ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಭಕ್ತಿಶಾಸ್ತ್ರಿ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯ ಜೊತೆಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಾಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्ण चैतन्य प्रभु नित्यानंद श्री अद्वैत गदाधरा श्रीवासादि गौर भक्त वृंद. हरे कृष्णा कृष्ण कृष्णा हरे 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 राम 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 हरे हरे. इस्कॉन श्री राधा गोविंद की जय. श्री श्री गौरनिताय की जय. श्रील प्रभुपाद की जय. श्रील गुरुदेव की जय. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ वैष्णवेभ्यो नमो नमः. अनंत कोटि वैष्णव वृंद की जय. श्रील प्रभुपाद की जय. श्रील गुरुदेव की जय. ಹರೇ ಕೃಷ್ಣ. ಈಗಾಗಲೇ ನಿಮ್ಗೆ ತಿಳಿಸಿರೋ ಹಾಗೆ ಈ ಒಂದು ಭಕ್ತಿ ರಸಾಮೃತ ಸಿಂಧು ಅನ್ನುವಂತಹ ಗ್ರಂಥದ ಕುರಿತಾಗಿ ತಿಳಿಸುವಷ್ಟು ಅರ್ಹತೆ ನನಗಿಲ್ಲ. ಸೊ ಆದ್ರೂ ಕೂಡ ನಮ್ಮ ಹಿರಿಯ ಆಚಾರ್ಯರುಗಳು ಮತ್ತೆ ಶ್ರೀಲ ಪ್ರಭುಪಾದ್ ಅವರು ಹೇಳಿರುವಂತದ್ದು ಮತ್ತೆ ನಮ್ಮ ಶಿಕ್ಷಾ ಗುರುಗಳು ತಿಳಿಸಿರುವಂತದ್ದನ್ನ ನಾನು ಅನುಸರಣೆ ಮಾಡ್ಲಿಕ್ಕೆ ಪ್ರಯತ್ನವನ್ನ ಪಡ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ಹಿಂದಿನ ತರಗತಿಯಲ್ಲಿ ಯಾವ ವಿಷಯಗಳನ್ನ ತಿಳಿದುಕೊಂಡ್ವಿ ಅನ್ನೋದನ್ನ ನಾವು ನೋಡೋಣ. ಹಿಂದಿನ ತರಗತಿಯಲ್ಲಿ ನಾವು ಪಾಠ 5 ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಆ ಪಾಠ 5 ಹೆಸರು ಅರ್ಹತೆ. ಒಬ್ಬ ಭಕ್ತನಿಗೆ ಯಾವ ಅರ್ಹತೆಗಳಿರ್ಬೇಕು ಭಕ್ತಿ ಮಾಡ್ಲಿಕ್ಕೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಮತ್ತೆ ಶುದ್ಧ ಭಕ್ತ ಸೇವೆಯ ಸ್ವಾತಂತ್ರ್ಯ ಸ್ವರೂಪವನ್ನ ನಾವು ತಿಳಿದುಕೊಂಡ್ವಿ. ಶುದ್ಧ ಭಕ್ತಿ ಸೇವೆಯ ಒಂದು ಸ್ವಾತಂತ್ರ್ಯ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ
ಅದರಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಷಯ ಯಾವುದು ಅಂತಂದ್ರೆ, ಈ ಕೇನಾಪಿ ಅತಿಭಾಗ್ಯೇನ ಜಾತ ಶ್ರದ್ಧೋಸ್ಯ ಸೇವತೆ ನಾಸ್ತಿ ಸಕ್ತೋ ನ ವೈರಾಗ್ಯ ವೈರಾಗ್ಯ ಭಾಗ ಅಸಮ್ಯ ಅಧಿಕಾರ್ಯಸೋ ಅಂತ ಹೇಳಿ. ಇಲ್ಲಿ ಹಿಂದಿನ ಭಕ್ತರ ಒಂದು ಸಂಘದಿಂದಾಗಿ ಸೊ ನಾವು ಒಂದು ಭಕ್ತಿ ಸೇವೆಯಲ್ಲಿ ನಂಬಿಕೆಯನ್ನ ಬೆಳೆಸ್ಕೊಂಡ್ರೆ ಈ ಭೌತಿಕ ಜಗತ್ತಿನಲ್ಲಿರುವಂತಹ ವಸ್ತುಗಳಿಗೆ ನಾವು ಏನು ಅತಿಯಾದ ಮೋಹವನ್ನ ತೋರಿಸ್ತೀವೋ ಅಥವಾ ಅತಿಯಾಗಿ ವೈರಾಗ್ಯನೂ ಕೂಡ ಇರೋದಿಲ್ವೋ, ಸೊ ಅಂತ ಒಬ್ಬ ವ್ಯಕ್ತಿ ಈ ಭಕ್ತಿ ಸೇವೆ ಮಾಡ್ಲಿಕ್ಕೆ ಅರ್ಹನಾಗಿರ್ತಾನೆ ಅಂತ ಹೇಳಿ. ಅಂದ್ರೆ ಇಲ್ಲಿ ನಮ್ಗೆ ತಿಳಿಸಿರುವಂತದ್ದು ಈ ಒಂದು ಭಕ್ತಿ ಸೇವೆಯ ಸ್ವೀಕರಿಸಲಿಕ್ಕೆ ಇರುವಂತಹ ಅಭ್ಯರ್ಥಿಯ ಅರ್ಹತೆಗಳಲ್ಲಿ ಒಂದು ಭಕ್ತರ ಸಂಘದಲ್ಲಿ ಇದ್ದಾಗ ನಾವು ಈ ಒಂದು ಭಕ್ತಿ ಸೇವೆಯ ಹೇಗೆ ಸ್ವೀಕರಿಸಬೇಕು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಮತ್ತೆ ನಾವು ಅರ್ಹರಾಗ್ತೀವಿ ಭಕ್ತಿ ಸೇವೆಯನ್ನ ಮುಂದುವರಿಸಲಿಕ್ಕೆ. ಮತ್ತೆ ಅತಿಯಾದ ಮೋಹ ಇಲ್ಲದವನು ಅಂತ ಹೇಳ್ತಾರೆ. ಸೊ ಭೌತಿಕ ಒಂದು ಜಗತ್ತಿಗೆ ವಸ್ತು ಲಿಪ್ತ ಆಗಿರುವಂತದ್ದು ಅಥವಾ ವ್ಯಕ್ತಿ ಲಿಪ್ತ ಆಗಿರುವಂತದ್ದು. ಸೊ ಹೀಗೆ ಅತಿಯಾಗಿನೂ ಕೂಡ ನಾವು ಯಾವುದೇ ವಿಷಯ ವಸ್ತುಗಳಲ್ಲಿ ಮೋಹ ಇಲ್ಲದೆ ಇರುವಂತವನು, ಮತ್ತೆ ಅತಿಯಾಗಿ ವೈರಾಗ್ಯವೂ ಕೂಡ ಇಲ್ಲದಿರುವಂತವನು ಅಂತ ಹೇಳ್ತಾರೆ. ಅಂದ್ರೆ ನನ್ಗೆ ಏನು ಬೇಡ, ನಾನೆಲ್ಲ ತ್ಯಜಿಸ್ಬಿಡ್ತೀನಿ ಅಂತ ಹೇಳಿ. ಸೊ ಇಲ್ಲಿ ಒಂದು 2 ವೈರಾಗ್ಯಗಳನ್ನ ನಾವು ತಿಳಿದುಕೊಂಡು, ಒಂದು ಪಲ್ಲು ವೈರಾಗ್ಯ ಮತ್ತೆ ಇನ್ನೊಂದು ಯುಕ್ತ ವೈರಾಗ್ಯ ಅಂತ ಹೇಳಿ. ಸೊ ಒಬ್ಬ ಭಕ್ತ ಯುಕ್ತನಾಗಿ ವೈರಾಗ್ಯವನ್ನ ಮಾಡ್ಬೇಕು, ಜಾಣತನದಲ್ಲಿ ವೈರಾಗ್ಯವನ್ನ ಮಾಡ್ಬೇಕು ಅನ್ನೋದು ನಮ್ಗೆ ತಿಳಿದ್ವಿ. ಸೊ ಪಲ್ಗು ವೈರಾಗ್ಯ ಅನ್ನುವಂಥದ್ದು ಇದು ದಡ್ಡತನದಲ್ಲಿ ಮಾಡಿರುವಂತಹ ವೈರಾಗ್ಯ ನಮ್ಗೆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಹಾಯವನ್ನ ಮಾಡೋದಿಲ್ಲ ಅನ್ನೋದನ್ನ ಮತ್ತೆ ಶ್ರೀಲ ಪ್ರಭುಪಾದವರು ಈ ನಮ್ಮ ಈ 3 ಏನು ಭಕ್ತಿ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಇರುವಂತಹ ಅರ್ಹತೆಗಳಿದಾವೋ ಇದನ್ನ ಪ್ರತಿಯೊಬ್ರು ಭಕ್ತನು ಕೂಡ ಅನುಸರಿಸಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಜೊತೆಗೆ ನಾವು ತಿಳ್ಕೊಂಡಿರುವಂತದ್ದು ಅಧಿಕಾರಿಗಳು ಅಂತ ಹೇಳಿ. ಸೊ ಭಕ್ತಿಯನ್ನ ಅಧಿಕರಿಸ್ಲಿಕ್ಕೆ ಇರುವಂತವ್ರು ಯಾರು? ಅಧಿಕಾರಿ ಅಂದ್ರೆ ಅಧಿಕರಿಸುವಂತದ್ದು. ಸೊ ಭಕ್ತಿಯನ್ನ ಎಷ್ಟು ಜನರು ಅಧಿಕರಿಸಿದ್ದಾರೆ ಅಂತ ಹೇಳಿ. ಸೊ ಭಕ್ತಿಯನ್ನ ಸ್ವೀಕರಿಸಲಿಕ್ಕೆ ಇರುವಂತಹ ಅಭ್ಯರ್ಥಿ ಅರ್ಹತೆಗಳು 3 ತರನಾಗಿದೆ. ಅದು ಶ್ರೇಣಿಗಳ ಆಧಾರದ ಮೇಲೆ ನಾವು ತಿಳಿದುಕೊಂಡ್ವಿ. ಮೊದಲನೇದು ಉತ್ತಮ ಭಕ್ತ, ಮಧ್ಯಮ ಭಕ್ತ ಮತ್ತೆ ಕನಿಷ್ಠ ಭಕ್ತ. ಸೊ ಯಾರೆಲ್ಲ ಪ್ರಾರಂಭಿಕರು ಇರ್ತಾರೋ ಅವರೆಲ್ಲ ಕನಿಷ್ಠ ಭಕ್ತಿಯಲ್ಲಿ ಇರ್ತಾರೆ. ಆಮೇಲೆ ಇನ್ನ ಕನಿಷ್ಠದಿಂದ ಸ್ವಲ್ಪ ಮುಂದುವರಿದಾಗ ಅವರು ಮಧ್ಯಮ ಭಕ್ತಿಯಲ್ಲಿ ಬರ್ತಾರೆ, ಉತ್ತಮ ಭಕ್ತಿಯಲ್ಲಿ ಬರ್ತಾರೆ. ಹೀಗೆ ಕನಿಷ್ಠ, ಮಧ್ಯಮ, ಉತ್ತಮ ಭಕ್ತರನ್ನ ಸೊ ಯಾಕೆ ಅವರು ಅಧಿಕರಿಸಿದ್ದಾರೆ ಅನ್ನೋದಕ್ಕೆ ನಾವು 2 ಮತ್ತೆ 3 ತರನಾದಂತಹ ಅಂಶಗಳನ್ನ ಪಟ್ಟಿ ಮಾಡಿದ್ವಿ. ಯಾವ ಆಧಾರದ ಮೇಲೆ ಈ 3 ಅಧಿಕಾರಿಗಳನ್ನು ವಿಂಗಡಣೆಯನ್ನ ಮಾಡಲಾಗುತ್ತೆ ಅಂತ. ಸೊ ಒಂದು ದೃಢ ವಿಶ್ವಾಸ ಅಂದ್ರೆ ಅದು ಶ್ರದ್ಧೆ ಆಧಾರದ ಮೇಲೆ, 2ನೇದು ಜ್ಞಾನದ ಆಧಾರದ ಮೇಲೆ, ಸೊ 3ನೇದು ವಾದ ಮಂಡನೆಯ ಮೇಲೆ ಅಂತ ನಾವು ತಿಳ್ಕೊಳ್ತೇವೆ. ಸೊ ಕನಿಷ್ಠ ಭಕ್ತನಿದ್ದಂತವನು ದೃಢ ವಿಶ್ವಾಸದಲ್ಲಿ ತುಂಬಾನೇ ಅಶಕ್ತನಾಗಿರ್ತಾನೆ. ಮತ್ತೆ ಜ್ಞಾನದಲ್ಲಿಯೂ ಕೂಡ ಅವನು ಅಷ್ಟೊಂದು ಗ್ರಂಥದ ಜ್ಞಾನ ಇರೋದಿಲ್ಲ. ಮತ್ತೆ ಹಾಗಾಗಿ ಜ್ಞಾನ ಇಲ್ಲ ಹಾಗಾಗಿ ಅವನು ವಾದ ಮಂಡನೆಯಲ್ಲೂ ಕೂಡ ಸಮರ್ಥನಾಗಿರೋದಿಲ್ಲ ಅನ್ನೋದು ನಾವು ತಿಳ್ಕೊಂಡ್ವಿ. ಆಮೇಲೆ ಇನ್ನೊಂದ್ ಸ್ವಲ್ಪ ಮೇಲೆ ಹೋದಾಗ ಅವನು ಮಧ್ಯಮ ಭಕ್ತನಾಗ್ತಾನೆ, ಮಧ್ಯಮ ಅಧಿಕಾರಿ ಆಗ್ತಾನೆ. ಸೊ ಮಧ್ಯಮ ಅಧಿಕಾರಿ ದೃಢ ವಿಶ್ವಾಸದ ಬಗ್ಗೆ ಗೊತ್ತಿರುತ್ತೆ, ಮನವರಿಕೆ ಆಗಿರುತ್ತೆ. ದೃಢ ವಿಶ್ವಾಸ ಅಂತಂದ್ರೆ ಸೊ ಕೃಷ್ಣನ ಬಗ್ಗೆ ಅವನ್ಗೆ ಶ್ರದ್ಧೆ ಇರುತ್ತೆ. ಮತ್ತೆ ಯಾವಾಗ್ಲೂ ಇವನು ಗ್ರಂಥಗಳ ಬಗ್ಗೆ ತಿಳ್ಕೊಂಡಿರ್ತಾನೆ. ಆದ್ರೂ ಕೂಡ ವಾದ ಮಂಡನೆ ಏನಿರುತ್ತೋ ಅದರಲ್ಲಿ ಅವನು ನಿಪುಣನಿರೋದಿಲ್ಲ. ಆಮೇಲೆ ಉತ್ತಮ ಭಕ್ತ, ಅವ್ರಿಗೆ ದೃಢ ವಿಶ್ವಾಸದ ಕುರಿತಾಗಿ ತುಂಬಾನೇ ಶ್ರದ್ಧೆ ಇರುತ್ತೆ, ಸುಮಾರು ಶ್ರದ್ಧಾಳುಗಳಾಗಿರ್ತಾರೆ ಭಗವಂತನ ವಿಷಯದಲ್ಲಿ. ಮತ್ತೆ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಎಲ್ಲ ಆದೇಶಗಳನ್ನ ಅನುಸರಿಸ್ತಾ ಇರ್ತಾರೆ. ಮತ್ತೆ ಜ್ಞಾನದಲ್ಲಿನೂ ಕೂಡ ನಿಪುಣರಾಗಿರ್ತಾರೆ. ಮತ್ತೆ ಇವನ್ ವಾದ ಮಂಡನೆಯಲ್ಲೂ ಕೂಡ ತುಂಬಾನೇ ನುರಿತರಾಗಿರ್ತಾರೆ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಹೀಗೆ ಈ ಪ್ರಾರಂಭಿಕ ಭಕ್ತನನ್ನ ಕುರಿತು ಪ್ರಾರಂಭಿಕ ಭಕ್ತ ಹೇಗೆ ಭಕ್ತಿಗೆ ಬರ್ತಾನೆ ಅನ್ನೋದಕ್ಕೆ, ಅಂದ್ರೆ ಕನಿಷ್ಠ ಭಕ್ತ, ಪ್ರಾರಂಭಿಕ ಭಕ್ತ ಅಂದ್ರೆ ಕನಿಷ್ಠ ಭಕ್ತ ಹೇಗೆ ಭಕ್ತಿಗೆ ಬರ್ತಾನೆ ಅನ್ಲಿಕ್ಕೆ ನಮ್ಗೆ ಈಗಾಗಲೇ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಇದ್ರ ಕುರಿತಾಗಿ ಹೇಳಲಾಗಿದೆ. ಈ ಆರ್ತರು ಜಿಜ್ಞಾಸಿಗಳು ಜ್ಞಾನಿಗಳು ಮತ್ತೆ ಆರ್ಥರು ಅರ್ಥಾರ್ಥಿಗಳು ಜಿಜ್ಞಾಸುಗಳು ಜ್ಞಾನಿಗಳು ಅಂತ ಹೇಳ್ತೇವೆ. ಆರ್ಥರು ಅಂತಂದ್ರೆ ಯಾವಾಗ ನಮ್ಗೆ ಸಂಕಟ ಬಂದು ಒದಗುತ್ತೋ ಆವಾಗ ಆ ಸಂಕಟವನ್ನ ಪರಿಹರಿಸ್ಕೊಳ್ಳಿಕ್ಕೆ ನಾವು ಭಕ್ತಿಯನ್ನ ಮಾಡುವಂತದ್ದು. ಉದಾಹರಣೆಗಳನ್ನ ನಾವು ತಿಳ್ಕೊಂಡ್ವಿ. ಅರ್ಥಾರ್ಥಿ ಅಂತಂದ್ರೆ ಈ ನಮ್ಗೆ ಏನೋ ಒಂದು ಭೌತಿಕ ಸಂಪತ್ತಿನ ಅನ್ವೇಷಣೆಗಾಗಿ ನಾವು ಭಕ್ತಿಯನ್ನ ಮಾಡುವಂಥದ್ದು. ಜಿಜ್ಞಾಸು ಅಂತಂದ್ರೆ ಒಂದು ಜ್ಞಾನವನ್ನ ಹುಡುಕ್ಲಿಕ್ಕೆ, ನಾವು ನಿಜವಾದ ಜ್ಞಾನ ಏನು ಅನ್ನೋದನ್ನ ಹುಡುಕ್ಲಿಕ್ಕೆ ಮಾಡಿರುವಂತಹ ಒಂದು ಭಕ್ತಿ. ಅಂದ್ರೆ ನಾನ್ ಯಾಕೆ ಇಲ್ಲಿದ್ದೀನಿ, ಸೊ ಯಾವುದು ಅದು, ಅದಕ್ಕೆ ನಾನು ನಿಜವಾಗಿ ಯಾರು ಈ ಜ್ಞಾನವನ್ನ ಕೊಡ್ತಾರೆ, ಮತ್ತೆ ಆ ಜ್ಞಾನಕ್ಕೆ ಇರುವಂತಹ ಮೂಲ ಯಾರು ಅಂತ
ತಿಳ್ಕೊಳ್ಳಿಕ್ಕೆ ಇರುವಂತಹ ಜಿಜ್ಞಾಸೆ ಅವರು ಜಿಜ್ಞಾಸುಗಳಂತ ಕರೀತಾರೆ. ಸಾರಿ, ಜ್ಞಾನದ ಹುಡುಕುವವರು ಜಿಜ್ಞಾಸುಗಳಂತ ಕರೀತಾರೆ. ಜ್ಞಾನಿಗಳು ಅಂತಂದ್ರೆ ಆತ್ಮ ಸಾಕ್ಷಾತ್ಕರಿಸಿಕೊಂಡವರಿಗೆ ಜ್ಞಾನಿಗಳು ಅಂತ ಹೇಳ್ತಾರೆ. ಸೊ ಮೊದಲಿನೂ ಕೂಡ ಅವರಿಗೆ ಈ ಆತ್ಮ ಮತ್ತೆ ದೇಹದ ಅರಿವು ಇರುತ್ತೆ. ಸೊ ಮುಂಚಿತವಾಗಿ ಅವರು ಆತ್ಮವನ್ನ ಸಾಕ್ಷಾತ್ಕರಿಸಿಕೊಂಡಂತವರಾಗಿರ್ತಾರೆ ಜ್ಞಾನಿಗಳು. ಉದಾಹರಣೆಗೆ ನಾವು 4 ಕುಮಾರರನ್ನ ನಾವು ನೋಡಿದ್ದೇವೆ. ಸೊ ಹೀಗೆ ಆರ್ತರು ಅರ್ಥಾರ್ಥಿಗಳು, ಜಿಜ್ಞಾಸು, ಜ್ಞಾನಿಗಳ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಸೊ ಈ 3 ಕೂಡ ನಾವು ಜ್ಞಾನಿಗಳು ತುಂಬಾನೇ ಶ್ರೇಷ್ಠ ಅಂತ ಹೇಳಿ ಹೇಳ್ತೇವೆ. ಯಾರು ಜ್ಞಾನಿಗಳು ಉನ್ನತವಾದವರು ಅಂತ ಹೇಳಿ. ಯಾಕಂದ್ರೆ ಅವರು ಬಹಳ ಬೇಗ ಶುದ್ಧ ಭಕ್ತಿ ಸೇವೆಗೆ ಬರ್ಲಿಕ್ಕೆ ಸಾಧ್ಯವಾಗಬಹುದು. ಸೊ ಇನ್ನ ಅರ್ಥಾರ್ಥಿಗಳು ಕೂಡ ಈ ಇಳಿಂದ ಉಳಿದವರು, ಅವರು ಯಾವಾಗ ಜ್ಞಾನಿಯ ಹಂತಕ್ಕೆ ಬರ್ತಾರೆ ಆವಾಗ ಮಾತ್ರ ಅವರು ಭಗವಂತನ ಶುದ್ಧ ಭಕ್ತಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಹೀಗೆ ಮತ್ತೆ 5ನೇ ಅಧ್ಯಾಯದಲ್ಲ. ಮತ್ತೆ ಇನ್ನು ಹಿಂದಿನ ಒಂದು ತರಗತಿಯಲ್ಲಿ ಸೊ ಭಕ್ತಿಯ ಒಂದು ಪವಿತ್ರತೆಯ ಕುರಿತಾಗಿ ನಾವು ತಿಳಿದುಕೊಂಡ್ವಿ. ಈಗ ಹೇಗೆ ಭಕ್ತಿ ಸೇವೆ ಎಷ್ಟು ಪರಿಶುದ್ಧವಾಗಿದೆ ಅನ್ನೋದನ್ನ ಶ್ರೀಲ ಪ್ರಭುಪಾದವರು ನಮಗೆ ಇಲ್ಲಿ ತಿಳಿಸಿದ್ದಾರೆ. ಈಗ ಅದು ಯಾವಾಗ್ಲೂ ಕೂಡ ಈ ವಸ್ತು ಪರಿಗಣನೆಯಿಂದ ಸ್ವತಂತ್ರವಾಗಿರುತ್ತೆ ಅಂತ. ಸೊ ಈ ವಸ್ತು ಪರಿಗಣನೆಗಳು ಯಾವ್ಯಾವ್ದು, ಹೇಗೆ ಅದು ಸ್ವತಂತ್ರ ರೂಪವಾಗಿದೆ ಅಂತಂದ್ರೆ, ಸೊ ನಾವು ಇಲ್ಲಿ ಒಂದು ಹುಟ್ಟಿನಿಂದ ಸ್ವತಂತ್ರ ರೂಪವಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಸೊ ಯಾವುದೇ ಹುಟ್ಟಿನಲ್ಲಿ ಇರ್ಬೋದು ಅವನು ವೈಷ್ಣವನಾಗಿ ಪರಿವರ್ತನೆಯನ್ನ ಪಡಿಬಹುದು, ಅವನು ಬ್ರಾಹ್ಮಣನಾಗಬಹುದು ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ಇದಕ್ಕೆ ಹುಟ್ಟಿಗೆ ಯಾವುದೋ ಸಂಬಂಧ ಇಲ್ಲ ಭಕ್ತಿಗೆ ಅಂತ. ಯಾವುದೇ ಇದ್ರಲ್ಲಿ ಹುಟ್ಟಾದ್ರೂ ಕೂಡ ಅವನು ಭಕ್ತಿಯನ್ನ ಮಾಡ್ಬೋದು ಅನ್ನೋದನ್ನ ನಮ್ಗೆ ಗೊತ್ತಾಯ್ತು. ಆಮೇಲೆ ಪವಿತ್ರತೆ ಅಥವಾ ಪರಿಶುದ್ಧತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅಂದ್ರೆ ಇಲ್ಲಿ ಎಷ್ಟೇ ಅಶುಚಿತ್ವ ದಲ್ಲಿ ನಾವಿದ್ರು ಅಥವಾ ಏನೇ ಒಂದು ಪಾಪಗಳನ್ನ ಮಾಡಿದ್ರು ಕೂಡ ಆ ಒಂದು ಕಿಂಚಿತ್ತಾದ್ರೂ ಮಾಡಿದಂತಹ ಭಕ್ತಿಯಿಂದ ನಾನು ಮತ್ತೆ ಭಕ್ತಿ ಸೇವೆಯಲ್ಲಿ ಮುಂದುವರಿಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಸೊ ಇದ್ರು ಕೂಡ ಅಂದ್ರೆ ಈ ಭಕ್ತರ ಮತ್ತೆ ಭಗವಂತನ ಕರುಣೆ ಅನ್ನೋದು ಹೀಗಿದೆ. ಸ್ವಲ್ಪ ಅಭ್ಯಾಸ ಧರ್ಮಸ್ಯ ತ್ರಾಯಿತಿ ಮಹತೋ ಭಯ. ಸ್ವಲ್ಪ ನಾವು ಭಕ್ತಿಯನ್ನ ಮಾಡಿದ್ರು ಕೂಡ ಅದು ನಮ್ಗೆ ಮಹಾಭಯದಿಂದ ಕಾಪಾಡುತ್ತೆ ಅನ್ನೋದನ್ನ. ಸೊ ಇಲ್ಲಿ ಯಾವುದೇ ಒಂದು ಸ್ಥಿತಿಯಲ್ಲಿ ಇದ್ರೂ ಕೂಡ ಒಬ್ಬನು ಭಕ್ತನಾಗಬಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ವರ್ಣಾಶ್ರಮ ಧರ್ಮ. ಸೊ ವರ್ಣಾಶ್ರಮ ಧರ್ಮದಲ್ಲಿ ಇದ್ಕೊಂಡು ಈ ನಾವು ವರ್ಣಾಶ್ರಮ ಧರ್ಮವನ್ನ ಆಚರಿಸದೇ ಇದ್ರು ಕೂಡ ನಡೆಯುತ್ತೆ ನಾವು ಭಕ್ತಿಯಲ್ಲಿ ಇದ್ರೆ ಅಂತ. ಸೊ ಹೀಗೆ ಹುಟ್ಟು ಮತ್ತೆ ಈ ಪವಿತ್ರವಾಗಿರುವಂಥದ್ದು ಮತ್ತೆ ಈ ವರ್ಣಾಶ್ರಮ ಧರ್ಮ. ಸೊ ಈ ಮೂರುಗಳಿಂದನೂ ಕೂಡ ಇದು ಹೇಗೆ ಸ್ವತಂತ್ರವಾಗಿವೆ ಅನ್ನುವಂಥ ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಸೊ ಇವತ್ತಿನ ದಿನ ನಾವು ಅಧ್ಯಾಯ 6 ತಿಳಿದುಕೊಳ್ಳಿಕ್ಕಿದ್ದೇವೆ. ಹಾಗಾಗಿ ಎಲ್ರೂ ಕೂಡ ಭಕ್ತಿ ರಸಾಮೃತ ಸಿಂಧು ಅಧ್ಯಾಯ 6 59ನೇ ಪುಟ ಎಲ್ಲರೂ ಕೂಡ ತೆಗೆದಿಟ್ಕೊಳ್ಳಿ. ಯಾಕಂದ್ರೆ ಇದು ಎಲ್ಲಾನು ಕೂಡ ಡಿಸ್ಕಸ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನೀವಲ್ಲಿ ಕೆಲವೊಂದು ವಿಷಯಗಳನ್ನ ಬರ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಎಲ್ರು ಪುಸ್ತಕ ತೆಗೆದಿಟ್ಕೊಳ್ಳಿ. ನೀವು ಏನಾದ್ರೂ ಪಾಯಿಂಟ್ಸ್ ಮಾಡ್ಕೊಳ್ಳಿದ್ರೆ ನೀವು ನೋಟ್ ಬುಕ್ ಅನ್ನು ಕೂಡ ತೆಗೆದಿಟ್ಕೊಳ್ಳಿ. ಸ್ಕ್ರೀನ್ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಎಲ್ರಿಗೂ. ಕಾಣಿಸ್ತಿದೆ ಮಾತಾಡಿ. ಹರೇ ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ, ಶ್ರೀಲ ಪ್ರಭುಪಾದ್ ಕಿ ಜೈ. ಸೊ ಈಗಾಗಲೇ ಪಾಠ 5ರ ಅವಲೋಕನವನ್ನ ನಾವು ತಿಳ್ಕೊಂಡ್ವಿ. ಹೇಗೆ ಈ ವೈದಿ ಸಾಧನಾ ಭಕ್ತಿ ಸ್ವೀಕರಿಸಲಿಕ್ಕೆ ಹೇಗೆ ನಾವು ಅಭ್ಯಾಸ ಮಾಡ್ಬೇಕು ಅನ್ನೋದನ್ನ ಅದ್ರ ಕುರಿತಾಗಿ ನಾವು ನೋಡೋಣ. ಮತ್ತೆ ಶುದ್ಧ ಭಕ್ತಿ ಸೇವೆಯ ಒಂದು ಸ್ವತಂತ್ರ ಸ್ವರೂಪ 5ನೇ ಅಧ್ಯಾಯದಲ್ಲಿದೆ. ಮತ್ತೆ ಶೀಲರೂಪ ಗೋಸ್ವಾಮಿಯವರು ಸ್ಥಾಪಿಸಿದಂತ ತತ್ವಗಳಿಗೆ ಸಂಬಂಧಿಸಿದಂತೆ ಪಾಶ್ಚಿಮಾತ್ಯ ದೇಶಗಳ ಎಲ್ಲಾ ಭಾಗಗಳಿಂದ ಸದಸ್ಯರು ಹಕ್ಕು ಪಡೆಯುವ ಇಸ್ಕಾನ್ ಅಭ್ಯಾಸದ ಕುರಿತು ಚರ್ಚಿಸಲಾಯಿತು.
ಹೀಗೆ ಎಲ್ಲ ಪಾಶ್ಚಾತ್ಯ ದೇಶಗಳಲ್ಲಿಯೂ ಕೂಡ ದೇಶಾದ್ಯಂತ ಎಲ್ಲ ಸದಸ್ಯರು ಕೂಡ ಇಸ್ಕಾನ್ ನಲ್ಲಿ ಇರುವಂತಹ ಕಾರ್ಯಕ್ರಮದ ಅಭ್ಯಾಸವನ್ನ ಹೇಗೆ ಮಾಡ್ತಾರೆ ಅನ್ನೋದ್ರ ಕುರಿತಾಗಿ ನಾವು ಚರ್ಚಿಸಿದ್ವಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಪಾಠ 6 ತಿಳ್ಕೊಳ್ತೀವಿ. ಆ ಪಾಠ 6ರ ಹೆಸರು ಭಕ್ತಿ ಸೇವೆಯನ್ನು ಸಲ್ಲಿಸುವ ವಿಧಾನ, ಹೌ ಟು ಡಿಸ್ಚಾರ್ಜ್ ಡಿವೋಷನಲ್ ಸರ್ವಿಸ್. ಸೊ ಇದು ಇಲ್ಲಿ ಈ ಒಂದು ಪಾಠದಲ್ಲಿ ನಮ್ಗೆ ಅಧ್ಯಾಯ 6, 7 ಮತ್ತೆ 8 ಕವರ್ ಆಗುತ್ತೆ. ಈ 6ನೇ ಅಧ್ಯಾಯದಲ್ಲಿ ಈಗ ನಾವು ನೋಡೋದಾದ್ರೆ ಈ ಭಕ್ತಿ ಸೇವೆಯನ್ನ ಸಲ್ಲಿಸುವ ವಿಧಾನವನ್ನ, ಅದರ ಅವಲೋಕನವನ್ನ ನಮ್ಗೆ 64 ಅಂಗಗಳನ್ನ ನಮ್ಗೆ 6ನೇ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಸೊ ಇದು 7 ಮತ್ತು 8ನೇ ಒಂದು ಅಧ್ಯಾಯಗಳಿಗೆ ಸಾರಾಂಶ ರೂಪ ಆಗಿದೆ 6ನೇ ಅಧ್ಯಾಯ. ಯಾಕಂದ್ರೆ ಇಲ್ಲಿ ಕೇವಲ ನಾವು ತತ್ವಗಳನ್ನ ಕಾಣ್ತೀವಿ. 7 ಮತ್ತು 8ರಲ್ಲಿ ನಾವು ಅದರ ಸ್ವಲ್ಪ ಸಂಕ್ಷಿಪ್ತ ವಿವರಣೆಯನ್ನ ನಾವು ಕಾಣ್ತೀವಿ. ಸ್ವಲ್ಪ ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ನಾವು 7 ಮತ್ತು 8ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಹಾಗಾಗಿ 6, 7, 8 ಇವು ಮೂರನ್ನು ಕೂಡ ನಮ್ಗೆ 64 ಅಂಗಗಳನ್ನ ತಿಳಿಸುವಂಥದ್ದು. ಇಲ್ಲಿ ಈ 64 ಅಂಗಗಳು ನಮ್ಗೆ ಹೇಗೆ ಬಂತು ಅನ್ನುವಂತಹ ಪ್ರಶ್ನೆ ನಮ್ಗೆ ಬರುತ್ತೆ. ಈಗಾಗ್ಲೇ ಶ್ರೀಲರೂಪ ಗೋಸ್ವಾಮಿ ಅವರ ಒಂದು ವಿಜ್ಞಾನ, ಇದಕ್ಕೆ ಏನ್ ಹೇಳ್ತೇವೆ ನಾವು, ಸಂಪೂರ್ಣ ವಿಜ್ಞಾನ ಅಂತ ಕರೀತಾರೆ. ಶ್ರೀಲರೂಪ ಗೋಸ್ವಾಮಿ ಅವರು ಏನು ನಮ್ಗೆ ಈ ಗ್ರಂಥವನ್ನ ಕೊಟ್ರೋ, ಈ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ಸಂಪೂರ್ಣವಾದಂತಹ ವಿಜ್ಞಾನ ಇದೆ, ವಿಶೇಷವಾದಂತಹ ಜ್ಞಾನ ಇದೆ. ಈಗಾಗಲೇ ನಮ್ಗೆ ಮೊದ್ಲಿಂದ ನಾವು ಪ್ರಾರಂಭದಿಂದ ಈಗಿನವರೆಗೂ ನೋಡ್ತಾ ಬಂದಾಗ ರೂಪ ಗೋಸ್ವಾಮಿ ಅವರು ನಮ್ಗೆ ಶುದ್ಧ ಭಕ್ತಿ ಸೇವೆಯ ವ್ಯಾಖ್ಯಾನವನ್ನ ಕೊಟ್ರು. ಆಮೇಲೆ ಶುದ್ಧ ಭಕ್ತರಾಗ್ಲಿಕ್ಕೆ ಇರುವಂತ ಲಕ್ಷಣಗಳನ್ನ ನಮ್ಗೆ ತಿಳಿಸಿದ್ರು. ಆಮೇಲೆ ಶುದ್ಧ ಭಕ್ತಿ ಸೇವೆಗೆ ಏನು ಒಂದು ಅರ್ಹತೆ ಇರ್ಬೇಕು, ಸೊ ಕೇವಲ ಒಂದು ಆಕರ್ಷಣೆ ಇದ್ರೆ ಸಾಕು, ಸೊ ಅವರೇ ಶುದ್ಧ ಭಕ್ತಿ ಸೇವೆಗೆ ತಾವೇ ಬರ್ತಾರೆ. ಸೊ ಈ ಒಂದು ಆಕರ್ಷಣೆ ಇದ್ರೆ ಸಾಕು ಅನ್ನೋದನ್ನ ನಮ್ಗೆ ತಿಳಿಸಿದ್ರು. ಮತ್ತೆ ಈ ಭಕ್ತಿಯಲ್ಲಿ ಮಾಡುವಾಗ ಅಡೆತಡೆಗಳು ಇದ್ದೇ ಇರುತ್ತೆ. ಆ ಅಡೆತಡೆಗಳು ಭುಕ್ತಿ ಮತ್ತೆ ಮುಕ್ತಿ ಅನ್ನೋದನ್ನ ನಾವು ತಿಳಿದುಕೊಂಡ್ವಿ. ಭುಕ್ತಿ ಅಂತಂದ್ರೆ ಐಹಿಕ ಅಭಿಲಾಷೆಗಳಿಂದ ನಾವು ಮುಕ್ತರಾಗ್ಬೇಕು. ಐಹಿಕ ಅಭಿಲಾಷೆಗಳು. ಮುಕ್ತಿ ಅಂತಂದ್ರೆ ಈ ಒಂದು ನಿರಾಕಾರ ಬ್ರಹ್ಮನಲ್ಲಿ ಒಂದಾಗುವಂಥದ್ದು. ಸೊ ಈ ಏನು ಭೌತಿಕ ಅಭಿಲಾಷೆಗಳು ಮತ್ತೆ ನಿರಾಕಾರ ಬ್ರಹ್ಮನಲ್ಲಿ ಒಂದಾಗುವಂತಹ ಏನು ಅಂಶಗಳಿದೆಯೋ ಇವೆರಡೂ ಕೂಡ ನಮ್ಮ ಶುದ್ಧ ಭಕ್ತಿ ಸೇವೆಗೆ ಇರುವಂತಹ ಅಡೆತಡೆಗಳು. ಸೊ ಈ ಅಡೆತಡೆಗಳ ಬಗ್ಗೆ ನಮ್ಗೆ ತಿಳಿಸಿದ್ರು. ಆಮೇಲೆ ಈ ಒಂದು ನಮ್ಮ ಭಕ್ತಿ ಸೇವೆಯಲ್ಲಿ ಇರುವಂತಹ ಅರ್ಹತೆಗಳು ಯಾವ್ಯಾವ್ದು, ಒಬ್ಬ ಭಕ್ತ ಯಾವ ಭಕ್ತಿಯನ್ನ ಹೇಗೆ ಅಧಿಕರಿಸಿಕೊಂಡಿರ್ತಾನೆ, ಶ್ರದ್ಧೆ ಮತ್ತೆ ಜ್ಞಾನದಿಂದ ಅವನು ಅಧಿಕರಿಸಿಕೊಂಡಿರ್ತಾನೆ ಅಂತ ಹೇಳಿ. ಸೊ ಹೀಗೆ ನಾವು ಭಕ್ತರನ್ನ ಕ್ಯಾಟಗರೈಸ್ ಮಾಡ್ಬೋದು, ವಿಭಾಗೀಕರಣವನ್ನ ಮಾಡ್ಬೋದು. ಅದೇ ಕನಿಷ್ಠ, ಮಧ್ಯಮ ಮತ್ತೆ ಉತ್ತಮ ಭಕ್ತ ಅಂತ ಈಗಾಗಲೇ ನಾವು ಅದನ್ನ ತಿಳ್ಕೊಂಡ್ವಿ. ಮತ್ತೆ ಈಗ ನಮ್ಗೆ ಶ್ರೀಲರೂಪ ಗೋಸ್ವಾಮಿ ಅವರು ತಿಳಿಸ್ತಾ ಇರುವಂತದ್ದು ಭಕ್ತಿ ಸೇವೆಯನ್ನ ಸರಿಯಾಗಿ ಮಾಡುವುದು ಹೇಗೆ. ಏನಿದು ಸರಿಯಾಗಿ ಮಾಡೋದು ಹೇಗೆ ಅಂತ ಯಾಕಿದೆ ಇಲ್ಲಿ ನಮ್ಗೆ 6ನೇ ಅಧ್ಯಾಯದ ಹೆಸರು ಭಕ್ತಿ ಸೇವೆಯನ್ನು ಸಲ್ಲಿಸುವ ವಿಧಾನ ಅಂತ ಕೊಟ್ಟಿದ್ದಾರೆ. ಹೌದು, ಈಗ ನಮ್ಗೆ ಶ್ರೀಲ ಪ್ರಭುಪಾದವರು ಭಕ್ತಿ ಸೇವೆ ಅಂದ್ರೆ ಏನಂತ ವ್ಯಾಖ್ಯಾನ ಕೊಟ್ರು, ಗುಣಲಕ್ಷಣಗಳೇನು ಅಂತ ಕೊಟ್ರು, ಯಾರ್ಯಾರು ಅರ್ಹರಿದ್ದಾರೆ, ಇದರಲ್ಲಿ ಯಾರ್ಯಾರು ಹೇಗೆ ಶ್ರೇಣಿಗಳಿದೆ ಅನ್ನೋದನ್ನ ಕೊಟ್ರು. ಹಾಗಾದ್ರೆ ಈಗ ನಾವು ಹಂತ ಹಂತವಾಗಿ ಒಂದು ಶ್ರೇಣಿಯಿಂದ ಇನ್ನೊಂದು ಶ್ರೇಣಿಗೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಸೊ ಕನಿಷ್ಠ ಭಕ್ತಿಯಿಂದ ಮಧ್ಯಮದಿಂದ ಉತ್ತಮ, ಹೀಗೆ ಒಂದೊಂದಾಗಿ ಹಂತ ಹಂತವಾಗಿ ನಾವು ಮೇಲಿನ ಶ್ರೇಣಿಗೆ ಹೋಗ್ಬೇಕು ಅಂತಂದ್ರೆ ನಾವು ಏನ್ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕಲ್ಲ ನಾವು, ಹೌದಾ? ಸೊ ಈಗ ನನ್ಗೆ ಅವ್ರು ಹೇಳಿದ್ದಾರೆ, ಸೊ ಅಧಿಕಾರಿಗಳು ಹೀಗಿರ್ತಾರೆ ಅಂದ್ರೆ ಶ್ರದ್ಧೆ ಜ್ಞಾನ ಇದ್ಬಿಟ್ರೆ ಸಾಕಾ? ಹಾಗಾದ್ರೆ ಶ್ರದ್ಧೆ ಹೇಗ್ ಬರುತ್ತೆ, ಜ್ಞಾನ ಹೇಗ್ ಬರುತ್ತೆ? ಸೊ ಜ್ಞಾನ ತಗೊಳ್ಳೋದು ಹೇಗೆ, ಶ್ರದ್ಧೆಯನ್ನ ನಾವು ಶುದ್ಧೀಕರಿಸ್ಕೊಳ್ಳೋದು ಹೇಗೆ? ಸೊ ಇದು ನಮ್ಗೆ ತಿಳಿದು ಬರುವಂತದ್ದು ಈ ಭಕ್ತಿ ಸೇವೆಯನ್ನು ಸಲ್ಲಿಸುವಂತಹ ವಿಧಾನಗಳಿಂದ. ಹೀಗೆ ಈ ಎಲ್ಲ ಭಕ್ತಿ ಸೇವೆಯನ್ನ ಸಲ್ಲಿಸುವ ವಿಧಾನಗಳನ್ನ ನಾವು ಒಂದೊಂದಾಗಿ ಹಂತ ಹಂತವಾಗಿ ಭಕ್ತಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗುತ್ತೆ. ಈಗಾಗಲೇ ನಾವು ಎಷ್ಟು ತರನಾದಂತಹ ಭಕ್ತಿಗಳಿದೆ, ಈಗಾಗಲೇ ನಾವು 4 ತರನಾದಂತಹ ಭಕ್ತಿಗಳು, ಸಾಮಾನ್ಯ ಭಕ್ತಿ, ಸಾಧನಾ ಭಕ್ತಿ ಮತ್ತೆ ಭಾವಭಕ್ತಿ ಮತ್ತೆ ಪ್ರೇಮ ಭಕ್ತಿ ಅನ್ನೋದನ್ನ ತಿಳಿದುಕೊಂಡ್ವಿ. ಈಗಾಗಲೇ ಸಾಮಾನ್ಯ ಭಕ್ತಿ ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಈಗ ವೈದಿ ಸಾಧನಾ ಭಕ್ತಿ ನಾವು ಮಾಡ್ಬೇಕು ಅಂತಂದ್ರೆ ವೈದಿ ಸಾಧನಾ ಭಕ್ತಿಗೆ ಈ ಎಲ್ಲಾ ರಹಸ್ಯಗಳನ್ನ ತಿಳಿಸಲಾಗಿರುವಂತದ್ದು. ನಾನು ಈಗ ವೈದಿ ಸಾಧನಾ ಭಕ್ತಿಯನ್ನ ಮಾಡ್ಬೇಕು ಅಂದ್ರೆ ಹೇಗೆ ಮಾಡ್ಬೇಕು, ಯಾವ ತರನಾಗಿ ಮಾಡ್ಬೇಕು, ಯಾವ ಅಭ್ಯಾಸಗಳನ್ನ ನಾನು ಇಲ್ಲಿ ನನ್ನನ್ನ ನಾನು ತೊಡಗಿಸ್ಕೊಳ್ಬೇಕು. ಸೊ ವೈದಿ ಭಕ್ತಿ ಅಂದ್ರೆ ಏನಂತ ನಿಮ್ಗೆ ಗೊತ್ತಾಯ್ತು. ಸೊ ಎಲ್ಲಾ ವಿಧಾನಗಳನ್ನ ಅನುಸರಿಸುವ ಮೂಲಕ ಮಾಡುವಂತ ಒಂದು ಸೇವೆಯನ್ನ ವೈದಿ ಸಾಧನಾ ಭಕ್ತಿ ಅಂತ ಕರೀತಾರೆ. ಅಂದ್ರೆ ಸಾಧನಾ ಭಕ್ತಿಯಲ್ಲಿ 2 ವಿಧ, ವೈದಿ ಸಾಧನಾ ಭಕ್ತಿ, ರಾಗಾನುಗ ಸಾಧನಾ ಭಕ್ತಿ. ಸೊ ವೈದಿನಿ ಸಾಧನಾ ಭಕ್ತಿ ಅಂದ್ರೆ ನಿಯಂತ್ರಕ ತತ್ವಗಳ ಪಾಲನೆಯ ಮೂಲಕ ನಾವು ಮಾಡುವಂತಹ
ಒಂದು ಭಕ್ತಿ. ಇದು ಅಸ್ವಾಭಾವಿಕವಾಗಿರುವಂತದ್ದು ಅಂತ ಹೇಳಿದ್ವಿ. ಅಸ್ವಾಭಾವಿಕವಾಗಿರುವುದು ಅಂತಂದ್ರೆ ನಮ್ಗೆ ಸ್ವಾಭಾವಿಕವಾಗಿ ಏನೂ ಬರೋದಿಲ್ಲ. ಸ್ವಾಭಾವಿಕ ಅಂದ್ರೆ ನನಗೆ ಬರೋದಿಲ್ಲ. ನನ್ಗೆ ಯಾರೋ ಅದ್ರದ್ದು ಯಾರಿಂದಾನೂ ನನ್ಗೆ ಅದರ ಒಂದು ಸಹಕಾರ ಬೇಕು. ಅಥವಾ ನನ್ನ ಸ್ವಂತ ಇಂದ್ರಿಯಗಳಿಂದನೂ ನಾನು ಅದನ್ನ ಅಭ್ಯಾಸಿಸಬಹುದು. ಸೊ ನನ್ನ ಸ್ವಂತ ಇಂದ್ರಿಯಗಳ ಒಂದು ಅಭ್ಯಾಸದಿಂದ ಅದನ್ನ ನಾನು ಪರಿಪಾಲನೆ ಮಾಡಬಹುದು. ಹಾಗಾಗಿ ಸೊ ಇದು ತನ್ನಿಂದ ತಾನೇ ಬರುವಂತದ್ದಲ್ಲ. ಇದು ಅಸ್ವಾಭಾವಿಕವಾಗಿರುವಂತದ್ದು. ಹಾಗಾದ್ರೆ ಅಸ್ವಾಭಾವಿಕ ಅನ್ನುವಂಥದ್ದು ಬೇರೆದ್ರಿಂದ ಬರೋದಾದ್ರೆ ನಾನು ಒಂದು ತತ್ವದ ಮೇಲೆ ನಿರ್ಭರ ಆಗೋಬೇಕಾದ್ರೆ ಆ ತತ್ವಗಳು ಯಾವ್ಯಾವ್ದು ಅನ್ನೋದು ನಮ್ಗೆ ಈ 64 ಅಂಗಗಳು ತಿಳಿಸುತ್ತೆ. ಹಾಗಾದ್ರೆ ಈ 64 ಅಂಗಗಳನ್ನ ನಾನು ಫಾಲೋ ಮಾಡ್ತೇನೆ. ಅಭ್ಯಾಸ ಮಾಡ್ತಾ ಇದ್ದೇನೆ ಅಂತ ಇಟ್ಕೊಳ್ಳಿ. ಈ 64 ಅಂಗಗಳನ್ನ ನಾನು ಫಾಲೋ ಮಾಡಿದ್ರೆ ನನಗೆ ಏನ್ ಸಿಗತ್ತೆ? ನನ್ಗೇನ್ ಗೊತ್ತಾಗತ್ತೆ? ಭಗವಂತ ನಿಮ್ಗೆ ಗೊತ್ತಾಗ್ತಾನ? ಇಲ್ಲ. ಇಲ್ಲೇನ್ ಹೇಳ್ತಾರೆ? 64 ಅಂಗಗಳನ್ನ ನೀನು ಅನುಸರಿಸಿದ್ರೆ ವೈದಿ ಸಾಧನಾ ಭಕ್ತಿಯಲ್ಲಿ ನೀನು ವೈದಿ ಸಾಧನಾ ಭಕ್ತಿಯಲ್ಲಿ ಸಾಧಿಸಿ. ಸಾಧ್ಯತೀತಿ ಸಾಧ್ಯ ಅಂತ ಹೇಳಿ ಈಗಾಗಲೇ ನಿಮ್ಗೆ ತಿಳಿಸಿರುವಂತದ್ದು. ಏನ್ ಸಾಧ್ಯ ಆಗುತ್ತೆ? ಪ್ರೇಮ ಭಕ್ತಿ ಸಾಧ್ಯ ಆಗತ್ತೆ. ಈಗ ಹೇಗೆ ನಮ್ಗೆ ಈ ಎಲ್ಲ ಸ್ಕೂಲ್ ಲೆವೆಲ್ ಆದ್ಮೇಲೆ ಕಾಲೇಜ್ ಲೆವೆಲ್ ಅಲ್ಲಿ PUC, ಡಿಗ್ರಿ, ಆಮೇಲೆ PG, ಆಮೇಲೆ PhD ಈ ತರ ಎಲ್ಲ ನಮ್ಗೆ ಏನೇನು ಕೋರ್ಸಸ್ ಗಳು ನಾವು ಕಾಣ್ತೀವೋ ಒಮ್ಮೆಲೆ ನಾವು PhD ಗೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಪ್ರೊಸೆಸಸ್ ಗಳು ಇರುತ್ತೆ ಅಲ್ಲಿ. ಹಾಗೇನೆ ಇಲ್ಲಿನೂ ಕೂಡ ವೈದಿ ಸಾಧನಾ ಭಕ್ತಿಯಲ್ಲಿ ನಾವು ನೋಡಿದಾಗ ಕೆಲವೊಬ್ರು ನೇರವಾಗಿ ಪ್ರೇಮ ಭಕ್ತಿಗೆ ಬರುವಂತವ್ರು, ಅವರು ವೃಂದಾವನದಲ್ಲಿ ಇರುವಂತವ್ರು, ಭಗವಂತನ ಸಹವರ್ತಿಗಳನ್ನಾಗಿ ನಾವು ಕಾಣ್ತೇವೆ. ಆದ್ರೆ ನಾವ್ ಯಾರು ಕೂಡ ಭಗವಂತನ ಸಹವರ್ತಿಗಳಾಗ್ಲಿಕ್ಕೆ ಅರ್ಹರಿಲ್ಲ. ಹಾಗಾಗಿ ನಮ್ಗೆ ಈ ಅಸ್ವಾಭಾವಿಕತೆ ಅನ್ನೋದು ಇದೆ. ಆ ಸ್ವಾಭಾವಿಕವಾಗಿ ಪರಿವರ್ತನೆ ಮಾಡ್ಬೇಕು ಅಂತಂದ್ರೆ ನಮ್ಗೆ ಈ ವೈದಿ ಸಾಧನಾ ಭಕ್ತಿಯ ಅವಶ್ಯಕತೆ ಇದೆ. ಸೊ ನಿಯಂತ್ರಕ ತತ್ವಗಳ ಅವಶ್ಯಕತೆ ಇದೆ. ಸೊ ನಿಯಂತ್ರಕ ತತ್ವಗಳನ್ನ ನಾವು ಅನುಸರಿಸಿದಾಗ ವೈದಿ ಸಾಧನಾ ಭಕ್ತಿ ಅನ್ನೋದು ಸಾಧ್ಯವಾಗಿ ಏನಾಗುತ್ತೆ? ರಾಗಾನುಗ ಸಾಧನಾ ಭಕ್ತಿಯನ್ನ ಮಾಡ್ಲಿಕ್ಕೆ ಅರ್ಹತೆಯನ್ನ ಪಡಿತೀವಿ. ಈಗ ಹಾಗೆ PUC ಮಾಡಿದ್ರೇನೆ ಡಿಗ್ರಿಗೆ ನೀನು ಹೋಗ್ಬೋದು. ಡಿಗ್ರಿ ಮಾಡಿದ್ರೇನೆ ನೀನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬೋದು. ಹಾಗೆ ವೈದಿ ಸಾಧನಾ ಭಕ್ತಿಯ ನಿಯಂತ್ರಕ ತತ್ವಗಳನ್ನ ಅನುಸರಿಸಿದಾಗ ನೀನು ರಾಗಾನುಗ ಸಾಧನಾ ಭಕ್ತಿ ಅನ್ನುವಂಥದ್ದು ನಿನ್ನಲ್ಲಿ ಜಾಗೃತ ಆಗುತ್ತೆ. ಅದ್ಯಾರು ಕೊಡ್ಬೇಕಾಗಿಲ್ಲ. ತನ್ನಿಂತಾನೆ ಸ್ವಯಂವಾಗಿ ಸ್ವಲ್ಪ ಮಾತ್ರ ಸ್ವಾಭಾವಿಕವಾಗಿ ಅದು ನಿನ್ನಲ್ಲಿ ಆಗತ್ತೆ. ಅದಕ್ಕಾಗಿ ರಾಗಾನುಗ ಸಾಧನಾ ಭಕ್ತಿಗೆ ಸ್ವಾಭಾವಿಕವಾದಂತಹ ಒಂದು ಪ್ರೇಮ ಅಂತ ಕರೀತಾರೆ. ಆದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಇರುವಂತದ್ದು ಇದು ಪೂರ್ಣ ತೆರನಾದಂತಹ ಸ್ವಾಭಾವಿಕತೆ ಇಲ್ಲಿ ಇರೋದಿಲ್ಲ. ಮತ್ತೆ ಇವನಿಲ್ಲಿ ಕೃಷ್ಣನ ನೇರ ಈ ಗುರುಗಳ ಸಾಧು ಸಂತರ ಹೆಜ್ಜೆ ಜಾಡಿನಲ್ಲಿ ನಡೆಯುವ ಮೂಲಕ ನಾವು ಇಂಥ ಒಂದು ಸೇವೆಯನ್ನ ಮಾಡುವಂಥದ್ದು. ಸೊ ರಾಗ ಅನುಗ ಅಂತ ಹೇಳ್ತಾರೆ. ಸೊ ನಾವು ಅನುಗರು ಅಂತಂದ್ರೆ ನಾವು ಅನುಸರಿಸುವಂತವ್ರು ಅನ್ನೋದನ್ನ ಇಲ್ಲಿ ನಾವು ರೂಪ ಗೋಸ್ವಾಮಿ ಅವರನ್ನ ಅನುಸರಿಸುವುದ್ರಿಂದ ನಮ್ಗೆಲ್ರಿಗೂ ಕೂಡ ರೂಪಾನುಗರು ರೂಪಾನುಗರು ಅಂತ ಕರೀತಾರೆ. ಹೀಗೆ ನಾವು ಈ ಯಾವುದು ರಾಗಾನುಗ ಸಾಧನಾ ಭಕ್ತಿಯನ್ನ ಜಾಗೃತಗೊಳಿಸ್ಕೊಳ್ಬಹುದು. ಹಾಗಾದ್ರೆ ಈ ರಾಗಾನುಗ ಸಾಧನಾ ಭಕ್ತಿ ಕೊನೆಯ ಸಾಧನಾ ಭಕ್ತಿ ಆಗಿರುತ್ತೆ. ರಾಗಾನುಗ ಸಾಧನಾ ಭಕ್ತಿ ಆದ್ಮೇಲೆ ಏನ್ ಜಾಗೃತ ಆಗುತ್ತೆ? ಭಾವ ಅನ್ನುವಂಥದ್ದು ಜಾಗೃತ ಆಗುತ್ತೆ. ಭಾವ ಆದ್ಮೇಲೆ ನಮ್ಗೆ ಜಾಗೃತ ಆಗುವಂಥದ್ದು ಪ್ರೇಮ. ಸೊ ಹೀಗೆ ಹಂತವಾಗಿ ನಾವು ಈ ಅಂಗಗಳನ್ನ ಈ ಪರಿಪಾಲನೆ ಮಾಡಿದ್ರೆ ಭಕ್ತಿಯಲ್ಲಿ ನಾವು ಒಂದೊಂದು ಹಂತವನ್ನ ಪಡಿತಾ ಹೋಗ್ತೀವಿ ಅನ್ನೋದು ನಮ್ಗೆ ಗೊತ್ತಾಯ್ತು. ಸೊ ಈಗಾಗ್ಲೇ ಈ ಶ್ರದ್ಧೆಯಿಂದ ಪ್ರೇಮದವರೆಗೆ ಇರುವಂತಹ 9 ಹಂತಗಳನ್ನ ನಾವು ತಿಳಿದಿದ್ದೇವೆ ಈಗಾಗ್ಲೇ. ಸೊ ಯಾವ್ದದು ಭಕ್ತಿಯ ಹಂತಗಳು ಅಂತಂದ್ರೆ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ. ಹೀಗೆ 9 ಹಂತಗಳನ್ನ ನಾವು ಕಾಣ್ತೇವೆ. ಈ ಹಂತಗಳನ್ನ ಹೇಗೆ ಡಿವೈಡ್ ಮಾಡಲಾಗುತ್ತೆ ಅಂತಂದ್ರೆ ಈ ಸಾಧನಾ ಭಕ್ತಿ ಎಲ್ಲಿ ವೈದಿ ಸಾಧನಾ ಭಕ್ತಿ, ರಾಗನುಗ ಸಾಧನಾ ಭಕ್ತಿ, ಭಾವಭಕ್ತಿ, ಪ್ರೇಮ ಭಕ್ತಿ. ಸೊ ಇವು ಭಕ್ತಿಗಳು. ಈ ಭಕ್ತಿಗಳನ್ನ ಹೇಗೆ ಈ 9 ಹಂತಗಳಲ್ಲಿ ಕ್ಯಾಟಗರೈಸ್ ಮಾಡಲಾಗುತ್ತೆ ಅಂತಂದ್ರೆ ಯಾವ ಹಂತಗಳನ್ನ ಒಳಗೊಂಡಿದೆ. ಈಗ ಈ ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ. ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ. ಇವು 4ಗಳಿಗೆ ವೈದಿ ಸಾಧನಾ ಭಕ್ತಿ ಅಡಿಯಲ್ಲಿ ಬರುವಂತದ್ದು ಇವೆಲ್ಲವೂ ಕೂಡ. ಸೊ ವೈದಿ ಸಾಧನಾ ಭಕ್ತಿಯ ಅಡಿಯಲ್ಲಿ ಇವುಗಳನ್ನ ನಾವು ಪಡೆಯುವಂಥದ್ದು. ಈ ಹಂತಗಳನ್ನ ನಾವು ರೀಚ್ ಆಗ್ತೀವಿ ಅಂತ. ಹಾಗಾದ್ರೆ ಈ ಅನರ್ಥ ನಿವೃತ್ತಿ ಯಾವಾಗ ಆಗುತ್ತೋ ಆ ಅನರ್ಥ ನಿವೃತ್ತಿ ಆದ್ಮೇಲೆ ನಮ್ಗೆ ಬರುವಂತದ್ದು ಈ ರಾಗಾನುಗ ಸಾಧನಾ ಭಕ್ತಿ. ಈಗಾಗ್ಲೇ ನಿಮ್ಗೆ ಹೇಳಿದ್ವಿ ಈ 64 ಅಂಗಗಳನ್ನ ನಾವು ಅನುಸರಿಸಿದ್ರೆ ನಮ್ಗೆ ರಾಗಾನುಗ ಸಾಧನಾ ಭಕ್ತಿ ಜಾಗೃತ ಆಗುತ್ತೆ. ಅದೇ ನಿಷ್ಠ, ರುಚಿ, ಆಸಕ್ತಿ ಅನ್ನುವಂಥದ್ದು ತನ್ನಿಂತಾನೆ ಬೆಳೆಯುವಂಥದ್ದು ಇಲ್ಲಿ. ಅದು ರಾಗಾನುಗ ಸಾಧನಾ ಭಕ್ತಿ ಅಡಿಯಲ್ಲಿ ಬರುವಂಥದ್ದು. ಕೊನೆಯದಾಗಿರುವಂಥದ್ದು ಭಾವ ಮತ್ತೆ ಪ್ರೇಮ. ಸೊ ಇದು
ಪ್ಯೂರ್ ಆಗಿ ಇಂಡಿಪೆಂಡೆಂಟ್ ಆಗಿರುವಂತದ್ದು, ಮತ್ತೆ ಪ್ರೇಮ ಭಕ್ತಿಯು ಕೂಡ ಸ್ವತಂತ್ರವಾಗಿರುವಂತದ್ದು. ಹೀಗೆ ಸಾಧನಾ ಭಕ್ತಿಯಲ್ಲಿ ನಾವು ವೈದಿ ಸಾಧನಾ ಭಕ್ತಿ, ರಾಗಾನುಗ ಸಾಧನಾ ಭಕ್ತಿ, ಮತ್ತೆ ಭಾವಭಕ್ತಿ, ಪ್ರೇಮ ಭಕ್ತಿಯನ್ನ ಪಡಿಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಆಗತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕನಿಷ್ಠ ಭಕ್ತರಾಗಿರೋದ್ರಿಂದ ಆ ಕನಿಷ್ಠ ಭಕ್ತರೆಲ್ಲರೂ ಕೂಡ ಈ 64 ಅಂಗಗಳನ್ನ ಚಾಚು ತಪ್ಪದೆ ಪಾಲನೆಯನ್ನ ಮಾಡಿದಾಗ ಅವರು ವೈದಿ ಸಾಧನಾ ಭಕ್ತಿಯನ್ನ ಜಾಗೃತಗೊಳಿಸ್ಕೊಳ್ತಾರೆ. ಅದಕ್ಕಾಗಿ ವೈದಿ ಸಾಧನಾ ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅಂತ ನೀವೇನಾದ್ರೂ ಪ್ರಶ್ನೆ ಕೇಳಿದ್ರೆ, ವೈದಿ ಸಾಧನಾ ಭಕ್ತಿಯನ್ನ ಮಾಡುವಂತಹ ವಿಧಾನ ಈ 64 ಸಾಧನಾ ಭಕ್ತಿಯ ಅಂಗಗಳನ್ನ ನಾವು ಪಾಲಿಸಿದಾಗ ಅನ್ನೋದನ್ನ ತಿಳ್ಕೊಳ್ತೇವೆ. ಸೊ ಇಲ್ಲಿ 6ನೇ ಅಧ್ಯಾಯವನ್ನ ಭಕ್ತಿ ಸೇವೆಯನ್ನ ಸಲ್ಲಿಸುವ ವಿಧಾನ 64 ಅಂಗಗಳ ಅವಲೋಕನವನ್ನ ನಾವು ನೋಡ್ತೇವೆ. ಅವಲೋಕನ ಅಂದ್ರೆ ಏನು? ಕೇವಲ ಪಾಯಿಂಟ್ಸ್. ಅದೇ 7ನೇ ಅಧ್ಯಾಯಕ್ಕೆ ನಾವು ಹೋದಾಗ ಭಕ್ತಿ ತತ್ವಗಳಿಗೆ ಸಂಬಂಧಿಸಿದ ಪುರಾವೆಗಳು ಅನ್ನ ನಾವಲ್ಲಿ ನೋಡ್ತೇವೆ. ಅಲ್ಲಿ ನಮ್ಗೆ 1ರಿಂದ 18 ಏನಿಲ್ಲಿ ಭಕ್ತಿ ಸೇವೆ ಸಲ್ಲಿಸುವ ವಿಧಾನದಲ್ಲಿ 64 ಅಂಗಗಳನ್ನ ಕೊಟ್ಟಿದ್ದಾರೋ ಆ 64 ಅಂಗಗಳಲ್ಲಿ ಕೇವಲ 18 ಮಾತ್ರ ನಮ್ಗೆ 7ನೇ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಸೊ ಸಂಕ್ಷಿಪ್ತವಾದಂತಹ ವಿವರಣೆ, ಅದು ಪೂರ್ಣ ವಿವರಣೆ ಇಲ್ಲಿ ನಾವು ನೋಡಲ್ಲ. ಏನ್ ನೋಡ್ತೇವೆ? ಸಂಕ್ಷಿಪ್ತವಾದಂತಹ ವಿವರಣೆಯನ್ನ ನಾವು ನೋಡ್ತೇವೆ. ಹಾಗಾದ್ರೆ ಈ ವಿವರಣೆಯನ್ನ ಕೊಟ್ಟವ್ರು ಯಾರು ಅಂತ ಹೇಳಿದ್ರೆ, ಈ ವಿವರಣೆನ ಸೊ ಇದೆಲ್ಲ ಹೇಗೆ ಈ 64 ಅಂಗಗಳು ಏನು ನಾವು ನೋಡ್ತೀವಲ್ಲ ಈಗ ಮುಂದೆ, ಈ 64 ಅಂಗಗಳನ್ನ ನಮ್ಗೆ ಕೊಟ್ಟವ್ರು ಯಾರು ಅಂತ ಹೇಳಿ ನಮ್ಗೆ ಪ್ರಶ್ನೆ ಬರ್ಬೋದು. ಈಗಾಗಲೇ ನೀವು ಇದನ್ನ ಡಿಸ್ಕಷನ್ ಗ್ರೂಪ್ ಅಲ್ಲಿ ಓದಿದ್ದೀರಾ. ಸೊ ಯಾರು ನಮ್ಗೆ ಈ 64 ಅಂಗಗಳನ್ನ ಕೊಟ್ಟವರು? ಈ 64 ಅಂಗಗಳನ್ನ ನಮ್ಗೆ ಕೊಟ್ಟವರು ಸನಾತನ ಗೋಸ್ವಾಮಿ ಅವರು. ಇದು ನಿಮ್ಗೆ ಮೊದಲೇ ಪೇಜಿನಲ್ಲೇ ಕಾಣ್ಲಿಕ್ಕೆ ಸಿಗಬಹುದು. ಸೊ ಇವರು ವೈಷ್ಣವ ಮಾರ್ಗದರ್ಶಿಗಳು ಅಂತ ಹೇಳಿ. ಸೊ ಈ ಸನಾತನ ಗೋಸ್ವಾಮಿ ಅವರು ರೂಪ ಗೋಸ್ವಾಮಿಯವರ ಅಣ್ಣ, ಹಿರಿಯ ಸಹೋದರ ಅಂತ ಹೇಳ್ತೇವೆ. ಸೊ ಇವರು ಒಂದು ಗ್ರಂಥವನ್ನ ಬರೆದಿದ್ದಾರೆ. ಅದರ ಹೆಸರು ಹರಿಭಕ್ತಿ ವಿಲಾಸ ಅಂತ ಹೇಳಿ. ಆ ಹರಿಭಕ್ತಿ ವಿಲಾಸದಲ್ಲಿ ಈ ಏನು 64 ಅಂಗಗಳಿದೆಯೋ ಅಥವಾ ಇದಕ್ಕಿಂತ ಹೆಚ್ಚಿನ ಅಂಗಗಳನ್ನ ಅಲ್ಲಿ ನಿಯಮಗಳನ್ನ, ಅಂದ್ರೆ ಅಂಗಗಳು ಅಂದ್ರೆ ಏನು? ಈ ಇವು ನಿಯಮ ನಿಷೇಧಗಳು ಅಂತ ಹೇಳ್ತವೆ. ಸೊ ಯಾವ್ದನ್ನ ಅನುಸರಿಸಬೇಕು, ಯಾವ್ದನ್ನ ಅನುಸರಿಸಬಾರದು ಅನ್ನೋದನ್ನ ತಿಳಿಸೋದೇ ಈ ಅಂಗಗಳು ಅಂತ ಕರೀತೇವೆ. ನಿಯಮ ನಿಷೇಧಗಳು ಅಂತ ಕರೆಯಲಾಗುತ್ತೆ. ಸೊ ಇಲ್ಲಿ ವೈಷ್ಣವರು ಪಾಲಿಸಬೇಕಾದ ನಿಯಮ ನಿಷೇಧಗಳನ್ನ ಹರಿಭಕ್ತ ವಿಲಾಸದಲ್ಲಿ ತಿಳಿಸಲಾಗಿದೆ. ಹಾಗಾದ್ರೆ ಇವುಗಳನ್ನ ಶ್ರೀರೂಪ ಗೋಸ್ವಾಮಿ ಅವರು ಇಲ್ಲಿ ಯಾಕೆ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಕೇವಲ ಸಂಕ್ಷಿಪ್ತವಾಗಿ ಇವುಗಳನ್ನ ನಮ್ಗೆ ತಿಳಿಯಪಡಿಸ್ಲಿಕ್ಕೆ, ಸೊ ಭಕ್ತಿಯ ವಿಜ್ಞಾನವನ್ನ ನಮ್ಮಂತಹ ಅಜ್ಞಾನಿಗಳಿಗೆ ತಿಳಿಸಿಕೊಡ್ಲಿಕ್ಕೆ ಅಲ್ಲಿ ಕೆಲವೊಂದು ಮುಖ್ಯವಾದ ಪ್ರಾಧಾನ್ಯತೆಯುಳ್ಳಂತಹ ಅಂಗಗಳನ್ನ ನಮ್ಗೆ ತಿಳಿಸಲಾಗ್ತಾ ಇದೆ. ಹಾಗಾದ್ರೆ ಈ ಹರಿಭಕ್ತಿ ವಿಲಾಸದಲ್ಲಿ ಸನಾತನ ಗೋಸ್ವಾಮಿ ಅವರು ಬರ್ದಿದಾರಲ್ಲ ಈ ನಿಯಮ ನಿಷೇಧಗಳನ್ನ, ಇವ್ರಿಗೆ ಎಲ್ಲಿಂದ ಗೊತ್ತಾಯ್ತು ಇವುಗಳೆಲ್ಲ ಅಂತ ಹೇಳಿದಾಗ, ಇಲ್ಲಿ ಇವರಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು 1 ತಿಂಗಳವರೆಗೂ ಕೂಡ ಈ ಎಲ್ಲ ನಿಯಮ ನಿಷೇಧಗಳನ್ನ ಅವರಿಗೆ ತಿಳಿಸಿ, ಅವುಗಳ ಚೈತನ್ಯ ಮಹಾಪ್ರಭುಗಳು ಹೇಳಿರುವ ಆಧಾರದ ಮೇಲೆ ಅವುಗಳನ್ನ ಅವರು ಬರೀತಾರೆ. ಹಾಗಾದ್ರೆ ಇದು ಕೂಡ ಗುರು ಪರಂಪರೆಯನ್ನ ಬಂದಿರುವಂತದ್ದು ಅಂತ ಹೇಳಿ ನಾವ್ ಹೇಳ್ತೇವೆ. ಹೀಗೆ ಇಲ್ಲಿ ನಾವು ಈ ತತ್ವಗಳನ್ನ, ಇದರಿಂದ ಯಾವ ತತ್ವ ನಮ್ಗೆ ಸಿಗುತ್ತೆ, ಯಾಕೆ ನಾವೆಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ, ಇವುಗಳನ್ನ ಯಾಕೆ ಮಾಡ್ಬೇಕು ನಾವು ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ. ಏನು ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿ ಅವರಿಗೆ ಇವುಗಳನ್ನೆಲ್ಲ ಕೊಟ್ರು, ಹೇಳಿದ್ರು. ಸೊ ಅವ್ರು ಹೇಗೆ ಕೊಟ್ರು? ಚೈತನ್ಯ ಮಹಾಪ್ರಭುಗಳು ಬಂದಿರುವಂತದ್ದು ಒಂದು ರಾಧಾರಾಣಿಯ ಭಾವದಲ್ಲಿ. ಈಗ ಹೇಗೆ ಈ ಭಕ್ತಿಯನ್ನ ಹೇಗೆ ಮಾಡ್ಬೇಕು ಅಂತ ತಿಳಿಸ್ಲಿಕ್ಕೆ ಬಂದಂಥವ್ರು ನಮ್ಗೆ. ಹೀಗಾಗ್ಲೇ ಭಕ್ತಿ ಅನ್ನೋದು ಭಗವಂತ ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ತಾರೆ. ಸೊ ಕೇವಲ ನನಗೆ ಮಾತ್ರ ನೀನು ಶರಣಾಗತನಾಗು ಅಂತ ಹೇಳ್ತಾರೆ. ಸೊ ಶರಣಾಗತನಾಗ್ಬೇಕು ಅಂತಂದ್ರೆ ಇಲ್ಲಿ ಪ್ರತಿ ಕಡೆ ನಾವು ಶರಣಾಗತನಾಗು ಓದ್ತೇವೆ. ಹಾಗಾದ್ರೆ ಶರಣಾಗತನಾಗೋದು ಹೇಗೆ? ಅಲ್ಲಿ ಭಗವದ್ಗೀತೆಯಲ್ಲಿ ಅದರ ಕುರಿತಾಗಿ ನಮ್ಗೆ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ತಿಳಿಸಿದ್ದಾರೆ. ಆದ್ರೂ ಕೂಡ ಶರಣಾಗತರಾಗೋದು ಹೇಗೆ ಅನ್ನುವಂತಹ ಪೂರ್ಣ ವಿವರಣೆ ನಮ್ಗೆ ಈ ಅಂಗಗಳಿಂದ ಸಿಗತ್ತೆ. ಅದಕ್ಕಾಗಿ ಶರಣಾಗತರಾಗುವಂತಹ ವಿಧಾನವನ್ನ ನಮ್ಗೆ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಅವತರಿಸಿ ಬಂದು ಭಕ್ತಿ ಹೇಗೆ ಮಾಡ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸಿಕೊಟ್ಟು ಹೋದ್ರು. ಹಾಗೆ ಗುರು ಪರಂಪರೆಯ ಮೂಲಕ ಏನ್ ಬಂದಿದ್ಯೋ ಅದನ್ನ ಚೈತನ್ಯ ಮಹಾಪ್ರಭುಗಳು ಮತ್ತೆ ಈ ಸನಾತನ ಗೋಸ್ವಾಮಿ ಅವರಿಗೆ 1 ತಿಂಗಳವರೆಗೂ ಕೂಡ ಇದನ್ನ ತಿಳಿಸಿದಾಗ, ಅದರ ಒಂದು ಆಧಾರದ ಮೇಲೆನೆ ಹರಿಭಕ್ತಿ ವಿಲಾಸ ಅನ್ನುವಂತಹ ಗ್ರಂಥವನ್ನ ರಚಿಸಿ ಅದರಲ್ಲಿ ಇದರ ಪೂರ್ಣ ವಿವರವನ್ನ ನಾವು ಕಾಣ್ತೇವೆ. ಸೊ ಅದರಲ್ಲಿದೆ ಆಯ್ದಂತಹ ಭಾಗಗಳನ್ನ, ಸೊ ಮುಖ್ಯವಾದಂತಹ ಪ್ರಾಧಾನ್ಯತೆ ಇರುವಂತಹ ಭಾಗಗಳನ್ನ ಶ್ರೀಲ ರೂಪ ಗೋಸ್ವಾಮಿ ಅವರು ಇಲ್ಲಿ ನಮ್ಗೆ ತಿಳಿಸ್ತಾರೆ. ಮತ್ತೆ ಇತರ ಅಂದ್ರೆ ಈಗ ಉದಾಹರಣೆಗೆ ಹೇಳೋದಾದ್ರೆ,
ಈ ಒಂದು ಏನು ಶಿಲರೂಪ ಗೋಸ್ವಾಮಿ ಅವರು ಇಲ್ಲಿ ಮೂಲ ತತ್ವಗಳನ್ನ, ಇಲ್ಲಿ ನಾವು 64 ಅಂಗಗಳನ್ನ ಮೂಲ ತತ್ವಗಳು ಅಂತ ಕರೀತೇವೆ. ಸೊ ಕೇವಲ ಮೂಲ ತತ್ವಗಳನ್ನ ಇಲ್ಲಿ ಸೂಚಿಸಿದ್ದಾರೆ. ಇದರ ವಿವರಗಳಿಗೆ ಇದರ ವಿವರಣೆಯನ್ನ ಮಾಡೋದಿಲ್ಲ. ನಮ್ಗೆ ಇಲ್ಲಿ ಪ್ರಶ್ನೆ ಬರ್ಬೋದು, ಹರಿಭಕ್ತಿ ವಿಲಾಸನೇ ನಮ್ಗೆ ಕೊಡ್ಬೋದಿತ್ತಲ್ಲ, ಮತ್ತೆ ಯಾಕೆ ನಮ್ಗೆ ಈ ಶಿಲರೂಪ ಗೋಸ್ವಾಮಿ ಅವರು ಮತ್ತೆ ಆಡ್ ಮಾಡಿದ್ರು ಇಲ್ಲಿ, ಅದನ್ನೇ ತೋರಿಸಬಹುದಿತ್ತಲ್ಲ ಅಂದಾಗ ಅಲ್ಲಿ ಪೂರ್ಣ ವಿವರಣೆ ಇದೆ. ಆ ವಿವರಣೆಗೆ ಅವರು ಕೈ ಹಾಕಿಲ್ಲ. ಸೊ ಕೇವಲ ತತ್ವಗಳನ್ನಷ್ಟೇ ನಮ್ಗೆ ಕೊಡ್ತಾ ಇರುವಂತದ್ದು. ಸೊ ತತ್ವಗಳು ಅಂತಂದ್ರೆ ಏನು, ವಿವರಣೆ ಅಂದ್ರೆ ಏನು ಅಂತಂದ್ರೆ, ಇಲ್ಲಿ ಉದಾಹರಣೆಗೆ ಆಧ್ಯಾತ್ಮಿಕ ಗುರು ಗುರು ಒಬ್ಬರನ್ನ ಶಿಷ್ಯನನ್ನಾಗಿ ಸ್ವೀಕರಿಸ್ತಾನೆ. ಸೊ ಇದೊಂದು ಮೂಲ ತತ್ವ. ಸೊ ಹೇಗೆ ಸ್ವೀಕರಿಸ್ತಾನೆ, ಯಾಕೆ ಸ್ವೀಕರಿಸಬೇಕು, ಮತ್ತೆ ಗುರುಗಳ ಉಪದೇಶವನ್ನ ಯಾವ ಬಗೆಯಲ್ಲಿ ಪರಿಪಾಲಿಸಬೇಕು ಅನ್ನುವಂತಹ ವಿವರವಾದ ಭಾಗವನ್ನ ನಾವು ವಿವರಣೆಯಲ್ಲಿ ಕಾಣ್ತೇವೆ. ಸೊ ಅಂತ ವಿವರಣೆ ನಮ್ಗೆ ಇಲ್ಲಿ ಇಲ್ಲ. ಸೊ ಕೇವಲ ಇರುವಂತದ್ದೇನು, ತತ್ವಗಳು ಮಾತ್ರ, ಏನ್ ಮಾಡ್ಬೇಕು ಅನ್ನೋದನ್ನ. ಹಾಗಾದ್ರೆ ವಿವರಣೆ ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ಸೊ ತತ್ವಗಳನ್ನಷ್ಟೇ ತಗೊಳ್ಬೇಕಾ ಅಥವಾ ವಿವರಣೆ ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ವಿವರಣೆ ನಮಗೆ ಬೇಕು ಅಂತಂದ್ರೆ ಸೊ ನಾವು ಗುರುಗಳೊಬ್ಬರನ್ನ ಸ್ವೀಕರಿಸಬೇಕು. ಸೊ ಇದೇ ಮೂಲ ತತ್ವದ ಒಂದು ಆಧಾರ ಅಂತ ಹೇಳ್ತೇವೆ. ಸೊ ನೀನ್ ಮೂಲ ತತ್ವ ತಿಳ್ಕೊಂಡಿದೀಯಾ, ಇದು ನಿನ್ಗೆ ಬೇಕು ಅಂತಂದ್ರೆ ನೀನು ಗುರು ಒಬ್ಬನನ್ನ ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಹಾಗೆ ಸೊ ನಿನ್ಗೆ ಡಿಗ್ರಿ ಬೇಕಾ, ನೀನ್ ಅಡ್ಮಿಷನ್ ತಗೋಬೇಕು. ಸೊ ಹಾಗೆ ಸೊ ನನ್ಗೆ ಈಗ ಮೂಲ ತತ್ವ ಗೊತ್ತಾಗಿದೆ, ನಾನು ಯಾವ ಕೋರ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ. ಸೊ ಅದು ಬೇಕಿದ್ರೆ ನಾನು ಅಡ್ಮಿಷನ್ ತಗೋಬೇಕು. ಹಾಗೆ ಸೊ ಮೂಲ ತತ್ವ ನನ್ಗೆ ತಿಳಿದಿದೆ. ಸೊ ಇದ್ರಲ್ಲಿ ಇನ್ನಷ್ಟು ನನ್ಗೆ ಅರಿವು ಬೇಕು, ಇದನ್ನ ನಾನು ಅಭ್ಯಸಿಸ್ಬೇಕು, ಇದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಇದ್ರೆ ಆವಾಗ ನಾನು ಗುರುಗಳೊಬ್ಬರನ್ನ ಸ್ವೀಕರಿಸಬೇಕು ಅನ್ನೋದನ್ನ ಇಲ್ಲಿ ಈ ತತ್ವಗಳು ನಮ್ಗೆ ತಿಳಿಸುತ್ತೆ. ಹೀಗೆ ಶಿಲರೂಪ ಗೋಸ್ವಾಮಿ ಅವರು ವಿವರವನ್ನ ಹೇಳಲ್ಲ, ಕೇವಲ ಮೂಲ ತತ್ವಗಳನ್ನ ಮಾತ್ರ ಹೇಳ್ತಾರೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ಯಾಕೆ ಮಾಡ್ಬೇಕು ಈ ಒಂದು ಸಾಧನಾ ಭಕ್ತಿಯ 44 ಅಂಶಗಳನ್ನ ಅಂತ ಹೇಳಿದ್ರೆ, ಪ್ರೇಮ ಭಕ್ತಿ ಏನೋ ಪಡಿತೀರಾ, ಆದ್ರೆ ಈ ಪೀರಿಯಡ್ ಅಲ್ಲಿ ಅದು ಗೊತ್ತಿದೆ ನಮ್ಗೆ ಸಿಗುತ್ತೆ ಅಂತ. ಆದ್ರೆ ಇದನ್ನೆಲ್ಲ ಮಾಡ್ಲಿಕ್ಕೆ ಯಾಕೆ ನಮ್ಗೆ ಹೇಳ್ತಾ ಇದ್ದಾರೆ, ಯಾಕೆ ಮಾಡ್ತಾರೆ ಅಂತಂದ್ರೆ, ಈಗ ಸ್ಕೂಲು ಕಾಲೇಜ್ಗಳಲ್ಲಿ ರೆಗ್ಯುಲರ್ ಆಗಿ ಕ್ಲಾಸಸ್ ಗಳು ನಡೆಯುತ್ತೆ. ಯಾಕೆ ನಡೆಯುತ್ತೆ? ಯಾಕಂದ್ರೆ ನೀವು ಡೈಲಿ ಇರುತ್ತೆ. ಯಾಕಂದ್ರೆ ಕಲ್ತಿರೋದನ್ನ ಮರಿಬಾರ್ದು, ಮತ್ತೆ ಮುಂದೆ ಇರೋದನ್ನ ನೀವು ಇನ್ ಮುಂದೆ ಪರೀಕ್ಷೆಗೆ ಬರೋದನ್ನ ನೀವು ಕಲಿಬೇಕು. ಅಂದ್ರೆ ಸತತವಾಗಿ ಮನನವನ್ನ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಆ ಒಂದು ಪೋರ್ಷನ್ ಅನ್ನ, ಸಿಲೆಬಸ್ ಅನ್ನ ಅಲ್ಲಿ ಇಟ್ಟಿರ್ತಾರೆ. ಹಾಗೆ ಇಲ್ಲಿನೂ ಕೂಡ ನಾವು ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತು ಚೆತ್ ಅಂತ, ಅಂದ್ರೆ ಇಲ್ಲಿ 2 ತರನಾದಂತಹ ತತ್ವಗಳನ್ನ ನಾವು ಕಾಣ್ತೇವೆ. ಒಂದು ಪ್ರವೃತ್ತಿ, ನಿವೃತ್ತಿ ಅಂತ ಹೇಳ್ತೇವೆ. ಪ್ರವೃತ್ತಿ ಅಂದ್ರೆ ಸದಾ ನಾವು ಕೃಷ್ಣನನ್ನ ಸ್ಮರಿಸ್ತಾ ಇರಬೇಕು. ಸೊ 2ನೇದಾಗಿ ನಿವೃತ್ತಿ ಅಂತಂದ್ರೆ ಎಂದಿಗೂ ಕೂಡ ನಾವು ಕೃಷ್ಣನನ್ನ ಮರೆಯಬಾರದು. ಸೊ ಈ 2 ತತ್ವಗಳ ಆಧಾರದ ಮೇಲೆ ಈ 64 ಅಂಗಗಳು ಕೂಡ ನಿಂತಿದೆ. ಸೊ ನಾವು ಸತತವಾಗಿ ಕೃಷ್ಣನನ್ನ ನೆನೆಬೇಕು ಅಂತಂದ್ರೆ ನಾವು ಈ 64 ಅಂಗಗಳನ್ನ ಪಾಲಿಸಿದಾಗ ಮಾತ್ರ ಈ ಪ್ರಾರಂಭಿಕ ಭಕ್ತರಿಗೆ ಸಾಧ್ಯವಾಗತ್ತೆ ಅನ್ನೋದನ್ನ ನೋಡ್ತೇವೆ. ಸೊ ಮುಂದೆ ಹೆಚ್ಚುವರಿಯಾಗಿ 9, 10, 11, 12, 13. ಸೊ ಹೀಗೆ 13ನೇ ಅಧ್ಯಾಯವರೆಗೂ ಈ 64 ಅಂಗಗಳು ಎಷ್ಟು ಅಧ್ಯಾಯವನ್ನ ಒಳಗೊಂಡಿದೆ ಅಂತಂದ್ರೆ 6ನೇ ಅಧ್ಯಾಯದಿಂದ 13ನೇ ಅಧ್ಯಾಯವರೆಗೂ ಕೂಡ ನಾವು 64 ಅಂಗಗಳನ್ನು ಕಾಣ್ತೇವೆ. 64 ಅಂಗಗಳು ಎಲ್ಲಿ ಇಲ್ಲ, 6ರಲ್ಲಿ ಹೇಳಿದೆ ನಾ 64 ಅವಲೋಕನ, 7ನೇ ಅಧ್ಯಾಯದಲ್ಲಿ 18, 8ನೇ ಅಧ್ಯಾಯದಲ್ಲಿ 19 ಮಾತ್ರ ನಾವು ತಿಳ್ಕೊಳ್ತೇವೆ. ಸೊ ಯಾಕಂದ್ರೆ ಇದು ತುಂಬಾನೇ ಮುಖ್ಯವಾಗಿರುವಂತದ್ದು, ಬೇಕಾದಂತಹ ಅಪರಾಧಗಳು. ಸೊ ಯಾರೇ ಏನೇ ಮಾಡಿದ್ರು ಈ ಅಪರಾಧಗಳನ್ನ ಮಾಡಬಾರ್ದು ಅನ್ನೋಕ್ಕೋಸ್ಕರ ಪೂರ್ಣ ಒಂದು ಅಧ್ಯಾಯವನ್ನ 8ನೇ ಅಧ್ಯಾಯವನ್ನ ತಪ್ಪಿಸಬೇಕಾದ ಅಪರಾಧಗಳಲ್ಲಿ ಇಡಲಾಗಿದೆ. ಇಲ್ಲಿ 19ನೇ ಅಂಶವನ್ನ ನಾವು ಕಾಣ್ತೇವೆ. 9ರಲ್ಲಿ ಭಕ್ತಿ ತತ್ವಗಳ ಹೆಚ್ಚಿನ ಪರಿಗಣನೆಗಳು, ಅಂದ್ರೆ ಇತರ ಅಂಗಗಳನ್ನ ನಾವು ತಿಳ್ಕೊಳ್ತೀವಿ 20ರಿಂದ 42. ಮತ್ತೆ 10ನೇ ಅಧ್ಯಾಯದಲ್ಲಿ ಶ್ರವಣ ಮತ್ತು ಸ್ಮರಣೆ ಮಾಡುವಂತ ತಂತ್ರಗಳು 43ರಿಂದ 46 ಅಂಗಗಳು. ಆಮೇಲೆ 11ನೇದು ದಿವ್ಯ ಸೇವೆಯ ಅಂಶಗಳು 47ರಿಂದ 53. 12ನೇ ಅಧ್ಯಾಯದಲ್ಲಿ ದಿವ್ಯ ಸೇವೆಯ ಹೆಚ್ಚಿನ ಅಂಶಗಳು 54ರಿಂದ 59. 13ರಲ್ಲಿ ಭಕ್ತಿ ಸೇವೆಯ 5 ಪ್ರಬಲ ರೂಪಗಳು 60ರಿಂದ 64. ಸೊ ಹೀಗೆ ಈ 13ನೇ ಅಧ್ಯಾಯದವರೆಗೂ ಕೂಡ ನಾವು ಈ ಅಂಗಗಳನ್ನ ಒಂದೊಂದಾಗಿ ಕಲಿತಾ ಹೋಗ್ತೀವಿ. ಸೊ ಇವತ್ತಿನ ಅಧ್ಯಾಯದಲ್ಲಿ 6, 7, 8ಗಳನ್ನ ಮಾತ್ರ ನಾವು ತಿಳಿದುಕೊಳ್ತೀವಿ. ಹೀಗೆ ಈ ಸಾಧನಾ ಭಕ್ತಿಯ ಅಂಶಗಳನ್ನ 2 ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಅಂದ್ರೆ ಇದು ಒಂದು ಸಾಧನಾ ಭಕ್ತಿಯ ಅಥವಾ ವೈದಿ ಸಾಧನಾ ಭಕ್ತಿ ಅಂತ ಹೇಳ್ಬೋದು. ವೈದಿ ಸಾಧನಾ ಭಕ್ತಿಯ ಅಂಗಗಳ ಒಂದು ವಿನ್ಯಾಸ ಅಂತ ಕರಿಬಹುದು. ಅಂಗಗಳ ವಿನ್ಯಾಸ ಯಾವ ತರನಾಗಿದೆ, ಸಾಧನಾ ಭಕ್ತಿಯ 64 ಅಂಶಗಳಲ್ಲಿ 2 ನಾವು ವಿಭಾಗವನ್ನ ಮಾಡ್ತೇವೆ. ಸೊ ಒಂದು ಪ್ರಾಥಮಿಕ ಅಂಗಗಳು, ಇನ್ನೊಂದು ವೈದಿ ಸಾಧನಾ ಭಕ್ತಿಯಲ್ಲಿ 2 ವಿಭಾಗಗಳನ್ನಾಗಿ ಮಾಡ್ತಾರೆ. ಒಂದು ಪ್ರಾಥಮಿಕ ಮತ್ತೆ ಇನ್ನೊಂದು ಹೆಚ್ಚುವರಿ ಅಂಶಗಳು ಅಂತ ಹೇಳಿ ಕರೀತಾರೆ.
ಪ್ರಾಥಮಿಕ ಮತ್ತೆ 44 ಹೆಚ್ಚುವರಿ ಅಂಶಗಳು. ಈ ಅಂದ್ರೆ 20, 44, 64 ಆಯ್ತು. ಸೊ ಈಗ ಈ ಪ್ರಾಥಮಿಕ ಅಂಶಗಳಲ್ಲಿ ಬಂದಾಗ ಇವುಗಳು ತುಂಬಾನೇ ಪ್ರಮುಖವಾದಂಥವು. ಸೊ ಇವುಗಳನ್ನ ನಾವು ಅನುಸರಿಸಲೇಬೇಕು ಅಂತ ಹೇಳಿ. ಹಾಗಂತ ಹೇಳಿ 64 ಹೆಚ್ಚುವರಿ ಅಂಶಗಳು ಪ್ರಮುಖ ಅಲ್ಲ ಅಂತ ಇಲ್ಲ. ಆದ್ರೆ ಅವುಗಳನ್ನ ನೀನು ತಡಮಾಡಿ ನೀವು ಪಾಲಿಸಿದ್ರು ಕೂಡ ಇವುಗಳನ್ನ ನೀನು ಇಮಿಡಿಯೇಟ್ ಆಗಿ ಪಾಲಿಸಲೇಬೇಕು ಅನ್ನುವಂತಹ ಅಂಶಗಳು ಇವು. ಈಗ ಪ್ರಾಥಮಿಕ ಅಂಗಗಳಲ್ಲಿ 2 ಅಂಗಗಳನ್ನಾಗಿ ನಾವು ತಿಳ್ಕೊಳ್ತೇವೆ. ಸೊ ಆ 2 ಅಂಗಗಳನ್ನ ಮತ್ತೆ 2 ವಿಭಾಗಗಳನ್ನಾಗಿ ಮಾಡ್ತೇವೆ. ಒಂದು ಪ್ರವೃತ್ತಿ, ಒಂದು ನಿವೃತ್ತಿ. ಸೊ ಪ್ರವೃತ್ತಿಯಲ್ಲಿ ಮತ್ತೆ 10 ಅಂಶಗಳನ್ನ ನಾವು ಕಾಣ್ತೇವೆ. ನಿವೃತ್ತಿಯಲ್ಲಿ ಮತ್ತೆ 10 ಅಂಶಗಳನ್ನ ನಾವು ಕಾಣ್ತೇವೆ. ಅಂದ್ರೆ 10 ಪ್ರವೃತ್ತಿ ಅಂತಂದ್ರೆ ನಾವು ಏನ್ ಮಾಡ್ಬೇಕು ಅನ್ನುವಂಥದ್ದು ಅಂಥವುಗಳು. ಆಮೇಲೆ ನಿವೃತ್ತಿ ಅಂತಂದ್ರೆ ನಾವು ಏನ್ ಮಾಡ್ಬಾರ್ದು ಅನ್ನೋದನ್ನ ಡೂಸ್ ಅಂಡ್ ಡೋಂಟ್ಸ್ ಅಂತ ಹೇಳ್ತೇವೆ. ಈಗ ಏನಾದ್ರೂ ಮಾಡಿದ್ರೆ ಏನೋ ಕೆಲವೊಂದಿರುತ್ತೆ ಮಾಡ್ಬಾರ್ದು ಅಂತ ಇರುತ್ತೆ. ಹೇಗೆ ಒಂದು ಪ್ರತಿಯೊಂದು ಆಕ್ಷನ್ಗೂ ಅಪೋಸಿಟ್ ರಿಯಾಕ್ಷನ್ ಇರುತ್ತೆ ಹಾಗೆ. ಸೊ ಪ್ರವೃತ್ತಿ, ನಿವೃತ್ತಿ. ಸೊ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದನ್ನ ಮೊದಲು ನಮ್ಗೆ ಪ್ರಾಥಮಿಕ ಹಂತದಲ್ಲಿ ತಿಳಿಸಲಾಗಿದೆ. ಯಾಕಂದ್ರೆ ಕನಿಷ್ಠ ಭಕ್ತರು ಇವುಗಳನ್ನ ತಿಳ್ಕೊಂಡಿರ್ಲೇಬೇಕು. ಆಮೇಲೆ ಹೆಚ್ಚುವರಿ ಅಂಶಗಳಲ್ಲಿ ನಾವು ಸಾಧನಾ ಭಕ್ತಿಯ ಅಂಶಗಳನ್ನ ಕಾಣ್ತೇವೆ. ಮತ್ತೆ ಸಾಧನಾ ಭಕ್ತಿಯ ಒಂದು ಪ್ರಬಲ ಅಂಶಗಳನ್ನ ಕಾಣ್ತೇವೆ. ಪ್ರಬಲ ಅಂತಂದ್ರೆ ತುಂಬಾನೇ ಮುಖ್ಯವಾಗಿರುವಂತದ್ದು. ಎಲ್ಲದರಲ್ಲಿಯೂ ಕೂಡ 64 ಅಂಗಗಳಲ್ಲೂ ಕೂಡ 4 ಅಂಗಗಳು ಎಷ್ಟು ಮುಖ್ಯವಾಗಿದೆ ಅನ್ನೋದನ್ನು ಕೂಡ ನಮ್ಗೆ ಈ ಕೊನೆಯ ಹೆಚ್ಚುವರಿ ಅಂಶಗಳ ಭಾಗದಲ್ಲಿ ಅಂದ್ರೆ ಕೊನೆಯ 13ನೇ ಅಧ್ಯಾಯದಲ್ಲಿ ನಮ್ಗೆ ತಿಳಿಸ್ತಾರೆ. ಯಾರಾದ್ರೂ ಓದೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. 20 ಅಂಶಗಳು ಎಲ್ಲವೂ ಬಹಳ ಮುಖ್ಯ. ಮೇಲೆ ಹೇಳಲಾಗಿರುವ 10 ತತ್ವಗಳ ಪಾಲನೆ ಮಾಡದೆ ವ್ಯಕ್ತಿಯು ತನ್ನನ್ನು ಸಾಧನಾ ಭಕ್ತಿ ಅಥವಾ ಅಭ್ಯಾಸಶೀಲ ಭಕ್ತಿ ಸೇವೆಯನ್ನು ಮಾಡುವ ನೆಲೆಗೆ ಏರಿಸಿಕೊಳ್ಳಲಾರನು. ಶ್ರೀಲ ರೂಪ ಗೋಸ್ವಾಮಿಯವರು ಒಟ್ಟು 20 ಅಂಶಗಳನ್ನು ಹೇಳುತ್ತಾರೆ ಮತ್ತು ಅವೆಲ್ಲವೂ ಸಾಧನವೇ, ಮುಖ್ಯವಾದವೇ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಶ್ರೀಲ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ 20 ಅಂಶಗಳು ತುಂಬಾನೇ ಮುಖ್ಯವಾಗಿರುವಂತವು. ಹಾಗಾಗಿ ಇವುಗಳಿಗೆ ಪ್ರಾಥಮಿಕ ಭಕ್ತಿ ಅಂತ ಹೇಳಿ ಕರೀತಾರೆ ಅನ್ನೋದನ್ನ ಹೇಳ್ತಾರೆ. ಪ್ರಾಥಮಿಕ ಅಂತಂದ್ರೆ ಮುಖ್ಯವಾದಂಥವು, ಪ್ರಮುಖವಾದಂಥವು, ಅದಕ್ಕಾಗಿ ಪ್ರಾಥಮಿಕ ಅಂತ ಹೇಳ್ತಾರೆ. ಸೊ ಮೇಲೆ ಹೇಳಲಾಗಿರುವಂತಂದ್ರೆ ಈಗಾಗಲೇ ನಿಮ್ಗೆ ಇಲ್ಲಿ ನೀವು ನೋಡ್ಬೋದು 6ನೇ ಅಧ್ಯಾಯದಲ್ಲಿ 59ನೇ ಪೇಜಿಂದ 59ನೇ ಪೇಜು ಮತ್ತೆ 60ನೇ ಪೇಜಲ್ಲಿ ನಿಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. 59ನೇ ಪೇಜಿನಲ್ಲಿ ನಿಮ್ಗೆ 7 ಅಂಶಗಳು ಮತ್ತೆ ಹಿಂದೆ ನೆಕ್ಸ್ಟ್ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ 10 ಮತ್ತೆ 3 ಕಾಣುತ್ತೆ. ಆಮೇಲೆ 2ನೇ ಪ್ಯಾರಾಗ್ರಾಫ್ ಅಲ್ಲಿ ಮತ್ತೆ 10 ಅಂಶಗಳನ್ನ ನೀವು ಕಾಣ್ತೀರಾ. ಹೀಗೆ ಈ ತತ್ವಗಳನ್ನ ಪಾಲನೆ ಮಾಡದೆ ವ್ಯಕ್ತಿಯು ತನ್ನನ್ನ ಸಾಧನಾ ಭಕ್ತಿ ಅಥವಾ ಅಭ್ಯಾಸಶೀಲ ಭಕ್ತಿ ಸೇವೆಯನ್ನ ಮಾಡಲು ಆ ನೆಲೆಗೆ ಏರಿಸಿಕೊಳ್ಳಲಾರ. ಈಗ ಅಭ್ಯಾಸ, ನಾವು ಪ್ರಾಕ್ಟಿಸಿಂಗ್. ಈಗ ಭೌತಿಕ ಜಗತ್ತಿನಲ್ಲಿ ನಾವು ಏನೇ ನೋಡೋದಾದ್ರೂ ಕೂಡ ಪ್ರಾಕ್ಟೀಸೇ ಹೇಳ್ತೇವೆ. ಈಗ ನೀವು ಡಾಕ್ಟರ್ ಹತ್ರ ಹೋದ್ರು ಕೂಡ ಡಾಕ್ಟರ್ ಏನ್ ಮಾಡ್ತಾ ಇದ್ದಾರೆ, ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೇವೆ. ಲಾಯರ್ ಹತ್ರ ಹೋದ್ರೆ ಲಾಯರ್ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ಎಲ್ಲ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಕೂಡ ಪ್ರಾಕ್ಟೀಸೇ ಮಾಡ್ತಾ ಇದ್ದಾರೆ. ಆ ಪ್ರಾಕ್ಟೀಸ್ಗೆ ಒಂದು ಅಂತ್ಯ ಅನ್ನೋದೇ ಇಲ್ಲ. ಆದ್ರೆ ಈ ಒಂದು ಇದರಲ್ಲಿ ನೋಡೋದಾದ್ರೆ ಭಕ್ತಿಯಲ್ಲಿ ನಾವು ಅಂತ್ಯ ಅನ್ನೋದನ್ನ ಕಾಣ್ತೇವೆ ಅಂತಂದ್ರೆ ಏನು, ಅದೇ ಒಂದು ಪ್ರಾರಂಭ ಆಗ್ಬಿಡುತ್ತೆ. ನಮ್ಗೆ ಪ್ರೇಮ ಭಕ್ತಿನೇ ಪ್ರಾರಂಭ ಆಗ್ಬಿಡುತ್ತೆ. ಹಾಗಾದ್ರೆ ಅಲ್ಲಿ ಅಂತ್ಯ ಅನ್ನೋದು ಗೊತ್ತಿದೆ ನಮ್ಗೆ. ಆ ಪ್ರೇಮ ಭಕ್ತಿ ಅನ್ನೋದೇ ಒಂದು ಯಶಸ್ಸು ಅಂತ ಹೇಳಿ, ಭಕ್ತಿಯ ಯಶಸ್ಸು ಅಂತ ಹೇಳಿ. ಹೀಗೆ ಈ ಒಂದು ಭಕ್ತಿ ಸೇವೆಯಲ್ಲ ಎಲ್ಲಿ ನಾವು ತೊಡಕೊಳ್ಬೇಕು ಅಂದ್ರೆ, ಅಭ್ಯಾಸ ಮಾಡ್ಬೇಕು ಅಂತಂದ್ರೆ ನಾವು ಮುಖ್ಯವಾಗಿ ಈ 10 ಏನು ಪ್ರವೃತ್ತಿ ನಿವೃತ್ತಿಗಳಿದಾವೋ ಇವುಗಳನ್ನ ಅಭ್ಯಾಸ ಶೀಲರಾದ್ರೆ ಅಭ್ಯಾಸದಲ್ಲಿ ತೊಡಗಬೇಕು ಅಂತಂದ್ರೆ ನಾವು ಇವುಗಳ ಪಾಲನೆಯನ್ನ ಮಾಡ್ಲೇಬೇಕು. ಅದಕ್ಕಾಗಿ ಶ್ರೀಲ ರೂಪ ಗೋಸ್ವಾಮಿ ಅವರು ಹೇಳ್ತಾರೆ ಒಟ್ಟು 20 ಅಂಶಗಳೂ ಕೂಡ ಎಲ್ಲ ಭಕ್ತನು ಕೂಡ ಪಾಲನೆ ಮಾಡ್ಬೇಕಾಗಿರುವಂತದ್ದೇ ಅನ್ನೋದನ್ನ ಹೇಳ್ತಾರೆ. ಯಾರಾದ್ರೂ ಓದಿ. ಹರೇ ಕೃಷ್ಣ. 20ರಲ್ಲಿ ಮೊದಲ 3 ಎಂದರೆ ಸದ್ಗುರುಗಳೊಬ್ಬರನ್ನು ಆಶ್ರಯಿಸುವುದು, ಅವರಿಂದ ದೀಕ್ಷೆ ಪಡೆಯುವುದು ಮತ್ತು ಗೌರವ ಹಾಗೂ ಪೂಜಾ ಭಾವದಿಂದ ಅವರ ಸೇವೆ ಮಾಡುವುದು ಬಹು ಮುಖ್ಯವಾದ ವಿಚಾರಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಹೀಗೆ ಈ ಮೊದಲು 10ರಲ್ಲಿ 10 ಯಾವ್ದು ಅನ್ನೋದನ್ನ ನೋಡೋಣ. ಆಮೇಲೆ ಅದರ ಪ್ರಮುಖವಾದ ಅಂಶಗಳನ್ನ ನಾವು ತಿಳಿದುಕೊಳ್ಳೋಣ. ಪುಸ್ತಕ ಎಲ್ಲರ ಹತ್ರ ಇದೆ ಅಂತ ಅನ್ಕೊಳ್ತೀನಿ. ಯಾರಾದ್ರೂ ಓದಿ. ಮಾತಾಜಿ ಇದೆ. ಪುಸ್ತಕ ತೆಗೆದ್ಬಿಟ್ಟು ಈ 59ನೇ ಪೇಜಿನ 2ನೇ ಪ್ಯಾರಾಗ್ರಾಫ್ ಇಂದ ಪ್ರಾರಂಭ ಮಾಡಿ. ಗೋಸ್ವಾಮಿಯವರು ಸಾದರಪಡಿಸುವ ಮೂಲ ತತ್ವಗಳು ಹೀಗಿವೆ. 1. ಸದ್ಗುರುಗಳಲ್ಲೊಬ್ಬರ ಪಾದಕಮಲಗಳ ಆಶ್ರಯವನ್ನು ಪಡೆಯಬೇಕು.
2. ಗುರುಗಳೊಬ್ಬರಿಂದ ದೀಕ್ಷೆ ಪಡೆದು ಭಕ್ತಿ ಸೇವೆಯನ್ನು ಹೇಗೆ ಸಲ್ಲಿಸಬೇಕೆಂಬುದರ ಬಗ್ಗೆ ಅವರಿಂದ ತಿಳಿದುಕೊಳ್ಳಬೇಕು. 3. ಶ್ರದ್ಧಾ ಭಕ್ತಿಪೂರ್ವಕವಾಗಿ ಗುರುವಿನಾಜ್ಞೆಯನ್ನು ಪಾಲಿಸಬೇಕು. 4. ಗುರುಗಳ ಮಾರ್ಗದರ್ಶನದಲ್ಲಿ ಉದ್ದಾಮ ಆಚಾರ್ಯರ ಅಂದರೆ ಬೋಧಕರ ಹೆಜ್ಜೆಗಳನ್ನು ಅನುಸರಿಸಿ ನಡೆಯಬೇಕು. 5. ಕೃಷ್ಣ ಪ್ರಜ್ಞೆಯಲ್ಲಿ ಮುನ್ನಡೆ ಸಾಧಿಸುವುದು ಹೇಗೆಂಬುದನ್ನು ಗುರುಗಳಿಂದ ಕೇಳಿ ತಿಳಿದುಕೊಳ್ಳಬೇಕು. 6. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ತೃಪ್ತ್ಯರ್ಥವಾಗಿ ಪ್ರಾಪಂಚಿಕವಾದ ಏನನ್ನಾದರೂ ತರಲು ವ್ಯಕ್ತಿಯು ಸಿದ್ಧನಾಗಿರಬೇಕು. ಈ ಮಾತಿನ ಅರ್ಥ ಹೀಗೆ: ನಾವು ಕೃಷ್ಣನ ಭಕ್ತಿಯಲ್ಲಿ ನಿರತರಾಗಿದ್ದಾಗ ಬಿಡಲು ಇಷ್ಟವಿಲ್ಲದ್ದನ್ನು ಬಿಟ್ಟು ಬಿಡಲು ಸಿದ್ಧರಿರಬೇಕು. ಹಾಗೆಯೇ ಬೇಡವಾದುದೊಂದು ಬಂದಾಗ ಅದನ್ನು ಸ್ವೀಕರಿಸಲು ಬೇಕು. 7. ದ್ವಾರಕಾ ನಗರಿ ಅಥವಾ ವೃಂದಾವನಗಳಂತಹ ಪವಿತ್ರ ತೀರ್ಥಕ್ಷೇತ್ರಗಳಲ್ಲಿ ವಾಸ ಮಾಡಬೇಕು. 8. ಅಗತ್ಯವಿದ್ದಷ್ಟನ್ನು ಮಾತ್ರ ಸ್ವೀಕರಿಸಬೇಕು ಅಥವಾ ಐಹಿಕ ಪ್ರಪಂಚದ ಜೊತೆಗಿನ ವ್ಯವಹಾರವು ಕನಿಷ್ಠ ಮಟ್ಟದಲ್ಲಿರಬೇಕು. 9. ಏಕಾದಶಿಯ ದಿನ ಉಪವಾಸವಿರಬೇಕು. ಮತ್ತು 10. ಆಲ, ಅಶ್ವತ್ಥದಂತಹ ಪವಿತ್ರ ವೃಕ್ಷಗಳನ್ನ ಪೂಜಿಸಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನೋಡಿ 10 ಯಾವ್ಯಾವ್ದು ಪ್ರಮುಖವಾದಂತಹ ಅಂಶಗಳನ್ನು ಅನ್ನೋದನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ಈ 6ನೇ ಅಧ್ಯಾಯ ಒಂದು 64 ಅಂಗಗಳ ಅವಲೋಕನ ಅಂತ ನಾವು ತಿಳಿದುಕೊಂಡ್ವಿ. ಈಗ 7ನೇ ಅಧ್ಯಾಯದಲ್ಲಿ ಇದರ ಒಂದು ಸಂಕ್ಷಿಪ್ತ ವಿವರಣೆಯನ್ನ ನಾವು ಕಾಣ್ತೀವಿ ಅನ್ನೋದನ್ನ ಹೇಳಿದ್ವಿ. ಸೊ ಎಷ್ಟು ಚೆನ್ನಾಗಿ ಟೈಟಲ್ ಅನ್ನ ಕೊಟ್ಟಿದ್ದಾರೆ. ಹೇಗೆ ಅಂದ್ರೆ, ಇವುಗಳೇನೋ ಅಂಗಗಳನ್ನ ನಾವು ಓದಿದ್ವಿ, ಈ ಅಂಗಗಳನ್ನ ನಾನು ಹೇಗೆ ಸರಿ ಇದೆ ಅಂತ ತಿಳ್ಕೊಬೇಕು. ಸೊ ಇವೆಲ್ಲ ಹೇಳಿರೋದವ್ರು ಸರಿನಾ, ಇವರೆಲ್ಲ ಕೊಟ್ಟಿರೋದೇನೆ ನಾನು ಪಾಲನೆ ಮಾಡ್ಬೇಕಾ, ಯಾವ ಆಧಾರದ ಮೇಲೆ ನಾನು ಪಾಲನೆ ಮಾಡ್ಬೇಕು, ಸಾಮಾನ್ಯವಾಗಿ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕಾಗಿ ಶ್ರೀಲ ರೂಪ ಗೋಸ್ವಾಮಿ ಅವರು ಮತ್ತೆ ಶ್ರೀಲ ಪ್ರಭುಪಾದ್ ಅವರು ನಮ್ಗೆ ಈ ಭಕ್ತಿ ತತ್ವಗಳಿಗೆ ಪ್ರಮಾಣಗಳು ಅಂತ ಹೇಳ್ತಾರೆ. ಸೊ ಪ್ರಮಾಣಗಳು ಅಂತಂದ್ರೆ ರೆಫರೆನ್ಸ್, ಉಲ್ಲೇಖಗಳು. ಸೊ ಇವುಗಳನ್ನ ಮಾಡ್ಬೇಕು ಅನ್ನೋದನ್ನ ಎಲ್ಲೆಲ್ಲಿ ಯಾವ ವೇದಗಳಲ್ಲಿ ಯಾವ ಗ್ರಂಥಗಳಲ್ಲಿ ತಿಳಿಸಲಾಗಿದೆ, ಮತ್ತೆ ಇವುಗಳನ್ನ ಅನುಸರಿಸಲಿಕ್ಕೆ ಇರುವಂತಹ ಪುರಾವೆಗಳು ಯಾವ್ಯಾವ್ದು ಅನ್ನೋದನ್ನ ಪುರಾವೆ ಸಹಿತ ನಮ್ಗೆ ಈ ಅಂಗಗಳನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಇವುಗಳನ್ನ ನಂಬಲೇಬೇಕು, ನಾವು ಇವುಗಳನ್ನ ಪರಿಪಾಲನೆ ಮಾಡಲೇಬೇಕು ಅನ್ನೋದನ್ನ ನಮ್ಗೆ ರೆಫರೆನ್ಸ್ ಗಳ ಮೂಲಕ, ಸೊ ಭಕ್ತಿ ತತ್ವಗಳ ಪ್ರಮಾಣ ಮತ್ತೆ ದೃಢೀಕರಣ ಅಂತ ಕರಿತೇವೆ. ಸೊ ದೃಢೀಕರಣದ ಮೂಲಕ ನಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಈಗ ನೀವು 7ನೇ ಅಧ್ಯಾಯದಲ್ಲಿ ನೋಡ್ತಾ ಹೋದ್ರೆ, ಸೊ ಈ 10ಗಳನ್ನ ನಾವು ನೋಡೋಣ 7ನೇ ಅಧ್ಯಾಯದಲ್ಲಿ, ಯಾಕಂದ್ರೆ ವಿವರಣೆ ಇದೆ, ಅದಕ್ಕೋಸ್ಕರ ನಾನು 2 ಒಟ್ಟಾರೆ ನಾನು ತಗೊಳ್ತೀನಿ. ಈ ಭಕ್ತಿ ಸೇವೆಯ ತತ್ವಗಳನ್ನ ಈಗಾಗಲೇ ಏನು ಮಾತಾಜಿ ಅವರು ಓದಿದ್ರಲ್ಲ, ಇವುಗಳೇ 64ರಲ್ಲಿ ಇರುವಂತಹ ಮೊದಲನೇ 10 ಅಂಗಗಳು ಅಂತ ಕರೀತೇವೆ. ಮೊದಲನೇ 10 ತತ್ವಗಳು ಅಂತ ಕರೀತೇವೆ. ಈ ಮೊದಲನೇ 10 ತತ್ವಗಳು ತುಂಬಾನೇ ಪ್ರಮುಖವಾದವು ಅಂತ ಹೇಳಿ ಶ್ರೀಲ ಪ್ರಭುಪಾದ್ ಅವರು ನಮ್ಗೆ ಈಗಾಗಲೇ ತಿಳಿಸಿರುವಂತದ್ದು. ಇಲ್ಲಿ ಹೇಳಿರೋ ಹಾಗೆ ಮೊದಲನೇದು ಸದ್ಗುರು ಒಬ್ಬರ ಆಶ್ರಯ ಪಡೆಯುವಂಥದ್ದು. ಈ 10ರಲ್ಲಿ ಕೂಡ ವಿವರಣೆ ಮಾಡ್ತೇನೆ. ಈ 10ರಲ್ಲಿ ಈ ಒಂದು ಸ್ಲೈಡ್ ಅಲ್ಲಿ ನೋಡಿದಾಗ ಈ 20ರಲ್ಲಿ ಏನು ಮುಂದಿನ 10 ಇದೆ ನಿವೃತ್ತಿ, ಅಥವಾ ಈ ಏನು ಮೊದಲೇ 10 ಇದೆ, ಈ 10ರಲ್ಲಿ 3 ಅಂಗಗಳು ತುಂಬಾನೇ ಮುಖ್ಯವಾದವು ಅಂತ ಹೇಳಿ. ಆ ಯಾವ್ದು ಅಂಗಗಳು? ಈ ದೀಕ್ಷೆ ಪಡೆಯೋದು, ಮತ್ತೆ ಗುರುವಿಗೆ ಗೌರವವನ್ನ ಕೊಡುವಂಥದ್ದು, ಮತ್ತೆ ಪೂಜಾ ಭಾವದಿಂದ ಅವರ ಸೇವೆಯನ್ನ ಮಾಡುವಂಥದ್ದು. ಇವು 3 ಕೂಡ ಪ್ರಮುಖವಾದವು ಅಂತ. ಈಗ ನಿಮ್ಗೆ 1, 2 ಇದೆ ನೋಡಿ. ಸದ್ಗುರುಗಳೊಬ್ಬರ ಪಾದಕಮಲಗಳ ಆಶ್ರಯ ಪಡೆಯಬೇಕು, ಗುರುಗಳೊಬ್ಬರಿಂದ ದೀಕ್ಷೆ ಪಡೆಯಬೇಕು, ಆಮೇಲೆ ಶ್ರದ್ಧಾ ಭಕ್ತಿಯಿಂದ ಗುರುವಿನ ಆಜ್ಞೆಯನ್ನು ಪಾಲನೆ ಮಾಡಬೇಕು. ಸೊ ಇವು ತುಂಬಾನೇ ಮುಖ್ಯವಾದವು ಅಂತ ಹೇಳಿ ನಮ್ಗೆ ತಿಳಿಸ್ತಾರೆ. ಯಾಕೆ ಇವುಗಳು ತುಂಬಾನೇ ಮುಖ್ಯವಾಗಿರುವಂಥವು ಅನ್ನೋದನ್ನ ನೋಡೋಣ ಒಂದೊಂದಾಗಿ, ಮತ್ತೆ 10 ಉಳಿದವುಗಳನ್ನು ಕೂಡ ನೋಡೋಣ. ಸೊ ಮೊದಲನೇದಕ್ಕೆ ನಾವು ಗುರುಪಾದಾಶ್ರಯ ಅಂತ ಹೇಳಿ ಕರಿತೇವೆ. ಮೊದಲೇ ಅಂಗ ನಮ್ಗೆ ಹೇಳುವಂಥದ್ದು ಗುರುಪಾದಾಶ್ರಯ. ಗುರುಪಾದ ಆಶ್ರಯ. ಯಾವಾಗ್ಲೂ ನಾವು ಗುರುವಿನ ಆಶ್ರಯವನ್ನ ಪಡಿಬೇಕು. ಎಂತ ಗುರು ಇರ್ತಾನೆ? ನಿಷ್ಠಾವಂತ ಗುರುವಿನ ಆಶ್ರಯವನ್ನ ನಾವು ಪಡಿಬೇಕು ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಇಲ್ಲಿ ಗುರುವಿನ ಮಹತ್ವವನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ. ಯಾಕೆ ಗುರುವಿನ ಮಹತ್ವವನ್ನ ನಮ್ಗೆ ತಿಳಿಸ್ತಾರೆ, ಯಾಕೆ ಇದೇ ತುಂಬಾನೇ ಮುಖ್ಯವಾಗಿರುವಂತದ್ದು ಅಂತ. ಈಗ ಭಕ್ತಿ ಹೇಗೆ ಮಾಡೋದು ಅಂತ ಹೇಳಿ ನಾನು ಎಲ್ಲ ಗ್ರಂಥಗಳಿಂದ ಓದಿ ತಿಳ್ಕೊಳ್ಬಹುದು, ಆದ್ರೆ ಅಲ್ಲಿ ಕೇವಲ ನಾವು ತತ್ವಗಳನ್ನ ಮಾತ್ರ ನಾವು ಪಡೆಯಬಹುದು. ಆದ್ರೆ ಆ ತತ್ವಗಳ ಆಚರಣೆ ಹೇಗಿದೆ ಅನ್ನುವಂಥದ್ದನ್ನ ತಿಳಿಸೋದೇ ನಮ್ಗೆ ಗುರು. ಹಾಗಾಗಿ ಮೊದಲನೇದ್ದು, ಒಬ್ಬ ಭಕ್ತ ನಾನು ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ಅವನಿಗೆ ಬೇರೆ ವಿಷಯಗಳು ಕಿಂತ
ಗುರುವಿನ ಆಶ್ರಯವನ್ನ ಪಡೆದಾಗ ಅಥವಾ ನಿಷ್ಠಾವಂತ ಗುರುವಿನ ಆಶ್ರಯವನ್ನ ಪಡೆದಾಗ ಅವನು ಇನ್ನೂ ಹೆಚ್ಚು ತನ್ನ ಒಂದು ಭಕ್ತಿಯ ಅಭ್ಯಾಸದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಹೇಳ್ತಾರೆ. ಸೊ ಗುರುವಿನ ಆಶ್ರಯವನ್ನ ನಾವು ಪಡ್ಕೊಳ್ಳುವಂಥದ್ದು ಇದು ಮೊದಲನೇದು. ಆಮೇಲೆ ಎರಡನೇದಿರುವಂಥದ್ದು ಇದು ಶ್ರೀಕೃಷ್ಣ ದೀಕ್ಷಾದಿ ಶಿಕ್ಷಣಂ ಅಂತ ಕರೀತಾರೆ. ಅಂದ್ರೆ ಎರಡನೇದು ಶ್ರೀ ಕೃಷ್ಣ ದೀಕ್ಷಾದಿ ಶಿಕ್ಷಣಂ ಅಂತ, ಅಂದ್ರೆ ಸದ್ಗುರುಗಳೊಬ್ಬರಿಂದ ದೀಕ್ಷೆಯನ್ನ ಪಡೆದು ಭಕ್ತಿ ಸೇವೆಯ ಶಿಕ್ಷಣವನ್ನ ಪಡೆಯುವಂಥದ್ದು ಅಂತ. ಈಗಾಗ್ಲೇ ಈಗ ನಾವು ಗುರುವಿನ ಆಶ್ರಯವನ್ನ ಪಡೆದ್ವಲ್ಲ, ಮತ್ತೆ ಯಾಕೆ ನೀವು ದೀಕ್ಷೆಯನ್ನ ಪಡಿಬೇಕು ಅಂತ ಹೇಳಿದ್ರೆ, ಇಲ್ಲಿ ಸದ್ಗುರುಗಳೊಬ್ಬರಿಂದ ಅಂತ ಹೇಳ್ತಾರೆ, ಗುರುಗಳಲ್ಲ ಸದ್ಗುರುಗಳೊಬ್ಬರಿಂದ ದೀಕ್ಷೆಯನ್ನ ಪಡೆಯುವಂಥದ್ದು ಭಕ್ತಿ ಸೇವೆಯ ಶಿಕ್ಷಣವನ್ನ ಪಡೆಯುವಂಥದ್ದು. ಯಾಕೆ ಅಂದ್ರೆ ಈ ನಮ್ಮ ಮನಸ್ಸಿನಲ್ಲಿ ಏನೆಲ್ಲ ಅಜ್ಞಾನಗಳಿದೆಯೋ, ಅಜ್ಞಾನ ಅನ್ನುವಂತ ಅಂಧಕಾರ ತುಂಬಿದೆಯೋ, ಆ ಅಂಧಕಾರವನ್ನ ಹೋಗಲಾಡಿಸುವಂಥದ್ದೇ ಗುರು. ಅದಕ್ಕಾಗಿ ದೀಕ್ಷಾ ಅಂತ ಹೇಳಿ ಕರೆಯಲಾಗತ್ತೆ. ಇಲ್ಲಿ ದೀಕ್ಷಾ ಅಂತಂದ್ರೆ ಇದೊಂದು ದಿವ್ಯ ಜ್ಞಾನ. ಆ ದಿವ್ಯ ಜ್ಞಾನ ನಮ್ಮ ದಿವ್ಯ ಚಕ್ಷುವನ್ನ, ಅಂದ್ರೆ ಏನು ನಮ್ಮ ಒಂದು ಕಣ್ಣುಗಳಿದೆಯೋ ಆ ಕಣ್ಣುಗಳನ್ನ ಜ್ಞಾನದಿಂದ ಆ ಕಣ್ಣುಗಳನ್ನ ತೆರೆಸುವಂಥದ್ದೇ ಮೊದ್ಲೇ ಒಂದು ಅಕ್ಷರ ದಿ. ಆಮೇಲೆ ಕ್ಷ ಅಂತಂತಂದ್ರೆ ಇದು ನಮ್ಮನ ಪಾಪಗಳಿಂದ, ಈ ಕ್ಷ ಅಂತಂದ್ರೆ ಪಾಪಗಳಿಂದ ಮುಕ್ತಿಯನ್ನ ಕೊಡುವಂಥದ್ದು. ಈಗ ಕಣ್ಣನ್ನೇನೋ ತೆರೆಸ್ತು, ಒಪ್ಕೊಳ್ತೇನೆ. ಸೊ ಕಣ್ಣು ತೆರೆಸಿದಾಗ ನಾನು ಮುಂದೆ ಚೆನ್ನಾಗಿ ಹೋಗ್ಬಲ್ಲೆ. ಈಗ ನನ್ಗೆ ಕಣ್ಣು ಕಾಣಿಸೋದಿಲ್ಲ ಅಂತಂದ್ರೆ ನಾನು ಕನ್ನಡಕ ತಗೊಳ್ತೇನೆ. ಕನ್ನಡಕ ತಗೊಂಡಾಗ ಇನ್ನು ಮುಂದೆ ಎಲ್ಲಾನು ಕೂಡ ನಾನು ಚೆನ್ನಾಗಿ ನೋಡ್ಬಹುದು, ಓದ್ಬಹುದು, ತಿಳ್ಕೊಬಹುದು. ಆದ್ರೆ ಈಗ ಹಿಂದೆ ಎಲ್ಲ ಏನಿತ್ತಲ್ಲ, ನನ್ನ ಒಂದು ಕಣ್ಣು ಕುರುಡಿತ್ತಲ್ಲ, ನಾನು ಏನೇನೋ ಓದಿರ್ಲಿಲ್ಲ, ಯಾಕಂದ್ರೆ ನನ್ ಕಣ್ಣು ಕಾಣ್ತಾ ಇರ್ಲಿಲ್ಲ. ಸೊ ಹಾಗೆ ಹಿಂದಿಂದ ಏನು ಅಂತ ಹೇಳಿದಾಗ ಆ ಹಿಂದಿಂದನ್ನ ಎಲ್ಲನೂ ಕೂಡ ನಿವಾರಿಸುವಂತವನೇ ಗುರು ಅಂತ ಹೇಳ್ತಾರೆ. ಹಾಗೆ ಏನು ಪಾಪದಿಂದ ಮುಕ್ತಿ ಅಂತ ಹೇಳ್ತೀವಿ. ಸೊ ಈಗ ಮುಂದೆ ಏನ್ ನಾನ್ ಮಾಡ್ತಾ ಇದ್ದೀನೋ ಆ ಎಲ್ಲಾ ಪಾಪಗಳನ್ನ ಮಾಡದೇ ಇರೋ ಹಾಗೆ ನಮ್ಮನ್ನ ಒಂದು ಬದ್ಧನನ್ನಾಗಿ, ಕಂಡೀಷನ್ ಆಗಿ ಮಾಡುವಂಥದ್ದು ಗುರು. ಮತ್ತೆ ಹಿಂದೆ ಏನೆಲ್ಲ ನಾನು ಪಾಪಗಳು ಮಾಡಿದೀನೋ ಅದ್ರದ್ದೇನಾಯ್ತು, ಆ ಪಾಪಗಳನ್ನ ನಾನು ಅನುಭವಿಸ್ಲೇಬೇಕಲ್ಲ. ಆ ಪಾಪಗಳಿಂದ ಮತ್ತೆ ನಾನು ಮಾಯೆಯ ಬಲೆಗೆ ಸಿಗ್ಬಹುದು. ಯಾಕಂದ್ರೆ ಅದು ತುಂಬಾನೇ ನನ್ನನ್ನ ಭಕ್ತಿಯಿಂದ ಮತ್ತೆ ಕೆಳಗಿಳಿಸುವಂಥದ್ದು. ಹಾಗಾಗಿ ಹಿಂದಿನ ಎಲ್ಲ ಏನೇನ್ ಪಾಪಗಳಿದೆಯೋ ಪಾಪಗಳಿಂದ ಕೂಡ ಮುಕ್ತಿಯನ್ನ ಕೊಡುವಂಥದ್ದು ಗುರು. ಹಾಗಾಗಿ ಎರಡು ತರನಾದಂತ ಕಾರ್ಯವನ್ನ ನಮ್ಗೆ ಗುರು ಇಲ್ಲಿ ಮಾಡ್ತಾನೆ. ಸೊ ಒಂದು ಜ್ಞಾನದ ಚಕ್ಷುವನ್ನ ಕೊಡ್ತಾನೆ, ಅದರಿಂದ ಮತ್ತೆ ನಮ್ಮ ಅಜ್ಞಾನ ಅಂಧಕಾರ ಅನ್ನುವಂಥದ್ದು ಏನಿದೆ ಅದನ್ನ ದೂರ ಮಾಡ್ತಾನೆ. ಎರಡನೇದಾಗಿ ಹಿಂದೆಲ್ಲ ಏನ್ ಅಂಧಕಾರ ಐತಿಯೋ ಆ ಪಾಪ ಅಂತ ಹೇಳಿ ಆ ಪಾಪವನ್ನು ಕೂಡ ಪಾಪದಿಂದ ನಿರ್ಮೂಲನೆಯನ್ನ ಮಾಡುವಂಥದ್ದು ನಮ್ಗೆ ನೀಲ್ ಮಾಡುವಂಥದ್ದು ಯಾರು? ಗುರು. ಹೀಗೆ ಸೊ ಮುಂದೆ ಎಲ್ಲ ಏನ್ ಪಾಪಗಳನ್ನ ಮಾಡ್ತೀಯೋ ಮತ್ತೆ ಅದು ಕ್ರೆಡಿಟ್ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನಿಮ್ಮನ್ನ ಇಲ್ಲಿ ಗುರು ಎರಡು ತರನಾದಂತಹ ಅಂಶಗಳನ್ನ ಅಂದ್ರೆ ದೀಕ್ಷೆ ಅನ್ನುವಂಥದ್ದು ನಮ್ಗೆ ಎರಡು ತರನಾಗಿ ಪರಿಪಾಲನೆ ಮಾಡ್ಲಿಕ್ಕೆ ಹೇಳುತ್ತೆ. ಸೊ ದೀಕ್ಷೆ ಅನ್ನುವಂಥದ್ದು ನಮ್ಗೆ ಕೊಡೋದೇನು, ಯಾಕೆ ದೀಕ್ಷೆಯನ್ನ ತಗೊಳ್ಬೇಕು ನಾವು ಅಂತಂದ್ರೆ, ಒಂದು ಶ್ರದ್ಧೆ ಅನ್ನುವಂಥದ್ದು, ಮತ್ತೆ ಇನ್ನೊಂದು ಬದ್ಧತೆ ಅನ್ನುವಂಥದ್ದು. ಸೊ ಇಲ್ಲಿ ನಾವು ಮೊದಲು ಬದ್ಧತೆ ಅಂತಾನೆ ಹೇಳ್ಬೋದು. ಬದ್ಧತೆ ಅಂದ್ರೆ ಕಂಡೀಷನ್ ಆಗಿರ್ತೇವೆ ನಾವು, ಕಂಡೀಷನ್ ಮಾಡ್ತಾರೆ ನಮ್ಗೆ, ಅಥವಾ ನಮ್ಗೆ ನಿರ್ಬಂಧನೆ ಅಲ್ಲಿಗೆ ನಾವು ಒಳಗಾಗ್ತೇವೆ. ಸೊ ನಿರ್ಬಂಧನೆ ಅಂತಂದ್ರೆ ಏನು? ನಾನು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಫಾಲೋ ಮಾಡ್ಲೇಬೇಕು, ಆಮೇಲೆ ನಾನು ಗುರುಗಳ ಆದೇಶವನ್ನ ಅನುಸರಿಸಲೇಬೇಕು. ಸೊ ಹೀಗೆ ನಾವು ಇವುಗಳ ಅನುಸರಿಸಲೇಬೇಕು ಅಂತಂದ್ರೆ ನಾವು ಅವ್ರಿಗೆ ಪ್ರಮಾಣ ವಚನವನ್ನ ಕೊಡ್ತೇವೆ. ಸೊ ಪ್ರಮಾಣ ವಚನವನ್ನ ಕೊಟ್ಟಾಗ ನಾವೊಂದು ಬೌಂಡಿಂಗ್ಸ್ ಅಲ್ಲಿ ಇರ್ತೇವೆ. ಸೊ ಬೌಂಡಿಂಗ್ಸ್ ಅಲ್ಲಿ ಇದ್ದಾಗ ನಾವು ಆ ಒಂದು ಹೊರಗಡೆ ಬಂದ್ಬಿಟ್ರೆ ಅದು ಗುರು ಆದೇಶದ ಉಲ್ಲಂಘನೆ ಆಗುತ್ತೆ. ಗುರು ಆದೇಶದ ಉಲ್ಲಂಘನೆ ಆದ್ರೆ ಮತ್ತೆ ಅದು ಒಂದು ಪಾಪದ ಅಡಿಪಾಯ. ಅದಕ್ಕಾಗಿ ನಾವು ಮೊದಲು ಕಮಿಟ್ಮೆಂಟ್ ಅಲ್ಲಿ ಇರ್ತೇವೆ ಅಂತ ಹೇಳ್ತೇವೆ. ಸೊ ಮೊದಲು ನಾವು ಕಮಿಟ್ ಆಗ್ಬೇಕು, ಬದ್ಧರಾಗ್ಬೇಕು. ಎದಕ್ಕೆ ಬದ್ಧರಾಗ್ಬೇಕು? ವಚನಕ್ಕೆ ಬದ್ಧರಾಗ್ಬೇಕು. ನಾನು ವಚನವನ್ನ ಪಾಲಿಸ್ತೀನಿ ಅನ್ನುವಂತಹ ಬದ್ಧತೆ ನಮ್ಮಲ್ಲಿ ಮೂಡುತ್ತೆ. ಯಾಕಂದ್ರೆ ನಾನು ಪ್ರಾಮಿಸ್ ಮಾಡಿರ್ತೇವೆ. ಈಗ ಏನಾದ್ರೂ ನಾವು ವಚನವನ್ನ ಕೊಟ್ರೆ ನಾವು ಅದನ್ನ ಪಾಲಿಸ್ತೇವೆ. ಹಾಗೆ ನಾವು ದೀಕ್ಷೆಯನ್ನ ಪಡೆದಾಗ ಕಮಿಟ್ ಆಗ್ತೇವೆ. ಆಮೇಲೆ ಆ ಕಮಿಟ್ ಆಗೋದ್ರಿಂದ, ನಾವು ಬದ್ಧರಾಗೋದ್ರಿಂದ, ವಚನವನ್ನ ಪಾಲನೆ ಮಾಡೋದ್ರಿಂದ ನಾವು ಶ್ರದ್ಧಾವಂತರಾಗ್ತೀವಿ. ಶ್ರದ್ಧಾವಂತರ ಅಂತಂದ್ರೆ ಗುರುಗಳು ಹೇಳಿರೋದನ್ನ ನಾವು ಚಾಚು ತಪ್ಪದೆ ಈ ಅವರ ಒಂದು ಎಲ್ಲ ಆಜ್ಞೆಯನ್ನ ಪರಿಪಾಲಿಸ್ತೀವಿ ಅಂತ. ಸೊ ಗುರುವಿನ ಆಜ್ಞೆಯನ್ನ ಪರಿಪಾಲಿಸ್ತೀವಿ ಹೀಗೆ. ಸೊ ಹೀಗೆ ಎಲ್ಲವನ್ನ ನಾವು ಪಾಲಿಸ್ಬೇಕು, ಕಮಿಟ್ ಆಗ್ಬೇಕು ಅಂದ್ರೆ ನಮ್ಗೆ ಈ ದೀಕ್ಷೆ ಅನ್ನೋದು ಬೇಕು. ಸೊ ದೀಕ್ಷೆ ಅನ್ನುವಂಥದ್ರ ಕುರಿತಾಗಿ ಕೇವಲ ನಾನು ಸ್ವಲ್ಪ ಈಗ ಹೇಳಿರುವಂತದ್ದು. ಹಾಗಾಗಿ ಸದ್ಗುರುಗಳೊಬ್ಬರಿಂದ ದೀಕ್ಷೆನ ಪಡೆಯುವಂಥದ್ದು ಮತ್ತೆ ಭಕ್ತಿ ಸೇವೆಯ ಶಿಕ್ಷಣವನ್ನ ಅವರಿಂದ ಪಡೆಯುವಂಥದ್ದು ಅಂತ. ಆಮೇಲೆ ಇರುವಂತದ್ದು ವಿಶ್ರಂಭೇಣ ಗುರೋ ಸೇವಾ. ವಿಶ್ರಂಭೇಣ ಗುರೋ ಸೇವಾ. ಯಾವಾಗ ನಮ್ಗೆ ಈ ಶ್ರದ್ಧೆ ಅನ್ನೋದು ಬರುತ್ತೋ ಅವಾಗ ನಮ್ಗೆ
ಈ ವಿಶ್ವಾಸದಿಂದ ನಾವು ಸದ್ಗುರುಗಳ ಸೇವೆಯನ್ನ ಸಲ್ಲಿಸ್ತೀವಿ ಅಂತ. ಸದ್ಗುರುಗಳಿಂದ ದೀಕ್ಷೆ ಪಡಿತೇವೆ, ಆಮೇಲೆ ವಿಶ್ರಂಭೇಣ ಗುರು ಸೇವಾ ಅಂದ್ರೆ ಶ್ರದ್ಧೆ ಮತ್ತೆ ವಿಶ್ವಾಸದಿಂದ ಸದ್ಗುರುಗಳಿಗೆ ನಾವು ಸೇವೆಯನ್ನ ಸಲ್ಲಿಸ್ತೀವಿ. ಈಗ ಶ್ರದ್ಧೆ ಇಲ್ಲದೆ ಇದ್ರೆ, ಗುರುವಿನ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ನಾವು ಹೇಗೆ ಸೇವೆಯನ್ನ ಸಲ್ಲಿಸ್ತೀವಿ? ಅವರಿಗೆ ಸೇವೆಯನ್ನ ಕೊಡೋದಿಲ್ಲ ನಾವು. ಹಾಗೆ ಶ್ರದ್ಧೆ ಇಲ್ಲದೆ ಇದ್ರೆ ಎಲ್ಲಿ ಕೊಡ್ತೇವೆ ನಾವು? ಹಾಗಾಗಿ ಶ್ರದ್ಧೆ ಮತ್ತೆ ವಿಶ್ವಾಸದಿಂದ ನಾವು ಗುರು ಏನೇ ಆಜ್ಞೆ ಮಾಡಿರ್ತಾರೋ ಆ ಸೇವೆಯನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹೀಗೆ ಮೊದಲು ನಾವು ಗುರುವಿನ ಆಶ್ರಯವನ್ನ ಪಡಿಬೇಕು. ಆಶ್ರಯ ಪಡೆದಾಗ ಹಂತ ಹಂತವಾಗಿ ನಮ್ಗೆ ದೀಕ್ಷೆ ಪಡೆಯಬೇಕು ಅನ್ನುವಂತಹ ಶಿಕ್ಷಣ ಪಡೆಯಬೇಕು ಅನ್ನುವಂತಹ ಒಂದು ಅಪೇಕ್ಷೆ ಬರುತ್ತೆ. ಆಮೇಲೆ ಮೂರನೇದಾಗಿ ಏನು, ಶ್ರದ್ಧೆ ವಿಶ್ವಾಸದಿಂದ ನಾವು ಗುರುಗಳಿಗೆ ಸೇವೆನ ಸಲ್ಲಿಸ್ತೇವೆ, ವಿಶ್ರಂಭೇಣ ಗುರು ಸೇವಾ. ಸೊ ಇವು ಮೂರೂನು ಕೂಡ ತುಂಬಾನೇ ಮುಖ್ಯವಾಗಿರುವಂತಹ ಅಂಶಗಳು, ಅಂಗಗಳು ಅಂತ ಹೇಳ್ತಾರೆ. ಹಾಗಾಗಿ ಈ 64 ಅಂಗಗಳಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರೋದು 3. ಸೊ ಈಗ ನಿಮ್ಗೆ ಗೊತ್ತಾಗ್ಬೋದು, ಯಾರಾದ್ರೂ ಒಬ್ಬರೇ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕೆ ಗುರುವಿನ ಅವಶ್ಯಕತೆ ಇದೆ ಅನ್ನೋದನ್ನ ನಾನು ಈಗಾಗಲೇ ಯಾರೆಲ್ಲ IDC ಕ್ಲಾಸ್ ಅನ್ನ ಮುಗಿಸ್ಕೊಂಡಿದಿರೋ ಅಥವಾ ಮಾಡಿದಿರೋ ಅವ್ರಿಗೆ ನಮ್ಗೆ ಈಗಾಗಲೇ ತಿಳಿಸಿದ್ದಾರೆ. ಹೇಗೆ ಗುರು ಅನ್ನೋರು ಭಗವಂತನ ಪ್ರತಿನಿಧಿಯಾಗಿದ್ದಾರೆ. ಮತ್ತೆ ಯಾವಾಗ್ಲೂ ಕೂಡ ನಮ್ಗೆ ಅವರು ಭಗವಂತನೊಂದಿಗೆ ಒಂದು ಸಂಪರ್ಕವನ್ನ ಕಲ್ಪಿಸ್ಕೊಡ್ತಾರೆ. ಸೊ ಸಂಪರ್ಕ ಅಂತಂದ್ರೆ ಯಾವ ತರ? ಇವರು ಒಂದು ಪೋಸ್ಟ್ ಮ್ಯಾನ್ ಇದ್ದ ಹಾಗೆ ಅಂತ ಹೇಳಿ. ಈಗ ನಮ್ಮ ಮನಸ್ಸಿನಲ್ಲಿರುವಂತಹ ವಿಷಯಗಳನ್ನ ಅವ್ರ ಗುರುಗಳು ಭಗವಂತನೆಡೆಗೆ ಭಗವಂತನ ಪಾದಗಳಿಗೆ ಅರ್ಪಿಸುವಂತ ಕಾರ್ಯವನ್ನ ಅವ್ರು ಮಾಡ್ತಾರೆ. ಸೊ ಒಬ್ಬ ಶಿಷ್ಯನಿಂದ ಭಗವಂತನೆಡೆಗೆ ಅರ್ಪಿಸುವಂತ ಕಾರ್ಯವನ್ನ ಮಧ್ಯವರ್ತಿಯಾಗಿ ಅವರು ಮಾಡ್ತಾರೆ. ಇಲ್ಲ ಅಂದ್ರೆ ನಮ್ಗೆ ನೇರವಾಗಿ ಭಗವಂತನೊಂದಿಗೆ ಸಂಪರ್ಕ ಕಲ್ಪಿಸಿಕೊಳ್ಳುವಷ್ಟು ಅರ್ಹತೆ ನಮ್ಗಿಲ್ಲ. ನಾವು ಅಷ್ಟು ಶುದ್ಧರಲ್ಲ, ನಾವು ತುಂಬಾನೇ ಅಪವಿತ್ರರು. ಹಾಗಾಗಿ ಗುರುವಿನ ಒಂದು ಮಾಧ್ಯಮದ ಮೂಲಕನೇ ನಾವು ಭಗವಂತನನ್ನ ಪಡಿಲಿಕ್ಕೆ ಸಾಧ್ಯ. ಹೀಗೆ ಅಂಚಿಗಾರನಾಗಿದ್ದಾರೆ ಅಂತ ಹೇಳ್ಬೋದು ಆಧ್ಯಾತ್ಮಿಕ ಗುರು. ಶಿಷ್ಯನಿಗೆ ಭಗವಂತನ ಮತ್ತೆ ಜೊತೆಗೆ ಈ ಆಧ್ಯಾತ್ಮಿಕ ಗುರು ಏನ್ ಮಾಡ್ತಾರೆ? ಶಿಷ್ಯನಿಗೆ ಭಗವಂತನ ಯಥಾರೂಪವಾದ ಸಂದೇಶವನ್ನ ಕಳಿಸುವಂತ ಒಬ್ಬ ಅಂಚಿಗಾರ ಅಂತ ಹೇಳ್ತಾರೆ. ಯಥಾರೂಪ ಅಂದ್ರೆ ಈಗ ನಾನು ಒಂದು ಪಾರ್ಸೆಲ್ ಬೇರೆ ಕಡೆಗೆ ಕಳಿಸ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ, ಅಥವಾ ನಾನು ಅದ್ರಲ್ಲಿ ಮನಿ ಆರ್ಡರ್ ನಾನು ದುಡ್ಡು ಹಾಕಿ ಕಳಿಸ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾನು ಕಳ್ಸಿದಾಗ ಅಂಚಿಗಾರ ಏನ್ ಮಾಡ್ತಾನೆ, ಅದು ಹೇಗಿದೆಯೋ ಹಾಗೇನೆ ಅದನ್ನ ಅದು ಯಾವ ಅಡ್ರೆಸ್ಗೆ, ವಿಳಾಸಕ್ಕೆ ತಲುಪಬೇಕಾಗಿದೆಯೋ ಅದೇ ವಿಳಾಸಕ್ಕೆ ಹೋಗಿ ಅವನು ತಲುಪಿಸ್ತಾನೆ. ಅದರಲ್ಲಿ ಯಾವುದೇ ವ್ಯತ್ಯಾಸವನ್ನ ನಾವು ಕಾಣಲ್ಲ. ದುಡ್ಡು ಹೆಚ್ಚಾಯ್ತು ಕಡಿಮೆ ಆಯ್ತು ಕಾಣಲ್ಲ, ಅಥವಾ ನಾನು ಏನೇ ವಸ್ತು ಕೊಟ್ಟರು ಕೂಡ ಅದು ವಸ್ತು ಹಾಗೇನೆ ಇರುತ್ತೆ. ಹಾಗೆ ಮಧ್ಯವರ್ತಿಯಾಗಿ ಒಬ್ಬ ಗುರು ಶಿಷ್ಯ ಮತ್ತೆ ಕೃಷ್ಣನ ಮಧ್ಯದಲ್ಲಿ ಸಂಪರ್ಕವನ್ನ ಕಲ್ಪಿಸ್ತಾನೆ. ಹೀಗೆ ನಾವು ಕೂಡ ಪ್ರಾರಂಭಿಕ ಭಕ್ತರಾಗಿ ನಾವು ಭಕ್ತಿಯಲ್ಲಿ ಮುಂದುವರಿಬೇಕು ಅಂತಂದ್ರೆ ನಮ್ಗೆ ಗುರುವಿನ ಆಶ್ರಯ ಬೇಕು. ಆ ಗುರುವಿನ ಆಶ್ರಯ ಬಯಸಿ ನಾವು ಶ್ರದ್ಧೆ ವಿಶ್ವಾಸದಿಂದ ದೀಕ್ಷೆಯನ್ನ ತೆಗೆದುಕೊಂಡು ಹೋದಾಗ ಭಗವಂತನ ಜೊತೆಗೆ ಸಂಬಂಧವನ್ನ ಕಲ್ಪಿಸಿಕೊಡುವವನೇ ನಮ್ಗೆ ಗುರು ಅಂತ ಹೇಳ್ತೇವೆ. ಹೀಗೆ ನಾವು ಅವಾಗ ವಿನಮ್ರ ಸೇವಕರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆಧ್ಯಾತ್ಮಿಕ ಗುರುವಿನ ವಿನಮ್ರ ಸೇವಕರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಜೊತೆಗೆ ಆಧ್ಯಾತ್ಮಿಕ ಗುರು ಅಂತವರು ಕೂಡ ವಿನಮ್ರ ಸೇವಕಾನೆ. ಯಾರ್ದು? ಕೃಷ್ಣನ್ದು. ಹಾಗಾಗಿ ಆಧ್ಯಾತ್ಮಿಕ ಗುರು ಮತ್ತೆ ಶ್ರೀಕೃಷ್ಣ ಭಿನ್ನರಲ್ಲ ಅಂತ ಹೇಳ್ತೇವೆ. ಸೊ ಕೃಷ್ಣ ಆಧ್ಯಾತ್ಮಿಕ ಗುರುವಿನ ರೂಪದಲ್ಲಿ ಭಕ್ತರನ್ನ ಉದ್ಧರಿಸ್ತಾನೆ, ಆದ್ರೆ ಆಧ್ಯಾತ್ಮಿಕ ಗುರು ಕೃಷ್ಣ ಅಲ್ಲ, ಅವನ ರೂಪದಲ್ಲಿ, ಗುರುವಿನ ರೂಪದಲ್ಲಿ ಭಕ್ತರನ್ನ ಉದ್ಧರಿಸ್ತಾನೆ ಅಂತ. ಹೀಗೆ ಭಗವಂತನ ಪ್ರತಿನಿಧಿಯಾಗಿದ್ದಾನೆ. ಯಾವ ಪ್ರತಿನಿಧಿ? ನೇರ ಪ್ರತಿನಿಧಿ ಆಗಿದ್ದಾನೆ. ಗುರು ಪರಂಪರೆಯಿಂದ ಏನೇ ಬಂದಿದೆಯೋ ಯಥಾರೂಪವಾಗಿ ನಮ್ಗೆ ಅದನ್ನ ತಲುಪಿಸ್ತಾರೆ. ಈಗ ಹೀಗೆ ಶ್ರೀಲ ಪ್ರಭುಪಾದವರು ನಮ್ಗೆ ಯಥಾರೂಪವಾಗಿ ಸಲ್ಲಿಸ್ತಾ ಇದ್ದಾರೆ. ಯಾರು ಹೇಳಿದ್ದಾರೆ ಅವ್ರಿಗೆ? ಅವ್ರ ಗುರುಗಳು ಹೇಳಿದ್ದಾರೆ. ಸೊ ಅವ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರಿಗೆ ಅವ್ರ ಗುರುಗಳು ಹೇಳಿದ್ದಾರೆ. ಹೀಗೆ ಅವ್ರ ಗುರುಗಳು ಹೇಳಿರೋದನ್ನ ಯಥಾರೂಪವಾಗಿ ನಮ್ಮಲ್ಲಿವರೆಗೂ ಕೂಡ ಕಲ್ಪಿಸುವಂತ ಕಾರ್ಯವನ್ನ ಇಲ್ಲಿ ಒಬ್ಬ ಗುರು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾನೆ ಅಂತ. ಮತ್ತೆ ನಿತ್ಯ ಸಹಚರರಾಗಿದ್ದಾರೆ, ಮುಕ್ತಾತ್ಮರವರು. ಸೊ ಹೀಗೆ ತುಂಬಾನೇ ಗುರುವಿನ ಬಗ್ಗೆ ನಾವು ತಿಳಿದುಕೊಂಡ್ವಿ. ಹೀಗೆ ಗುರು ನಮ್ಗೆ ಗುರುವಿನ ಆಶ್ರಯ ತುಂಬಾ ಮುಖ್ಯವಾಗಿರುವಂತದ್ದು ನಮ್ಮ ಒಂದು ಭಕ್ತಿಯ ಜೀವನದಲ್ಲಿ ಅನ್ನೋದನ್ನ ನಾವು ಗೊತ್ತಾಗುತ್ತೆ. ಇವು ಮೂರುಗಳು ಕೂಡ ತುಂಬಾನೇ ಮುಖ್ಯವಾಗಿರುವಂತದ್ದು. ಇನ್ನ ಉಳಿದ 7 ನಾವು ನೋಡೋಣ. 4 ಗುರುಗಳ ಮಾರ್ಗದರ್ಶನದಲ್ಲಿ ಉದ್ಧಾಮ ಆಚಾರ್ಯರ ಹೆಜ್ಜೆಗಳನ್ನು ಅನುಸರಿಸಿ ನಡೆಯಬೇಕು ಅಂತ ಹೇಳಿ. ಹೀಗೆ ಸಾಧು ಆತ್ಮಾನು ವರ್ತನಂ ಅಂತ ಕರೀತಾರೆ ಅದಕ್ಕೆ. ಸೊ ಮಹಾನ್ ಆಚಾರ್ಯರ ಹೆಜ್ಜೆಗಳನ್ನ ನಾವು ಅನುಸರಿಸುವಂಥದ್ದು.
ಆಮೇಲೆ ಸದ್ಧರ್ಮ ಪೃಚ್ಛ. ಸೊ ಕೃಷ್ಣ ಪ್ರಜ್ಞೆಯ ಧಾರ್ಮಿಕ ತತ್ವಗಳ ಕುರಿತು ಗುರುಗಳಿಂದ ನಾವು ಕೇಳಿ ತಿಳ್ಕೊಳ್ಳುವಂಥದ್ದು ಸದ್ಧರ್ಮ ಪೃಚ್ಛ ಅಂತ ಹೇಳ್ತಾರೆ. ಶಾಶ್ವತ ಧರ್ಮ ಗ್ರಂಥಗಳ ಬಗೆಗೆ ಜಿಜ್ಞಾಸೆ. ನಮ್ಗೆ ಜಿಜ್ಞಾಸೆ ಇದ್ದಾಗ್ಲೇನೆ ಕೇಳ್ಬೇಕು ತಿಳ್ಕೊಳ್ಬೇಕು ಅನ್ನೋದು ಆಸೆ ಇದ್ದಾಗ್ಲೇನೆ ನಾವು ಕೇಳಿ ತಿಳ್ಕೊಳ್ತೇವೆ. ಸೊ ಹಾಗೆ ನಾವು ಮಹಾನ್ ಆಚಾರ್ಯರನ್ನ ಕೇಳಿ ತಿಳ್ಕೊಳ್ಬೇಕು. ಇದು ನೀವು 68ನೇ ಪೇಜಲ್ಲಿ ನೋಡ್ತೀರಾ. 6ರಲ್ಲಿ ಕೃಷ್ಣಾರ್ಪಿ ಭೋಗಾದಿ ತ್ಯಾಗ ಅಂತ ಹೇಳಿ, ಅಂದ್ರೆ ಕೃಷ್ಣನ ತೃಪ್ತಿಗಾಗಿ ನಾವು ಭೋಗ ತ್ಯಾಗವನ್ನ ಮಾಡುವಂಥದ್ದು. ಕೃಷ್ಣ ತೃಪ್ತ್ಯರ್ಥ ಅನುಕೂಲೇನ ಕೃಷ್ಣನು ಅಂತ ಹೇಳಿ. ಸೊ ಕೃಷ್ಣನಿಗೆ ಅನುಕೂಲಕರವಾದಂತ ಪ್ರತಿಕೂಲೇನ ವರ್ಜನಂ ಅಂತ, ಯಾವ್ದು ಪ್ರತಿಕೂಲವಾಗಿದೆಯೋ ಅದನ್ನ ತ್ಯಜಿಸೋದು, ಅನುಕೂಲಕರವಾಗಿರೋದನ್ನ ಮಾಡೋದು, ಹೀಗೆ ಲೌಕಿಕವಾದಂಥದ ತ್ಯಾಗ ಮಾಡುವಂಥದ್ದನ್ನ ನಮ್ಗೆ ಇದು ತಿಳಿಸುತ್ತೆ ಸದ್ಧರ್ಮ ಪೃಚ್ಛ. ಸಾರಿ, ಇದು ಕೃಷ್ಣಾರ್ತೆ ಭೋಗಾದಿ ತ್ಯಾಗೋ. ನೆಕ್ಸ್ಟ್ ದ್ವಾರಕಾದಿ ನಿವಾಸೋ ಅಂತ ಹೇಳಿ. ಸೊ ಇಲ್ಲಿ ಪವಿತ್ರ ಕ್ಷೇತ್ರದಲ್ಲಿ ವಾಸವನ್ನ ಮಾಡುವಂಥದ್ದು. ಪವಿತ್ರ ಕ್ಷೇತ್ರಗಳು ಯಾವ್ಯಾವ್ದು? ದ್ವಾರಕಾ, ವೃಂದಾವನ, ಮಥುರಾ ದಂತಹ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ನಾವು ವಾಸವನ್ನ ಮಾಡುವಂಥದ್ದು. ಇದಕ್ಕೆ ಬ್ರಹ್ಮಪುರಾಣವು ಕೂಡ ನಮ್ಗೆ ಒಂದು ಉಲ್ಲೇಖವನ್ನ ಕೊಡುತ್ತೆ. ನೈಮಿಷಾರಣ್ಯದಲ್ಲಿರುವಂತಹ ಋಷಿ ಮುನಿಗಳು ಅದ್ರ ಕುರಿತಾಗಿ ನಮ್ಗೆ ಇಲ್ಲಿ ಒಂದು ತಿಳುವಳಿಕೆ ಇದೆ. ಸೊ ಇದು ನೀವೆಲ್ಲ ಈಗ ಚಟುವಟಿಕೆಯಲ್ಲಿ ಬರುತ್ತೆ, ಅದನ್ನ ಓದಿ ನೀವು ಚರ್ಚಿಸ್ಬೇಕು. ಹಾಗೆ ಅದನ್ನ ನೋಡ್ಕೊಳ್ಳಿ. ಆಮೇಲೆ 8ನೇದ್ದು ವ್ಯವಹಾರೇಶು ಸರ್ವೇಶು ಯಾವದ್ ಅರ್ಥಾನುವರ್ತಿತ ಅಂತ ಕರೀತಾರೆ. ವ್ಯವಹಾರೇಶು ಸರ್ವೇಶು ಯಾವದ್ ಅರ್ಥಾನುವರ್ತಿತ, ಅಗತ್ಯವಿದ್ದಷ್ಟನ್ನೇ ನಾವು ಸ್ವೀಕರಿಸಬೇಕು ಅಂತ. ಈ ಭೌತಿಕ ಪ್ರಪಂಚದಲ್ಲಿ ತುಂಬಾ ಇದೆ ಅಂತಂದ್ರೆ ನಾವು ಮನೆಯಲ್ಲಿ ಕೂಡ ಅಡಿಗೆ ತುಂಬಾ ಮಾಡಿರ್ತೇವೆ, ಆದ್ರೆ ನಾನು ಹೊಟ್ಟೆಗೆ ಎಷ್ಟು ಬೇಕು ನಾನು ಅಷ್ಟೇ ತಿನ್ಬೇಕಲ್ಲ, ಅದಕ್ಕಿಂತ ಹೆಚ್ಚು ನನಗೆ ತಿನ್ಲಿಕ್ಕಾಗಲ್ಲ. ಹಾಗೆ ಭೌತಿಕ ಪ್ರಪಂಚದಲ್ಲಿ ಏನೇ ಇದ್ರೂ ಕೂಡ ನನಗೆ ಇವತ್ತಿನ ದಿನಕ್ಕೆ ಮತ್ತೆ ನನ್ನ ಒಂದು ಇಂದ್ರಿಯವನ್ನ ನಿರ್ವಹಿಸ್ಲಿಕ್ಕೆ, ಆತ್ಮ ಸಾಕ್ಷಾತ್ಕರಿಸ್ಕೊಳ್ಳಿಕ್ಕೆ ನನಗೆ ಒಂದು ಇಂದ್ರಿಯ ಗಳಿಗೆ ಕೆಲವೊಂದು ಅಗತ್ಯತೆ ಇದೆ. ಸೊ ಆ ನನ್ನ ಆತ್ಮಕ್ಕೆ ಜ್ಞಾನ ಕೊಡ್ಲಿಕ್ಕೆ ಆ ಇಂದ್ರಿಯಗಳಿಗೆ ಎಷ್ಟು ಅಗತ್ಯ ಇದೆಯೋ ಅಷ್ಟನ್ನ ಮಾತ್ರ ನಾವು ಪೂರೈಸಬೇಕು, ಅದಕ್ಕಿಂತ ಹೆಚ್ಚನ್ನ ಪೂರೈಸಬಾರ್ದು ಅನ್ನೋದನ್ನ ಹೇಳ್ತಾರೆ. ಆಮೇಲೆ 9ನೇದಿರುವಂತದ್ದು ಹರಿವಾಸ, ಏಕಾದಶಿ ದಿನ ಉಪವಾಸವನ್ನ ಮಾಡುವಂಥದ್ದು. ಹರಿವಾಸರ ಸಮ್ಮಾನ ಅಂತ ಕರೀತೇವೆ. ಏಕಾದಶಿ ಉಪವಾಸವನ್ನ ಆಚರಿಸುವಂಥದ್ದು, ಅದರ ಮಹತ್ವವನ್ನ ನಾವು ತಿಳ್ಕೊಳ್ತೇವೆ. ಸೊ ದೇಹದ ಬೇಡಿಕೆಗಳನ್ನ ಕಡಿಮೆ ಮಾಡುವುದು ಮತ್ತೆ ನಮ್ಮ ಸಮಯವನ್ನು ಜಪಿಸುತ್ತಾ ಅಥವಾ ಬೇರೆ ಸೇವೆಯ ಸಲ್ಲಿಸುತ್ತಾ ಭಗವಂತನ ಸೇವೆಯಲ್ಲಿ ತೊಡಗಿಸುವುದೇ ಏಕಾದಶಿ ಉಪವಾಸ ಮಾಡೋದ್ರ ನಿಜವಾದ ಕಾರಣ. ಯಾಕಂದ್ರೆ ಈಗ ನಿಜವಾದ ಕಾರಣ ಗೊತ್ತಿಲ್ಲ. ಏಕಾದಶಿಯ ಉಪವಾಸ ಅಂತಂದ್ರೆ ಇನ್ನ ಹೆಚ್ಚು ಆ ಒಂದು ಅವರಿಗೆ ಭೋಗಾಭಿಲಾಷೆ ಅನ್ನೋದು, ಅಂದ್ರೆ ತಿಂಡಿಯ ಆಲೋಚನೆಗಳು ಅವಾಗ ಹೆಚ್ಚು ಬರುತ್ತೆ ಅಂತ ಹೇಳ್ತೇವೆ. ಹಾಗಾಗಿ ನಾವು ಏಕಾದಶಿ ಮಾಡಿದ ದಿನದಂದು ಹೆಚ್ಚಾಗಿ ಭಗವಂತನ ಕುರಿತಾಗಿ ಜ್ಞಾನವನ್ನ ಮಾಡುವಂಥದ್ದು, ಮತ್ತೆ ನಮ್ಮನ್ನ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಸುವಂಥದ್ದು, ಪಾರಾಯಣ ಮಾಡುವಂಥದ್ದು, ಹೀಗೆ ಇತರ ಭಕ್ತಿ ಸೇವೆಯಲ್ಲಿ ನಾವು ತೊಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾರೆ. ಮತ್ತೆ ಭಗವಂತನ ಲೀಲೆಗಳನ್ನ ಸ್ಮರಿಸುವಂಥದ್ದು, ಹೊಸವುಗಳಲ್ಲಿ ನಾವು ತೊಡಗಿಸ್ಕೊಳ್ಳುವಂಥದ್ದು. ನೆಕ್ಸ್ಟ್ 10ನೇದಿರುವಂಥದ್ದು ಅಶ್ವತ್ಥ ವೃಕ್ಷೆ ಗೌರವ ಸಮರ್ಪಣೆ, ಅಂದ್ರೆ ಧಾತ್ರಿ ಅಶ್ವಾದಿ ಗೌರವಂ ಅಂತ ಕರೀತಾರೆ. ಅಂದ್ರೆ ಈ ಅಶ್ವತ್ಥ ವೃಕ್ಷದಂತಹ ಪವಿತ್ರ ಮರಗಳನ್ನ ನಾವು ಪೂಜಿಸುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಲೈಕ್ ತುಳಸಿ, ಅಮಲಕ ವೃಕ್ಷಗಳಿಗೆ ನೀರೆರೆಯಬೇಕು ಎಂದು ಸ್ಕಾಂದ ಪುರಾಣದಲ್ಲಿ ಅಂಶವಿದೆ. ಮತ್ತೆ ಭಕ್ತನು ಗೋವುಗಳಿಗೆ ಮತ್ತು ಬ್ರಾಹ್ಮಣರಿಗೆ ಗೌರವ ತೋರಬೇಕು, ವೈಷ್ಣವರಿಗೆ ಗೌರವದಿಂದ ನಮಸ್ಕರಿಸಿ ಅವರನ್ನು ಕುರಿತು ಧ್ಯಾನಿಸಿ ಸೇವೆ ಮಾಡಬೇಕು. ಈ ಎಲ್ಲ ಪ್ರಕ್ರಿಯೆಗಳು ಭಕ್ತನನ್ನು ತನ್ನ ಪಾಪ ಚಟುವಟಿಕೆಗಳ ಪ್ರತಿಫಲವನ್ನು ಕಡಿಮೆ ಮಾಡುವುದರಲ್ಲಿ ಸಹಾಯ ಮಾಡುತ್ತೆ. ಸೊ ಹೀಗಾಗಿ ಮಾಡೋದ್ರಿಂದ ಏನಾಗುತ್ತೆ? ಪಾಪದ ಚಟುವಟಿಕೆಗಳಿಂದ ನಾವು ಪರಿಹಾರವನ್ನ ಪಡಿತೀವಿ. ಸೊ ಈಗ ಭಕ್ತಿ ಸೇವೆನೇ ಮುಖ್ಯ ಆಗಿದ್ರೆ ಯಾಕೆ ಈ ಧಾತ್ರಿ ಅಶ್ವತ್ಥಾದಿ ಗೌರವಂ ಅಂತ ಹೇಳ್ತಾರೆ? ಯಾಕೆ ಇವುಗಳನ್ನ ಪೂಜಿಸ್ಬೇಕು ಅಂತಂದ್ರೆ, ನಮ್ಗೆ ಇಲ್ಲಿ ತುಂಬಾನೇ ನಾವು ಮಾಡಿರುವ ಪಾಪಗಳು ಒಂದು ಚಟುವಟಿಕೆಗಳ ಪ್ರತಿಫಲಗಳು ಕಡಿಮೆ ಆಗೋವರೆಗೂ ಕೂಡ ನಾವು ಭಕ್ತಿಯಲ್ಲಿ ಉನ್ನತಿಯನ್ನ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಷ್ಟು ಸಾಧ್ಯ ಇದೆಯೋ ನಮ್ಮ ಪಾಪದ ಚಟುವಟಿಕೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ಳಿಕ್ ನೋಡ್ಬೇಕು. ಈಗಾಗಲೇ ನೀವು ತಿಳ್ಕೊಂಡಿರೋ ಹಾಗೆ ಪಾಪದ ಚಟುವಟಿಕೆಗಳು ಯಾವ್ಯಾವ್ದು? ಅಪ್ರಾರಬ್ಧ, ಕೂಟಂ, ಬೀಜಂ ಮತ್ತೆ ಪ್ರಾರಬ್ಧ ರೂಪದಲ್ಲಿ ಹೇಗೆ ನಮ್ಗೆ ಬರುತ್ತೆ ಇವುಗಳನ್ನ ನಾವು ತಿಳ್ಕೊಂಡಿದ್ದೀವಿ, ಪಾಪದ ಪರಿಣಾಮಗಳು. ಸೊ ಹೀಗೆ ಇವುಗಳನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಅದು ಕೂಟಂ ಅನ್ನುವಂಥದ್ದನ್ನ, ಬೀಜಂ ಅನ್ನುವಂಥದ್ದನ್ನ ನೀಲ್ ಮಾಡ್ಬೇಕು ಅಂದ್ರೆ ನಮ್ಗೆ ಪ್ರಾರಬ್ಧ ಅನ್ನೋದೇನಿದೆಯೋ ಅಂದ್ರೆ ಅಪ್ರಾರಬ್ಧ, ಕೂಟಂ, ಬೀಜಂ ಮತ್ತೆ ಪ್ರಾರಬ್ಧ ಅಂತ ಹೇಳ್ತೇವೆ. ಸೊ ಪ್ರಾರಬ್ಧ ಅಂದ್ರೆ ಈಗಾಗಲೇ ನಾವು ಅನುಭವಿಸುವಂತಹ ಕೆಲವೊಂದು ಕ್ಲೇಶಗಳು, ಅವೇ ನಮಗ ಪಾಪಗಳು. ಹೀಗೆ ಆ ಅಪ್ರಾರಬ್ಧ ಅನ್ನೋದೇನಿದೆ, ಆ ಅಪ್ರಾರಬ್ಧನೇ ಇಲ್ಲದೆ ಇದ್ದಾಗ ಆ ಪಾಪದ ಚಟುವಟಿಕೆಗಳನ್ನ ನಾವು ಪೂರ್ಣ ರೀತಿಯಾಗಿ ನೀಲ್ ಮಾಡ್ಬೇಕು ಅಂತಂದ್ರೆ ನಾವು ಪವಿತ್ರರಾಗ್ಬೇಕು. ಆ ಪವಿತ್ರ ಆಗ್ಬೇಕು ಅಂತಂದ್ರೆ ಇಂಥ ಕೆಲವೊಂದು
ಚಟುವಟಿಕೆಗಳು, ಆ ಮರಗಳನ್ನ ಪೂಜಿಸೋದು, ನೀರೆರೆಯೋದು ಕೂಡ ನಾವು ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನಮ್ಗೆ 10 ಅಂಶಗಳಲ್ಲಿ ತಿಳಿಸ್ತಾರೆ. ಇವು ಎಲ್ಲವೂ ಕೂಡ ಪ್ರವೃತ್ತಿಗಳು. ನೀವಲ್ಲಿ ಬರ್ಕೋಬಹುದು. 6ನೇ ಅಧ್ಯಾಯದಲ್ಲಿ 59ನೇ ಪೇಜಲ್ಲಿ 2ನೇ ಪ್ಯಾರಾಗ್ರಾಫ್ ಅಲ್ಲಿ ಏನೆಲ್ಲ 10 ಅಂಶಗಳನ್ನು ಕೊಟ್ಟಿದ್ದಾರೋ ಅವುಗಳು ಪ್ರವೃತ್ತಿಗಳು, ಅಂದ್ರೆ ಮಾಡಬೇಕಾದದ್ದು ಇವುಗಳು. ಇನ್ನ ನಮ್ಗೆ ತಿಳಿಸುವಂಥದ್ದು ಓದೋಣ. ಯಾರಾದ್ರೂ ಓದಿ ನಿವೃತ್ತಿಗಳನ್ನ, 6ನೇ ಅಧ್ಯಾಯದಲ್ಲಿರುವಂಥದ್ದನ್ನ. ಹರೇ ಕೃಷ್ಣ ಮಾತಾಜಿ. ನಿಯಮಗಳ 2ನೆಯ ಭಾಗದ ಪಟ್ಟಿಕೆ ಇಂತಿದೆ. ಭಕ್ತರಲ್ಲದವರ ಸಂಘವನ್ನು ದೃಢ ಮನಸ್ಸಿನಿಂದ ಬಿಡಬೇಕು. ಭಕ್ತಿ ಸೇವೆಯನ್ನು 2ನೇದು, ಭಕ್ತಿ ಸೇವೆಯನ್ನು ಕೈಗೊಳ್ಳುವ ಅಪೇಕ್ಷೆ ಇಲ್ಲದವನಿಗೆ ಉಪದೇಶ ನೀಡಬಾರದು. 3ನೇದು, ಭವ್ಯ ದೇಗುಲಗಳನ್ನು ಇಲ್ಲವೇ ಮಠಗಳನ್ನು ನಿರ್ಮಿಸುವ ಉತ್ಸಾಹ ವ್ಯಕ್ತಿಯಲ್ಲಿರಬಾರದು. 4ನೇದು, 10 ಹಲವು ಪುಸ್ತಕಗಳನ್ನೋದಲು ವ್ಯಕ್ತಿಯು ಪ್ರಯತ್ನಿಸಬಾರದು. ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಗಳಂತಹ ಗ್ರಂಥಗಳ ವಾಚನ ಮಾಡಿ ಉದರಂಭರಣ ಮಾಡಿಕೊಳ್ಳುವ ಆಸೆಯನ್ನು ಬೆಳೆಸಿಕೊಳ್ಳಬಾರದು. 5ನೇದು, ದೈನಂದಿನ ವ್ಯವಹಾರಗಳಲ್ಲಿ ನಿರ್ಲಕ್ಷ್ಯದಿಂದ ಇರಬಾರದು. 6ನೇದು, ಕಳೆದು ಹೋದದ್ದಕ್ಕೆ ಶೋಕ ಪಡುವುದಾಗಲಿ ಭಾಗ್ಯ ಬಂದಾಗ ಹಿಗ್ಗುವುದಾಗಲಿ ಕೂಡದು. 7ನೇದು, ದೇವತೆಗಳಿಗೆ ಅಗೌರವ ತೋರಬಾರದು. 8ನೇದು, ಯಾವುದೇ ಜೀವಿಯನ್ನು ವಿನಾಕಾರಣ ಹಿಂಸಿಸಬಾರದು. 9ನೇದು, ದೇಗುಲದಲ್ಲಿ ವಿಗ್ರಹಾರಾಧನೆ ಮಾಡುವಾಗ ಅಥವಾ ಭಗವನ್ನಾಮ ಸಂಕೀರ್ತನೆಯಲ್ಲಾಗುವ ಅಪರಾಧಗಳನ್ನು ಎಚ್ಚರ ವಹಿಸಿ ತಡೆಯಬೇಕು. 10ನೇದು, ಕೃಷ್ಣ ಅಥವಾ ಅವನ ಭಕ್ತರನ್ನು ತೆಗಳುವ ಜನರ ವಿಷಯದಲ್ಲಿ ಆಗಿರಬಾರದು. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ಮುಂದೆ ನಿಮ್ಗೆ ಈ ಏನು ಮಾತಾಜಿಯವರು ಓದಿದ್ರಲ್ಲ 60ನೇ ಪೇಜ್ ನಲ್ಲಿ ಇರುವಂತಹ 3ನೇ ಪ್ಯಾರಾಗ್ರಾಫ್ ಅಲ್ಲಿ, ಅಲ್ಲಿಂದ ನಿಮ್ಗೆ ನಿವೃತ್ತಿಗಳನ್ನ ನೀವು ಕಾಣ್ತೀರಿ. ಸೊ ನಿವೃತ್ತಿಗಳಂತಂದ್ರೆ ಯಾವ್ದನ್ನ ನಾವು ಮಾಡಬಾರ್ದು ಅಂತ ಹೇಳಿ. ಏನನ್ನ ಮಾಡಬಾರ್ದು? ಭಕ್ತರಲ್ಲದವರ ಸಂಘವನ್ನ ದೃಢ ಮನಸ್ಸಿನಿಂದ ಬಿಡಬೇಕಾಗತ್ತೆ. ಯಾರಿದು ಭಕ್ತರಲ್ಲದವರ ಸಂಘ ಅಂದ್ರೆ ಇದು ಜನಸಂಘ ಅಂತ ಹೇಳ್ತಾರೆ. ಸೊ ಜನಸಂಘ ಅಂತಂದ್ರೆ ಏನು? ಭೌತಿಕವಾಗಿ ಹೆಚ್ಚಿನ ಅಭಿಲಾಷೆಯನ್ನ ಹೊಂದಿರುವಂತದ್ದು. ಭೌತಿಕವಾಗಿ ಅವರು ವಿಷಯ ವಸ್ತುಗಳಿಗೆ ಲಿಪ್ತರಾಗಿರುವಂತವ್ರು. ಸೊ ಅವರ ತ್ಯಾಗವನ್ನ ನಾವು ಮಾಡ್ಬೇಕು ಅಂತ. ಸಂಘ ತ್ಯಾಗೋ ವಿದುದ್ರೇಣ ಭಗವದ್ ವಿಮುಖೈರ್ ಜನೈಹಿ ಅಂತ ಹೇಳಿ ಕರೀತಾರೆ. ಅಂದ್ರೆ ಇಲ್ಲಿ ಭಗವಂತನ ವಿರೋಧಿಸುವಂತವ್ರು ಇವರು. ಯಾರು ವಿರೋಧಿಸ್ತಾರೋ ಅಂತವ್ರಿಗೆ ಸಹವಾಸವನ್ನ ಮಾಡುವಂತಿಲ್ಲ. ಸೊ ಇವನ್ ಕೆಲವೊಂದು ಇತರ ದೇವತಾರಾಧನೆ ಮಾಡುವಂತವ್ರು ಕೂಡ ಕೃಷ್ಣನನ್ನ ವಿರೋಧಿಸುವಂತವರಾಗಿರ್ತಾರೆ. ಅವರು ಕೂಡ ಜನಸಂಘರಲ್ಲೇ ಬರುವಂತವ್ರು. ಅವರೂ ಕೂಡ ಅಭಕ್ತರಲ್ಲೇ ಬರುವಂತವ್ರು. ಯಾಕಂತಂದ್ರೆ ಮುಖ್ಯವಾಗಿ ಭಕ್ತಿ ಅನ್ನೋದು ಯಾರು ಗೊತ್ತಿಲ್ಲ ಅವ್ರಿಗೆ. ಸೊ ಹಾಗಾಗಿ ಅಂತ ಒಂದು ಸಂಘವನ್ನ ನಾವು ತ್ಯಾಗವನ್ನ ಮಾಡುವಂಥದ್ದು. ಹೀಗೆ ಸಂಘ ಅನ್ನುವಂಥದ್ದು ತುಂಬಾನೇ ಮುಖ್ಯವಾಗಿದೆ ಇಲ್ಲಿ ನಮ್ಗೆ. ಯಾಕೆಂದ್ರೆ ಈ ಇದರಲ್ಲಿ ಚೈತನ್ಯ ಚರಿತಾಮೃತ ಮಧ್ಯ ಒಂದು ಲೀಲೆಯಲ್ಲಿ ನಮ್ಗೆ 87ನೇ ಶ್ಲೋಕ ಅನ್ಸುತ್ತೆ. ಅಸತ್ಸಂಗ ತ್ಯಾಗ ಈ ವೈಷ್ಣವ ಆಚಾರ ಸ್ತ್ರೀ ಸಂಗಿ ಏಕ್ ಅಸಾಧು ಕೃಷ್ಣ ಭಕ್ತ ಆರ ಅಂತ ಹೇಳಿ. ಅಂದ್ರೆ ವೈಷ್ಣವರು ಯಾವಾಗ್ಲೂ ಕೂಡ, ಅಂದ್ರೆ ಭಕ್ತರು ಯಾವಾಗ್ಲೂ ಕೂಡ ಸಾಮಾನ್ಯ ಜನರ ಒಂದು ಸಹವಾಸದಿಂದ ದೂರ ಇರ್ಬೇಕಾಗತ್ತೆ. ಸಾಮಾನ್ಯ ಜನರು ಅಂದ್ರೆ ಯಾರ್ಯಾರು ಬರ್ತಾರೆ? ಯಾರ್ಯಾರಂತಂದ್ರೆ ಒಂದು ಸ್ತ್ರೀ ಸಂಘಿಗಳು ಅಂತ ಹೇಳ್ತಾರೆ. ಸ್ತ್ರೀ ಸಂಘಿಗಳು ಅಂದ್ರೆ ಸ್ತ್ರೀ ಸಂಘಿ ಏಕ್ ಅಸಾಧು. ಸ್ತ್ರೀ ಸಂಘಿ ಅಂದ್ರೆ ಹೆಚ್ಚಾಗಿ ಮಹಿಳೆಯರಿಗೆ ಮತ್ತೆ ಇತರ ಭೌತಿಕ ವಿಷಯಗಳಿಗೆ ಹೆಚ್ಚಾಗಿ ಅಂಟ್ಕೊಂಡಿರೋರಿಗೆ ಸ್ತ್ರೀ ಸಂಘಿ ಅಂತ ಕರೀತಾರೆ. ಮತ್ತೆ ಇನ್ನೊಬ್ರು ಯಾರು? ಕೃಷ್ಣ ದ್ವೇಷಿಗಳು ಅಂತ ಕರೀತಾರೆ. ಅಸಾಧು ಅಂತಂದ್ರೆ ಕೃಷ್ಣನನ್ನ ದ್ವೇಷಿಸುವಂತವ್ರು ಅಥವಾ ಕೃಷ್ಣನ ಭಕ್ತರಲ್ಲದೆ ಇರುವಂತವ್ರು. ಸೊ ಇವರ ಸಹವಾಸವನ್ನ ತಪ್ಪಿಸಬೇಕು ಅಂತ ಹೇಳಿ ಚೈತನ್ಯ ಚರಿತಾಮೃತದಲ್ಲಿ ಹೇಳಲಾಗಿದೆ. ಸೊ ಅಸತ್ಸಂಗ ತ್ಯಾಗ ಅನ್ನೋದನ್ನ ನಾವು ತಿಳ್ಕೊಳ್ತೇವೆ. ಮತ್ತೆ 2ನೇದಿರುವಂತದ್ದು, ಈ ಒಂದು ಸಂಘ ಎಷ್ಟು ಅವಶ್ಯಕತೆ ಇದೆ ಅಂದ್ರೆ ನಮ್ಗೆ
ಈಗಾಗಲೇ ನಿಮ್ಗೆ ಕೆಲವು ವಿಷಯ ಗೊತ್ತು. ಈಗ ನೀರಿನ ಮಳೆಹಣಿ ಸ್ವಾಮಿ ವಿವೇಕಾನಂದ ಅವರು ಹೇಳಿರುವಂತದ್ದು. ಒಂದು ಮಳೆಹಣಿ ಎಲ್ಲಿ ಅದು ಬೀಳುತ್ತೋ, ಯಾವ ವಸ್ತು ವಿಷಯ ಜಾಗದ ಮೇಲೆ ಬೀಳುತ್ತೋ ಆ ಒಂದು ಸ್ವರೂಪವನ್ನ ಅದು ಪಡೆಯುತ್ತೆ ಅಂತ ಹೇಳಿ ಅದು ನೀರಿನ ದೋಷ ಅಲ್ಲ. ಹಾಗಾದ್ರೆ ಅದು ಸ್ವರೂಪ ಪಡೆಯುತ್ತೆ ಅಂದ್ರೆ ಆ ಜಾಗದಲ್ಲಿ ಅದು ಬೀಳಬಾರ್ದು ಹಾಗಾಯ್ತು ಅಂತ. ಅಂದ್ರೆ ಇಲ್ಲಿ ಅದು ಚರಂಡಿಯಲ್ಲಿ ಬಿದ್ರೆ ಚರಂಡಿ ನೀರಾಗತ್ತೆ, ನದಿಯಲ್ಲಿ ಬಿದ್ರೆ ಒಂದು ಹರಿಯುವಂತಹ ಪವಿತ್ರ ನದಿ ನೀರಾಗತ್ತೆ. ಅದೇ ಸಮುದ್ರದಲ್ಲಿ ಬಿದ್ದಾಗ ಅದು ಉಪ್ಪಿನ ಒಂದು ಸ್ವರೂಪವನ್ನ ಪಡೆಯುತ್ತೆ. ಅದ ಸಮುದ್ರದೊಳಗಿರುವಂತಹ ಚಿಪ್ಪಿನ ಮೇಲೆ ಬಿದ್ದಾಗ ಅದು ಮುತ್ತಾಗತ್ತೆ. ಹಾಗೆ ಹೇಳ್ತಾರೆ. ಸೊ ನೀರಿನ ಸ್ವರೂಪ ವನ್ನ ನಾವು ಹೇಗೆ ಅಂದ್ರೆ ಅದು ಯಾವ ಜಾಗದಲ್ಲಿ ಬೀಳುತ್ತೋ ಆ ಸ್ವರೂಪವನ್ನ ಪಡೆಯುತ್ತೆ. ಹಾಗಾಗಿ ನಾವು ಎಲ್ಲಿ ಇರ್ಬೇಕು ಅನ್ನುವಂಥದ್ದು ಕೂಡ ನಾವು ಅದನ್ನ ತಿಳಿದುಕೊಳ್ಬೇಕು. ಸೊ ಅದರಲ್ಲಿ ಗಮನವನ್ನ ಹರಿಸಬೇಕು. ಇಲ್ಲಾಂದ್ರೆ ನಾವು ಕೂಡ ಆ ಸ್ವರೂಪವನ್ನ ಪಡಿತೀವಿ ಅಂತ ಹೇಳಿ. ಸೊ ಕೆಲವೊಬ್ರು ಹೇಳ್ತಾರೆ, ಎಷ್ಟೊಂದು ನಾನು ಕೇಳಿದ್ದೀನಿ, ಅದು ನಮ್ಮ ಮೇಲೆ ಬಿಟ್ಟಿರುವಂತದ್ದು, ಅವರು ಆತರ ಇದ್ರೆ ನಮ್ಮ ಮನಸ್ಸು ಗಟ್ಟಿರುತ್ತೆ, ನಾವ್ ಆತರ ಆಗಲ್ಲ ಅಂತ ಹೇಳಿ. ಅದು ಹೇಳಲಿಕ್ ಬರಲ್ಲ. ಯಾಕಂತಂದ್ರೆ ಆ ಒಂದು ಸಂಘ ಅನ್ನುವಂಥದ್ದು ಸ್ವಲ್ಪ ಆದ್ರೂ ನಮ್ಗೆ ಪ್ರಭಾವ ಬೀರುವಂತದ್ದು. ಅದ್ರ ನೆರಳಾದ್ರೂ ನಮ್ಮ ಮೇಲೆ ವಿದ್ಯೆ ಬೀಳುತ್ತೆ, ಅದ್ರ ನೆರಳಾದ್ರೂ ನಮ್ಮಲ್ಲಿ ಬೀಳುತ್ತೆ. ಹಾಗಾಗಿ ನಾವು ಅದರಿಂದ ನಾವ್ ಎಷ್ಟೇ ಮನಸ್ಸು ಗಟ್ಟಿದ್ರು ಕೂಡ ನಾವು ಆ ಒಂದು ಸಂಘದಲ್ಲಿ ಬೆರಲೇಬಾರದು ಅನ್ನೋದನ್ನ ನಾವು ಇದರಿಂದ ತಿಳ್ಕೊಬೇಕು. ಸೊ ತುಂಬಾನೇ ಈ ಜನಸಂಘ ಅನ್ನುವಂಥದ್ದು ನಾವು ತೊರಿಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ತುಂಬಾನೇ ಮುಖ್ಯವಾಗಿರುವಂತದ್ದು. ದೃಢ ಮನಸ್ಸಿನಿಂದ ಯಾಕೆ ಹೇಳ್ತಾರೆ, ಸಂಘವನ್ನು ದೃಢ ಮನಸ್ಸಿನಿಂದ ಬಿಡ್ಬೇಕು. ದೃಢವಾಗಿ ಅಂತಂದ್ರೆ ಬಿಟ್ಟೇ ಬಿಡ್ಬೇಕು ಅಂತ ಹೇಳಿ. ನಾನು ಸ್ವಲ್ಪ ಆದ್ರೂ ಮಾತಾಡ್ತೇನೆ, ಸೊ ಹಾಗೆ ನಾನು ಹಾಯ್ ಬಾಯ್ ಆದ್ರೂ ಇದ್ದೇನೆ, ಇಲ್ವೇ ಇಲ್ಲ. ಸೊ ದೃಢ ವಿಶ್ವಾಸದಿಂದ ನೀವು ಅವನಿಗೆ ಬೇಡವೇ ಬೇಡ ಅಂತ ಬಿಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಭಕ್ತಿ ಸೇವೆಯನ್ನ ಕೈಗೊಳ್ಳುವ ಅಪೇಕ್ಷೆ ಇಲ್ಲದವನಿಗೆ ಉಪದೇಶವನ್ನ ನೀಡ್ಲಿಕ್ಕೆ ಹೋಗ್ಬಾರ್ದು. ಸೊ ಯಾರು ಭಕ್ತಿ ಸೇವೆಯಲ್ಲಿ ಇಲ್ವೋ ಅವನಿಗೆ ನೀನು ಉಪದೇಶ ಕೊಟ್ರು ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ವಾದ ಮತ್ತೆ ನಿಮ್ಮ ಸಮಯ ವ್ಯರ್ಥವಾಗೋ ಸಾಧ್ಯತೆ ಇರುತ್ತೆ. ಮತ್ತೆ ಅವನಿಗೆ ಅಪೇಕ್ಷೆನೇ ಇಲ್ಲ ಅಂತಂದ್ಮೇಲೆ ನೀವು ಉಪದೇಶ ನೀಡಿದ್ರು ಕೂಡ ಅದು ವ್ಯರ್ಥ. ಮತ್ತೆ ಇನ್ನೊಂದು ಹೇಳ್ತಾರೆ, ಭವ್ಯ ದೇಗುಲಗಳ ನಿರ್ಮಾಣ ಗಳ ವಿಚಾರದ ಕುರಿತಾಗಿ ಈ ಪುಸ್ತಕ ಈ ಭವ್ಯ ದೇಗುಲಗಳ ನಿರ್ಮಾಣದ ವಿಚಾರದಲ್ಲಿ ಶ್ರೀಲ ಪ್ರಭುಪಾದರು ನಮ್ಗೆ ಏನು ತಿಳಿಸ್ತಾರೆ, ಈ ಹೆಚ್ಚಾಗಿ ದೇಗುಲಗಳ ನಿರ್ಮಾಣಗಳಲ್ಲಿಯೂ ಕೂಡ ಹೆಚ್ಚಿನ ಆಸಕ್ತಿಯನ್ನ ತೋರ್ಬಾರ್ದು ಅನ್ನೋದರ ಕುರಿತಾಗಿ ನಮ್ಗೆ ತಿಳಿಸ್ತಾರೆ. ಯಾಕೆಂದ್ರೆ ಈ ಭವ್ಯ ದೇಗುಲಗಳ ನಿರ್ಮಾಣಕ್ಕೆ ತುಂಬಾನೇ ವೆಚ್ಚ ಆಗತ್ತೆ. ಸೊ ಅದನ್ನ ಅವನು ಮುಂದಾಳತ್ವವನ್ನ ತೆಗೆದುಕೊಂಡು ಮಾಡಿದಾಗ ಅದು ಅವನ್ಗೆ ಆ ವೈಭವವಾದಂತಹ ದೇಗುಲವನ್ನ ಕಟ್ಟಿಸ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಮತ್ತೆ ಜೊತೆಗೆ ಕಟ್ಟಿಸಿದ್ರು ಕೂಡ ಮತ್ತೆ ಬೇರೆ ತರನಾದಂತಹ ಒಂದು ಅಡೆತಡೆಗಳು ಒದಗಿ ಬರಬಹುದು. ಹಾಗಾಗಿ ಯಾವಾಗ ಒಬ್ಬ ಯಾವ್ದು ಭಕ್ತ ನಾನು ಕಟ್ಟಿಸ್ತೀನಿ ಅಂತ ಮುಂದೆ ಬಂದಾಗ ಆ ದೇಗುಲವನ್ನ ಕಟ್ಟಿಸ್ಲಿಕ್ಕೆ ಪ್ರಾರಂಭವನ್ನ ಮಾಡ್ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಒಂದು ದೇಗುಲವನ್ನ ಕಟ್ಟಿಸ್ಲಿಕ್ಕೆ ಭಕ್ತರ ಒಂದು ಸಹಾಯವನ್ನ ಇಲ್ಲಿ ಪಡೆಯಲಾಗತ್ತೆ. ಹೀಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಕುರಿತಾಗಿನೂ ಕೂಡ ಇಲ್ಲಿ ಹೇಳ್ತಾರೆ. ಸೊ ಅವ್ರಿಗೆ ಅವರು ಕೂಡ ಒಂದು ದೇಗುಲದ ನಿರ್ಮಾಣಕ್ಕೆ ಕೈ ಹಾಕಿದಾಗ, ಸೊ ಒಬ್ರು ದೇಗುಲ ನಿರ್ಮಾಣ ಮಾಡಿ ಅಂತ ಹೇಳಿದಾಗ ದೇಗುಲ ನಿರ್ಮಾಣ ಮಾಡ್ತಾರೆ. ಮಾಡಿ ಆದ್ಮೇಲೆ ಅಲ್ಲಿರುವಂತಹ ಬ್ರಹ್ಮಚಾರಿಗಳು ಕೂಡ ಅಲ್ಲಿ ಇರುವಂತಹ ಕೋಣೆಗಳ ಕುರಿತಾಗಿ ಜಗಳ ಆಗತ್ತೆ. ನನ್ಗೆ ಈ ಕೋಣೆ ಬೇಕು, ನನ್ಗೆ ಆ ರೂಮ್ ಬೇಕು, ಈ ರೂಮ್ ಬೇಕು ಅಂತ ಹೇಳಿ ಜಗಳ ಆಗತ್ತೆ. ಹಾಗಾಗಿ ಅವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳ್ತಾರೆ, ನಾನು ಈ ದೇಗುಲದ ಒಂದು ನಿರ್ಮಾಣಕ್ಕೆ ಕೈ ಹಾಕಬಾರ್ದಿತ್ತು. ಸೊ ನಾನು ಪುಸ್ತಕದ ಮುದ್ರಣವನ್ನು ಮಾಡಿ ಅದನ್ನ ಹೆಚ್ಚಾಗಿ ಹಂಚಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂತ ನಿರ್ಧಾರಕ್ಕೆ ಬರ್ತಾರೆ. ಸೊ ಈ ತರ ಕೆಲವೊಂದು ಸಮಸ್ಯೆಗಳು ಉಂಟಾಗೋದು ಉಂಟು. ಹಾಗಾಗಿ ಒಮ್ಮೆಲೆ ಒಂದು ದೇಗುಲ ನಿರ್ಮಾಣಕ್ಕೆ ಕೈ ಹಾಕಬಾರ್ದು ಅನ್ನೋದನ್ನ ಹೇಳ್ತಾರೆ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು, ಮೊದಲು ಪುಸ್ತಕವನ್ನ ಮುದ್ರಿಸುವಂತಹ ಮತ್ತೆ ಮಾರಾಟ ಮಾಡುವಂತಹ ಒಂದು ಕಾರ್ಯಕ್ಕೆ ಕೈ ಹಾಕ್ಬೇಕು ಅಂತ. ಇದು ಮತ್ತೆ ಹಲವು ಪುಸ್ತಕಗಳ ಓದೋದು ಅಂತ ಅಂದ್ರೆ ಬಹಳಷ್ಟು ಹಲವಾರು ಗ್ರಂಥಗಳ ಅಧ್ಯಯನ. ಇಲ್ಲಿ ನಿಮ್ಗೆ 71ನೇ ಪೇಜ್ ಅಲ್ಲಿ 3 ಅಂಶಗಳಿದೆ ನೋಡಿ, ನೀವು ಟಿಕ್ ಮಾಡ್ಕೊಳ್ಳಿ. ಭಕ್ತರಲ್ಲದವರ ಜನರ ಸಂಘ ಪರಿತ್ಯಾಗ, ಇದು 11ನೇದು. ಅಯೋಗ್ಯ ಶಿಷ್ಯರ ಅಸ್ವೀಕಾರ 12ನೇದು. 13ನೇದು ಬಹು ದೇಗುಲ ನಿರ್ಮಾಣ. 14ನೇದು ಹಲವಾರು ಗ್ರಂಥಗಳ ಅಧ್ಯಯನ. ಅಂದ್ರೆ ಒಟ್ಟಾರೆ ನಾವು ಟೋಟಲ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಹಲವಾರು ಗ್ರಂಥಗಳ ಅಧ್ಯಯನ ಕೂಡ ನಾವು ಒಮ್ಮೆಲೆ ಕೈ ಹಾಕಬಾರ್ದು ಅಂತ ಹೇಳುತ್ತೆ. ಹಲವಾರು ಗ್ರಂಥಗಳ ಅಧ್ಯಯನ ಅಂತಂದ್ರೆ ಈಗ ತುಂಬಾನೇ ಗ್ರಂಥಗಳಿರುತ್ತೆ. ಆ ಗ್ರಂಥಗಳನ್ನ ನಾವು ಓದಿದಾಗ ಸೊ ನಮ್ಗೆ ಕೆಲವೊಂದು ಕನ್ಫ್ಯೂಷನ್ ಆಗುತ್ತೆ. ನಮ್ಗೆ ಕೆಲವೊಂದು ಗೊಂದಲ ಬರುತ್ತೆ. ಆ ಗೊಂದಲವನ್ನ ಪರಿಹರಿಸಲಿಕ್ಕೆ ನಮ್ಗೆ ಯಾರು ಇರಲ್ಲ. ಆ ಗೊಂದಲದಿಂದ ಮತ್ತೆ ನಾವು ಭಕ್ತಿಯಿಂದ ಬೀಳೋದುಂಟು.
ಭಕ್ತಿಯಿಂದ ಏರೋದಿಲ್ಲ, ಭಕ್ತಿಯಿಂದ ಬೀಳೋದುಂಟು. ಹೌದು, ಇಲ್ಲಿ ಹಿಂಗೆ ಹೇಳಿದಾರಲ್ಲ, ಅವ್ರು ಹಾಗೆ ಹೇಳ್ತಾರಲ್ಲ. ಸೊ ಹೀಗೆ ಕೆಲವೊಂದು ತಪ್ಪು ಕಲ್ಪನೆಗಳು ಬಂದು ಒದಗೋದುಂಟು. ಹಾಗಾಗಿ ನಾವು ಏನ್ ಮಾಡ್ಬೇಕು, ಈ ಸದ್ಗುರುಗಳು ಏನು ನಮ್ಗೆ ಈ ಪುಸ್ತಕಗಳನ್ನ ಪ್ರೆಫರ್ ಮಾಡಿದಾರೋ, ಪುಸ್ತಕಗಳನ್ನ ನಮ್ಗೆ ಕೊಟ್ಟಿದಾರೋ, ಸೊ ಅಂತ ಗ್ರಂಥಗಳನ್ನ ಓದೋ ಕಡೆಗೆ ನಾವು ಹೆಚ್ಚಿನ ಗಮನವನ್ನ ಹರಿಸ್ಬೇಕು. ಲೈಕ್ ಶ್ರೀಲ ಪ್ರಭುಪಾದ್ ಅವರು ಬರೆದಿರುವಂತಹ ಗ್ರಂಥಗಳು. ಸೊ ಹೀಗೆ ನಮ್ಗೆ ಏನು ರೆಕಮೆಂಡ್ ಮಾಡಿದಾರೋ ಅವುಗಳನ್ನ ಮಾತ್ರ ನಾವು ಓದ್ಬೇಕು. ಇಲ್ಲ ಅಂದ್ರೆ ನಾವು ಎಲ್ಲ ಗ್ರಂಥಗಳಿಗೆ ಕೈ ಹಾಕ್ಲಿಕ್ಕೆ ಹೋಗ್ಬಾರ್ದು, ಪ್ರಯತ್ನಿಸಬಾರ್ದು ಅಂತ. ಭಗವದ್ಗೀತೆ, ಭಾಗವತಂ, ಹೀಗೆ ಇವುಗಳಲ್ಲಿ ಹೆಚ್ಚಿನ ಒಲವನ್ನ ನಾವು ತೋರ್ಬೇಕು. ದೈನಂದಿನ ವ್ಯವಹಾರಗಳಲ್ಲಿ ನಿರ್ಲಕ್ಷ್ಯದಿಂದ ಇರಬಾರದು. ದೈನಂದಿನ ವ್ಯವಹಾರಗಳಲ್ಲಿ ನಾವು ನಿರ್ಲಕ್ಷ್ಯದಿಂದ ಇರಬಾರದು. ಇದು ನಮ್ಗೆ 73ನೇ ಪೇಜಲ್ಲಿ ವ್ಯವಹಾರದಲ್ಲಿ ಸರಳತೆ ಮತ್ತು ಲಾಭ ನಷ್ಟಗಳಲ್ಲಿ ಸ್ಥಿರತೆ ಅಂತ. ವ್ಯವಹಾರದಲ್ಲಿ ಸರಳತೆ ಏನಿದೆಯಲ್ಲ ಅದು 15ನೇದು. ಅದೇ ಹಾಗೂ ಲಾಭ ನಷ್ಟದಲ್ಲಿ ಸ್ಥಿರತೆ ಅಂತ ಇದೆಯಲ್ಲ ಅದು 16ನೇದು. ಪದ್ಮಪುರಾಣದಲ್ಲಿ ಹೇಳಲಾಗಿದೆ, ಕೃಷ್ಣ ಪ್ರಜ್ಞೆಯಲ್ಲಿ ಮನನೆಟ್ಟ ಜನರು ಐಹಿಕ ಲಾಭದಿಂದಾಗಿ ಕಷ್ಟದಿಂದಾಗಲಿ ವಿಚಲಿತರಾಗಬಾರದು. ಎಂತಹುದೋ ಲೌಕಿಕ ನಷ್ಟ ಒಂದು ಸಂಭವಿಸಿತೆಂದು ಇಟ್ಟುಕೊಳ್ಳೋಣ, ಆಗಲೂ ವ್ಯಕ್ತಿಯು ಕ್ಷೋಭೆಗೊಳಗಾಗಬಾರದು, ಮನದಲ್ಲಿ ಸದಾ ಕೃಷ್ಣನನ್ನು ನೆನೆಯುತ್ತಿರಬೇಕು ಅಂತ. ಹೀಗೆ ವ್ಯವಹಾರದಲ್ಲಿ ದೈನಂದಿನ ವ್ಯವಹಾರಗಳಲ್ಲಿ ನಿರ್ಲಕ್ಷ್ಯವನ್ನ ತೋರಬಾರದು. ಸರಳವಾಗಿ ತನ್ನ ಕೃಷ್ಣ ಪ್ರಜ್ಞೆಯ ಆಚರಣೆಯನ್ನ ಮಾಡ್ತಾ ಹೋಗ್ಬೇಕು. ಏನೆಲ್ಲ ನಿಯಂತ್ರಕ ತತ್ವಗಳಿದೆಯೋ ಅವುಗಳನ್ನ ಪಾಲನೆ ಮಾಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ಕಳೆದು ಓದೋದಕ್ಕೆ ಶೋಕವನ್ನ ಪಡೆಬಾರದು ಮತ್ತು ಭಾಗ್ಯ ಬಂದಾಗ ಹಿಗ್ಗುವುದು ಕೂಡದು ಅಂತ. ಮತ್ತೆ ಶೋಕಕ್ಕಾಗಿ ಭ್ರಮೆಗಾಗಲಿ ಭಕ್ತನು ಎಡೆಗೊಡಬಾರದು ಅಂತ ಹೀಗೊಂದು ಹೇಳಿಕೆ ಇದೆ. ಕೋಪ ಮತ್ತು ಶೋಕಗಳನ್ನು ತುಂಬಿಕೊಂಡವ ಹೃದಯದಲ್ಲಿ ಕೃಷ್ಣನು ಕಾಣಿಸಿಕೊಳ್ಳುವುದು ಅಸಂಭವ ಅಂತ. ತನಗೆ ಏನೇ ಸಿಕ್ಕರೂ ಕೂಡ ಅಥವಾ ಏನೇ ಕಳೆದುಕೊಂಡ್ರು ಕೂಡ ಅದ್ಯಾವುದೇ ಆಗಿರ್ಬಹುದು, ಸಂಬಂಧ ಆಗಿರ್ಬಹುದು ಅಥವಾ ವ್ಯಕ್ತಿನ ಆಗಿರ್ಬಹುದು, ವಸ್ತುನ ಆಗಿರ್ಬಹುದು, ಅದು ಬರುತ್ತೆ ಹೋಗುತ್ತೆ. ಸಿಕ್ಕಾಗ ನಾವು ಹಿಗ್ಗೋದು, ಅದನ್ನ ಕಳ್ಕೊಂಡಾಗ ಕುಗ್ಗೋದು. ಸೊ ಈ ತರನಾಗಿ ಅವನು ಹಿಗ್ಗುವಿಕೆ ಕುಗ್ಗುವಿಕೆಗೆ ಒಳಪಡಬಾರದು ಅಂತ. ಸೊ ಸಾಮಾನ್ಯ ಒಂದು ಸ್ಥಿತಿಯಲ್ಲಿ ಇರಬೇಕು ಅನ್ನೋದನ್ನ ಹೇಳುತ್ತೆ. ಸೊ ದೇವತೆಗಳಿಗೆ ಅಗೌರವ ತೋರಬಾರದು ಅನ್ನೋದನ್ನ ಇದು ನಿಮ್ಗೆ 74ನೇ ಪೇಜಲ್ಲಿ 17ನೇ ಒಂದು ಪಾಯಿಂಟ್ ಅನ್ನು ನಾವು ಕಾಣ್ತೇವೆ. ಸೊ ದೇವತೆಗಳು ಯಾರು? ಸೊ ದೇವತೆಗಳನ್ನ ಮುಕ್ಕೋಟಿ ದೇವತೆಗಳನ್ನ ನಾವು ಕಾಣ್ತೇವೆ. ಸೊ ಮುಕ್ಕೋಟಿ ದೇವತೆಗಳು ಕೂಡ ಭಗವಂತನ ನೇರ ಪ್ರತಿನಿಧಿಗಳಾಗಿ ನಾವು ತಿಳ್ಕೊಂಡಿದ್ದೇವೆ. ಹೀಗೆ ಅವರಿಗೆ ನಾವು ಗೌರವವನ್ನ ಸಲ್ಲಿಸಬೇಕು. ಹಾಗಂತ ಹೇಳಿ ಇಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಕೇವಲ ಕೃಷ್ಣನನ್ನೇ ಮಾಡ್ಬೇಕು, ನಾವು ದೇವತೆಗಳಿಗೆ ಅಗೌರವ ಕೊಡ್ಬೇಕು ಅಂತ ಇಲ್ಲ. ಸೊ ಪದ್ಮಪುರಾಣದಲ್ಲಿ ಕೂಡ ಹೇಳಲಾಗಿದೆ, ಇವನ್ ಶ್ರೀಲ ಪ್ರಭುಪಾದರು ಕೂಡ ಹೇಳ್ತಾರೆ, ನಾವು ಅವರು ನೇರವಾದ ಭಗವಂತನ ಪ್ರತಿನಿಧಿಗಳಾಗಿರೋದ್ರಿಂದ ಭಗವಂತನ ಸೇವೆಗಾಗಿಯೇ ಪ್ರತಿಯೊಬ್ಬರು ನೇಮಿಸಲ್ಪಟ್ಟಿರೋದ್ರಿಂದ ಅವರಿಗೆ ಗೌರವವನ್ನ ನಾವು ಸಲ್ಲಿಸಬೇಕು ಅನ್ನೋದನ್ನ ಹೇಳ್ತಾರೆ. ಆಮೇಲೆ ಈಗ ಓಕೆ, ಸೊ ನೆಕ್ಸ್ಟ್ ಯಾವುದೇ ಜೀವಿಗೆ ವಿನಾಕಾರಣವಾಗಿ ಹಿಂಸಿಸಬಾರದು. ಇದಕ್ಕೆ ಜೀವ ಹಿಂಸೆ ಅಂತ ಕರೀತೇವೆ. ಆಕ್ಚುಲಿ ಅಪರಾಧಗಳಲ್ಲಿ ನಾವು 4 ತರನಾದ ಅಪರಾಧವನ್ನ ಕಾಣ್ತೇವೆ. ಸೊ ಜೀವಾಪರಾಧ, ಸೇವಾಪರಾಧ, ನಾಮಾಪರಾಧ ಮತ್ತೆ ವೈಷ್ಣವ ಅಪರಾಧ ಅಂತ ಹೇಳಿ ಹೀಗೆ 4 ತರನಾದಂತಹ ಅಪರಾಧಗಳನ್ನ ಕಾಣ್ತೇವೆ. ಅದರಲ್ಲಿ ಒಂದಿರುವಂತದ್ದು ಜೀವಾಪರಾಧ. ಸೊ ವಿನಾಕಾರಣವಾಗಿ ಹಿಂಸಿಸೋದು ಅಂತಂದ್ರೆ ಈಗ ಇರುವೆ ಹೋಗ್ತಾ ಇರುತ್ತೆ ಅಥವಾ ಬೇರೆ ಯಾವುದೋ ಹುಳ ತನ್ನಷ್ಟಕ್ಕೆ ತಾನು ಹೋಗ್ತಾ ಇದೆ, ಆದ್ರೂ ಕೂಡ ನಾವು ಅದಕ್ಕೆ ಅಡೆತಡೆ ಮಾಡುವಂಥದ್ದು ಅಥವಾ ಅದನ್ನ ನಾವು ಹಿಂಸಿಸುವಂಥದ್ದು. ಸೊ ಹೀಗೆ ನಾವು ಮಾಡ್ಕೊಡುದು ಅಂತ. ಹೀಗೆ ವಿನಾಕಾರಣವಾಗಿ ನಾವು ಹಿಂಸಿಸಬಾರದು. ಹಾಗಂತ ಹೇಳಿ ಈಗ ಒಂದು ಹಾವು ಬಂದ್ ನಿಂತಿದೆ, ನನ್ನ ಕಚ್ಚಲಿಕ್ಕೆ ಮುಂದಾಗಿದೆ, ಹಾಗೆ ನಾನು ಅಲ್ಲಿಂದ ಓಡ್ಬೇಕು ಅಥವಾ ನಾನು ಅದನ್ನ ಹೊಡಿಬೇಕು ಅಂತ ಅಂದಾಗ ಅಲ್ಲಿ ನೀವು ನಿಮ್ಮ ಜೀವವನ್ನ ಉಳಿಸ್ಕೊಳ್ಬೇಕು. ಯಾಕಂತಂದ್ರೆ ಅಲ್ಲಿ ನಿಮ್ಮ ಮಾನವ ದೇಹ ಅನ್ನೋದು ಶ್ರೇಷ್ಠವಾಗಿರುವಂತದ್ದು. ಅದು ನಿನ್ನನ್ನ ಹಿಂಸಿಸ್ಲೇ ಬಂದಾಗ ನೀನು ಅದರಿಂದ ತಪ್ಪಿಸ್ಕೊಳ್ಳೋದು ಅದು ಒಂದು ನಿನ್ನ ಕರ್ತವ್ಯ. ಆದ್ರೆ ವಿನಾಕಾರಣವಾಗಿ ಏನು ಕಾರಣ ಇಲ್ಲ, ಅದು ಏನು ನಾನು ಮಾಡೇ ಇಲ್ಲ, ಏನು ನನ್ಗದು ಹಿಂಸೆ ಮಾಡಿಲ್ಲ, ಆದ್ರೂ ಕೂಡ ನಾನು ಅದಕ್ಕೆ ಹಿಂಸೆ ಮಾಡ್ತಾ ಇದ್ದೇನೆ, ಹಾಗೆ ಇದು ಒಂದು ಜೀವಾಪರಾಧ ಆಗತ್ತೆ ಅನ್ನೋದನ್ನ. ಸೊ ಇದು ಉದಾಹರಣೆ ನಾವು ಒಂದು ಉದಾಹರಣೆಯನ್ನ ಕಂಡಿದ್ದೀವಿ, ಯಮನ ಒಂದು ಉದಾಹರಣೆಯನ್ನ. ಸೊ ಹೇಗೆ ಈ ಜೀವಾಪರಾಧವನ್ನ ಮಾಡ್ತಾರೆ ಅನ್ನೋದನ್ನ ಆಳವಾದ ಅಧ್ಯಯನದಲ್ಲಿ ಅನ್ಸುತ್ತಾ ಇದ್ದೇನೆ. ಅದು ಬೇಡ, ಮತ್ತೀಗ ಕತೆ ಹೇಳಿದ್ರೆ ತುಂಬಾ ಸಮಯ ಆಗುತ್ತೆ. ಓಕೆ,
ಸೊ ಮುಂದೆ ಯಾವ ಜೀವಾಪರಾಧ, ಸೇವಾಪರಾಧ, ನಾಮಾಪರಾಧ ಮತ್ತೆ ವೈಷ್ಣವ ಅಪರಾಧ ಇದೆಯೋ ಅವುಗಳನ್ನ ನಾವು ಮುಂದಿನ ಒಂದು ಅಧ್ಯಾಯದಲ್ಲಿ ನೋಡ್ತೇವೆ. ಅಂದ್ರೆ ಇದು 8ನೇ ಅಧ್ಯಾಯದಲ್ಲಿ ಅದು ಇದೆ. ಮತ್ತೆ ದೇಗುಲದಲ್ಲಿ ಈ ವಿಗ್ರಹ ಆರಾಧನೆ ಮಾಡುವಾಗ ಮತ್ತೆ ಈ ನಾವು ಭಗವಂತನ ಒಂದು ಸಂಕೀರ್ತನೆಯಲ್ಲಿ ತೊಡಗಿರುವಾಗ ನಾವು ಯಾವುದೇ ಅಪರಾಧಗಳು ಆಗದೆ ಇರುವ ಹಾಗೆ ಎಚ್ಚರವನ್ನ ವಹಿಸಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಇದು ಜೀವಾಪರಾಧ. 9ನೇದಾಗಿರುವಂತದ್ದು ಯಾವುದು, ದೇಗುಲದಲ್ಲಿ ಏನು ವಿಗ್ರಹ ಆರಾಧನೆ ನಡೀತಾ ಇದೆಯೋ ಅಂತಂದ್ರೆ ವಿಗ್ರಹ ಆರಾಧನೆ ಅಂತಂದ್ರೆ ಅಲ್ಲಿ ಸೇವೆ ಕೊಡ್ತಾ ಇರುವಂತದ್ದು ಭಗವಂತನಿಗೆ, ಅದಕ್ಕೆ ಸೇವೆ ಮಾಡುವಂತದ್ದು. ಅಂತ ಸಮಯದಲ್ಲಿ ನಾವು ಏನ್ ಅಪರಾಧ ಮಾಡ್ತೀವಿ ಅದಕ್ಕೆ ಸೇವಾಪರಾಧ ಅಂತ ಕರೀತಾರೆ. ಸೊ ಹಾಗಾಗಿ ಸೇವೆಯಲ್ಲಿ ಅಪರಾಧವನ್ನ ಮಾಡದೇ ಇರುವ ಹಾಗೆ ನಾವು ಎಚ್ಚರವನ್ನ ವಹಿಸಬೇಕು. ಅದು ಕೂಡ ಮುಂದೆ ನಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ, ಅವಾಗ ನೋಡೋಣ. ಆಮೇಲೆ 10ನೇದಾಗಿರುವಂತದ್ದು ಕೃಷ್ಣ ಮತ್ತು ಅವನ ಭಕ್ತರನ್ನ ತೆಗಳುವ ಜನರ ವಿಷಯದಲ್ಲಿ ಸಹಿಷ್ಣುನಾಗಿರ್ಬಾರ್ದು ಅಥವಾ ಸಹಿಸ್ಕೊಳ್ಬಾರ್ದು ಅಂತ ಹೇಳಿ, ಇದು ವೈಷ್ಣವ ಅಪರಾಧ. ಈಗ ನನ್ಗೆ ಕೃಷ್ಣನ ಕುರಿತಾಗಿ ಯಾರೋ ಒಬ್ರು ಏನೋ ಹೇಳ್ತಾ ಇದ್ದಾರೆ, ಭಕ್ತರ ಕುರಿತಾಗಿ ಏನೋ ತೆಗಳ್ತಾ ಇದ್ದಾರೆ, ಸೊ ಅಂತ ವಿಷಯಗಳನ್ನ ಕೇಳಿಯೂ ಕೂಡ ನಾನು ಸಹಿಷ್ಣು ಆಗಿರುವಂತದ್ದು ಅಂತ. ಸೊ ಸಹಿಸ್ಕೊಳ್ಬಾರ್ದು. ಅದ್ರ ಕುರಿತಾಗೂ ನಮ್ಗೆ ಮುಂದೆ ಇದೆ. ಇದ್ರ ಕುರಿತಾಗಿ ನಾವು ಡೀಟೇಲ್ ಆಗಿ ಮುಂದಿನ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅದು 9ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ. ಸೊ ಈಗ ನಿಮ್ಗೆ ಇಲ್ಲಿ ಒಂದು ಚಟುವಟಿಕೆ ಇದೆ. ನಾನು ಇದನ್ನ ಆಮೇಲೆ ತಗೊಳ್ತೇನೆ ಚಟುವಟಿಕೆ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ನಮ್ಮೆಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಎಂಬುದನ್ನು ಭಕ್ತಿ ಸೇವೆಯ ನಿಯಂತ್ರಕ ತತ್ವವು ವಿಧಿಸುತ್ತದೆ. ಖಚಿತವಾಗಿ ಹೇಗೆ ಇಂದ್ರಿಯಗಳನ್ನು ಭಗವತ್ ಸೇವೆಯಲ್ಲಿ ತೊಡಗಿಸುವುದು ಎಂಬುದನ್ನು ಮೇಲಿನ 64 ಅಂಶಗಳು ತಿಳಿಸಿಕೊಡುತ್ತವೆ. ಮೇಲಿನ ಅಂಶಗಳ ನೈಜತ್ವವನ್ನು ಬೆಂಬಲಿಸುವ ಸಲುವಾಗಿ ಶ್ರೀಲ ರೂಪ ಗೋಸ್ವಾಮಿಯವರು ಮುಂದೆ ಬೇರೆ ಬೇರೆ ಧರ್ಮ ಗ್ರಂಥಗಳಿಂದ ರುಜುವಾತು ನೀಡುತ್ತಾರೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹೀಗೆ ನಾವೆಲ್ಲ ಏನು 20 ಅಂಶಗಳಿದೆಯೋ ಎಲ್ಲವೂ ಕೂಡ ತುಂಬಾನೇ ಮುಖ್ಯವಾಗಿರುವಂತದ್ದು ಪ್ರವೃತ್ತಿ ಮತ್ತೆ ನಿವೃತ್ತಿ. ಸೊ ಇವೆಲ್ಲವುಗಳನ್ನ ಕೂಡ ನಾವು ಪಾಲನೆ ಮಾಡ್ಲೇಬೇಕು. ಹೇಗೆ ಪಾಲನೆ ಮಾಡ್ಬೇಕು? ನಮ್ಮ ಇಂದ್ರಿಯಗಳ ಮೂಲಕ. ಸೊ ಹೀಗಾಗಿ ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಬೇಕು ಅನ್ನೋದೇ ಈ ಎಲ್ಲ ನಿಯಂತ್ರಕ ತತ್ವಗಳ ಒಂದು ಸಾರ ಅಂತ ಹೇಳಿ. ಹೀಗೆ ನಾವು ಯಾವಾಗ್ಲೂ ಕೂಡ ಈ ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸುವುದರಿಂದ ತೊಡಗಿಸ್ತೀವೋ ಆವಾಗ ನಾವು ಮುಂದಿನ ಒಂದು ರಾಗಾನುಗ ಭಕ್ತಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಭಕ್ತಿ ಸೇವೆಯಲ್ಲಿ ತೊಡಗಿಸುವುದು ಎಂಬುದನ್ನು ಈ ಮೇಲಿನ 64 ಅಂಶಗಳು ತಿಳಿಸಿಕೊಡುತ್ತೆ. ಇವೆಲ್ಲವೂ ಕೂಡ ನಾವು ಏನು ಪಾಲನೆ ಮಾಡ್ಬೇಕು, ಯಾಕೆ ಪ್ರವೃತ್ತಿ ನಿವೃತ್ತಿ ಇರ್ಬೇಕು ಅಂತಂದ್ರೆ ಭಗವಂತನ ಸೇವೆಯನ್ನ ಮಾಡ್ಲಿಕ್ಕೆ ಇರುವಂತವು ಇವೆಲ್ಲವೂ ಕೂಡ. ಹಾಗಾಗಿ ಇವುಗಳಿಂದ ನಿಜಾಂಶ ಹೇಗೆ ತಿಳಿಯುತ್ತೆ, ನಮ್ಗೆ ನಿಜ ಅಂತ ಹೇಗೆ ಗೊತ್ತಾಗುತ್ತೆ, ಅದಕ್ಕೋಸ್ಕರ ವಿವಿಧ ರುಜುವಾತುಗಳನ್ನು ಕೂಡ ಶ್ರೀರೂಪ ಗೋಸ್ವಾಮಿ ಅವರು ನಮ್ಗೆ ಕೊಡ್ತಾರೆ. ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಈ ಮಾತಿನ ತತ್ವ ಮತ್ತು ವಿವರ. ಈ ಮಾತಿನ ಅರ್ಥ ಇದು ಶ್ರೀಲ ರೂಪ ಗೋಸ್ವಾಮಿಯವರು ಇಲ್ಲಿ ಮೂಲ ತತ್ವಗಳನ್ನಷ್ಟೇ ಸೂಚಿಸುತ್ತಾರೆ, ವಿವರಗಳಿಗೆ ಅವರು ಕೈ ಹಾಕುವುದಿಲ್ಲ. ಉದಾಹರಣೆಗೆ ಆಧ್ಯಾತ್ಮಿಕ ಗುರು ಒಬ್ಬರನ್ನು ಅಂಗೀಕರಿಸಬೇಕು ಎಂಬುದು ಮೂಲ ತತ್ವ. ಆದರೆ ವ್ಯಕ್ತಿಯು ಗುರುಗಳ ಉಪದೇಶವನ್ನು ಯಾವ ಬಗೆಯಲ್ಲಿ ಪಾಲಿಸುತ್ತಾನೆ ಎಂಬುದು ವಿವರವಾದ ಭಾಗ. ಹತ್ತಿರ ಸಾಂತ ಸಿಂಧು ಪುಟ ಮೊದಲೇ ಹೇಳಿರುವಂತದ್ದು ಶ್ರೀಲ ರೂಪ ಗೋಸ್ವಾಮಿಯವರು ಕೇವಲ ಮೂಲ ತತ್ವಗಳನ್ನ ತಿಳಿಸ್ತಾ ಇದ್ದಾರೆ, ಆದ್ರೆ ವಿವರಗಳಿಗೆ ಅವರು ಕೈ ಹಾಕಿಲ್ಲ. ಉದಾಹರಣೆ ಏನಂದ್ರೆ ಆಧ್ಯಾತ್ಮಿಕ ಗುರು ಒಬ್ರು ಅಂಗೀಕರಿಸಬೇಕು ಅಂತಂದ್ರೆ ಅದೇ ಮೂಲ ತತ್ವ. ಈ ಹೇಗೆ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ಬೇಕು, ಆಮೇಲೆ ನಾವು ಹೇಗೆ ವಿಗ್ರಹಗಳಿಗೆ ಸೇವೆ ಸಲ್ಲಿಸುವಾಗ ನಾವು ಯಾವ ತತ್ವಗಳನ್ನ ಅನುಸರಿಸಬೇಕು, ಸೊ ಇವುಗಳನ್ನೆಲ್ಲ ಹೇಳ್ತಾರೆ. ಭಕ್ತರ ಸಂಘದಲ್ಲಿ ನಾವು ಹೇಗಿರ್ಬೇಕು, ದೇವಾಲಯದಲ್ಲಿ ಹೇಗಿರ್ಬೇಕು, ಇವುಗಳೆಲ್ಲವೂ ಕೂಡ ನಮ್ಗೆ ತತ್ವಗಳು. ಹಾಗಾದ್ರೆ ಈ ನಿಯಂತ್ರಕ ತತ್ವಗಳನ್ನ ಹೇಗೆ ಪಾಲನೆ ಮಾಡ್ಬೇಕು, ಯಾವ ತರನಾಗಿರುತ್ತೆ, ಮತ್ತೆ ಈ ವಿಗ್ರಹ ಸೇವೆ ಯಾವ ತರನಾಗಿರುತ್ತೆ, ಇವುಗಳ ಕುರಿತಾಗಿ ವಿವರಣೆ ಬೇಕು ಅಂತಂದ್ರೆ ಆ ವಿವರಣೆ ಭಾಗವನ್ನ ನಮ್ಗೆ ಎಲ್ಲಿ ತಿಳಿಸಲಾಗಿಲ್ಲ. ಹಾಗಾದ್ರೆ ಆ ವಿವರಣೆ ಭಾಗ ಎಲ್ಲಿ ಸಿಗುತ್ತೆ ನಮ್ಗೆ? ಯಾವಾಗ ನಾವು ಗುರುವಿನ ಆಶ್ರಯವನ್ನ ಪಡಿತೀವೋ ಅಥವಾ ಗುರುಗಳಿಂದ ನಾವು ಕೇಳಿ ಅದನ್ನ ತಿಳ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ವಿವರವಾದ ಭಾಗವನ್ನ ನಾವು ಗುರುಗಳಿಂದ ಕೇಳಿ ತಿಳ್ಕೊಳ್ಬೇಕು.
ಹೀಗೆ 8ನೇ ಅಧ್ಯಾಯದಲ್ಲಿ ಈ ತಪ್ಪಿಸಬೇಕಾದ ಅಪರಾಧಗಳನ್ನ ನಾವು ಕಾಣ್ತೇವೆ. ಯಾಕೆ ತಪ್ಪಿಸಬೇಕಾದವರ ಅಪರಾಧಗಳು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಈಗಾಗಲೇ ಡೂಸ್ ಅಂಡ್ ಡೋಂಟ್ಸ್ ಅಂತ, ಡೋಂಟ್ಸ್ ನಲ್ಲಿ 10 ಇದೆ. ಮಾಡಬೇಡಿ ಅಂತ ಹೇಳ್ತಾ ಇರೋದು 10. 10ರಲ್ಲಿ ಕೊನೆಯದಾಗಿ ಇರುವಂತಹ ಅಂದ್ರೆ 18, 19 ಅನ್ಸುತ್ತೆ. ಹ್ಮ್ 19, 20 19, 20 18ವರೆಗೂ ನಾವು 7ನೇ ಅಧ್ಯಾಯದಲ್ಲಿ ಕಾಣ್ತೇವೆ. 19, 20 ನಾವು 8ನೇ ಅಧ್ಯಾಯದಲ್ಲಿ ಕಾಣ್ತೇವೆ. ಈ 19, 20ನೇ ಯಾಕೆ ಸೆಪರೇಟ್ ಆಗಿ ಅಧ್ಯಾಯವನ್ನ ಮಾಡಿರುವಂತದ್ದು, ಮತ್ತೆ ಯಾಕೆ ಇವುಗಳಿಗೆ ತಪ್ಪಿಸಲೇಬೇಕಾದ ಅಪರಾಧ ಅಂತ ಹೇಳ್ತಾರೆ ಅಂದ್ರೆ, ಈ ಎಲ್ಲಾ ಡೋಂಟ್ಗಳಲ್ಲಿ ಇವೆರಡು ಕೂಡ ತುಂಬಾನೇ ಮುಖ್ಯವಾಗಿರುವಂತದ್ದು. ಇವುಗಳನ್ನ ನೀವು ಪಾಲನೆ ಮಾಡ್ಲೇಬೇಕಾಗಿರುವಂತದ್ದು. ಇವುಗಳಿಗೆ ಏನಂತ ಕರೀತಾರೆ? ಸೇವಾ ಅಪರಾಧ, ನಾಮಾಪರಾಧ ಅಂತ ಹೇಳ್ತಾರೆ. ಇವುಗಳನ್ನ ತಪ್ಪಿಸ್ಲೇಬೇಕು. ಹಾಗಾದ್ರೆ ಸೇವಾ ಅಪರಾಧವನ್ನ ನೋಡಿದಾಗ ಸೇವಾಪರಾಧ ಎಷ್ಟಿದೆ? ಸೇವಾಪರಾಧ 32 ಸೇವಾಪರಾಧಗಳನ್ನ ನಮ್ಗೆ ಇಲ್ಲಿ 32 ಇಲ್ಲ ಸೇವಾಪರಾಧಗಳು. 9, 60 ಎಷ್ಟು? ಇದು ಒಂದಾಯ್ತು. ಈ ಸೇವಾಪರಾಧದಲ್ಲಿ ನಮಗೆ 69 ಅಪರಾಧಗಳನ್ನ ಕೊಡಲಾಗಿದೆ. ಎಲ್ಲಿ? ಸೇವಾಪರಾಧದಲ್ಲಿ. ಈ 69 ಅಪರಾಧಗಳನ್ನ ನಾವು ತಪ್ಪಿಸ್ಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ. ಸೊ ಈ 69 ಅಪರಾಧಗಳನ್ನ ಎಲ್ಲಿಂದ ತೆಗೆದುಕೊಂಡಿದ್ದಾರೆ ಶಿಲರೂಪ ಗೋಸ್ವಾಮಿ ಅವರು ಅಂತಂದ್ರೆ, ಮೊದಲೇ 32 ಅಪರಾಧಗಳನ್ನ ಪೂರಕ ವೈದಿಕ ಅಂತ ಹೇಳ್ತಾರೆ. ಅಂದ್ರೆ ಪದ್ಮ ಪುರಾಣದಿಂದ ತೆಗೆದುಕೊಂಡಿದ್ದಾರೆ. 32 ಇದೆ. ಈ 25ನೇ ಪೇಜಲ್ಲಿ ನೀವು ಕಾಣ್ತೀರಲ್ಲ, ಇವೆಲ್ಲವೂ ಕೂಡ ಪದ್ಮ ಪುರಾಣದಲ್ಲಿ ಇರುವಂತದ್ದು. ಈ 32 ಮತ್ತೆ ಏನು 29 ಇದೆಯೋ ಮುಂದಿನ 76ನೇ ಪೇಜಲ್ಲಿ 2ನೇ ಪ್ಯಾರಾಗ್ರಾಫ್ ಅಲ್ಲಿ ವರಾಹ ಪುರಾಣದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಇತರೆ ಇವು ಇತರ ನಿಯಮಗಳನ್ನ 8 ಇತರ ಪುರಾಣಗಳಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ. ಮತ್ತೆ ನಾಮಾಪರಾಧ ನಮ್ಗಿರುವಂತದ್ದು ಕೊನೆಯ ಭಾಗ, ಅದು ಯಾವುದು? ಪದ್ಮ ಪುರಾಣದಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಮೊದಲು ನಾಮಾಪರಾಧವನ್ನ ನಾವು ನೋಡೋಣ, ತಿಳ್ಕೊಳ್ಳೋಣ. ಆಮೇಲೆ ಸೇವಾಪರಾಧದ ಕುರಿತಾಗಿ ನಾವು ಚರ್ಚೆ ಮಾಡೋಣ. ಈಗ ನಾಮಾಪರಾಧ ಅಂತಂದ್ರೆ ಏನು? ನಾಮಾಪರಾಧ ಅಂತಂದ್ರೆ ಯಾರು ಪವಿತ್ರ ನಾಮ ಜಪದ ವಿರುದ್ಧ ಅಪರಾಧವನ್ನ ಎಸಗ್ತಾರೋ ಅದಕ್ಕೆ ನಾಮಾಪರಾಧ ಅಂತ ಕರೀತಾರೆ. ಹಾಗಾದ್ರೆ ಪವಿತ್ರ ನಾಮ ಯಾವುದು? ಕೃಷ್ಣ ಮತ್ತೆ ಮಹಾಮಂತ್ರ. ಸೊ ಹೀಗೆ ಇದುಗಳ ವಿರುದ್ಧ ಯಾರು ಅಪರಾಧವನ್ನ ಮಾಡ್ತಾರೋ ಅದಕ್ಕೆ ನಾಮಾಪರಾಧ ಅಂತ ಕರೀತಾರೆ. ಯಾವ್ಯಾವ ನಾಮಾಪರಾಧ ಇದೆ? ಈಗ ಇಸ್ಕಾನ್, ಪ್ರತಿಯೊಂದು ಇಸ್ಕಾನ್ ನಲ್ಲಿನೂ ಕೂಡ ಮಾರ್ನಿಂಗ್ ಮಂಗಳಾರತಿ ಆದ್ಮೇಲೆ ಶಿಕ್ಷಾಷ್ಟಕಂ ಆದ್ಮೇಲೆ, ಮುಖ್ಯವಾಗಿ ಶಿಕ್ಷಾಷ್ಟಕಂ ಆದ್ಮೇಲೆ ನಾಮಾಪರಾಧ 10 ನಾಮಾಪರಾಧಗಳನ್ನ ಹೇಳ್ತಾರೆ. ಅದು ಕೂಡ ಸೀರಿಯಲಿ ಕ್ರಮಬದ್ಧವಾಗಿ ಅದನ್ನೇ ಹೇಳ್ಬೇಕು ನೀವು. ಒಂದು 4ನೇದು 5 ಮಾಡೋದಾಗ್ಲಿ, 5ನೇದು 4 ಮಾಡೋದಾಗ್ಲಿ ಮಾಡೋ ಹಾಗಿಲ್ಲ. ಸೊ ಸೀರಿಯಲಿನೇ ಹೇಳ್ಬೇಕು, ಅಸೆಂಡಿಂಗ್ ಆರ್ಡರ್ ಅಲ್ಲಿನೇ ಹೇಳ್ಬೇಕು ಅವುಗಳನ್ನ. ಹೀಗೆ 10 ಅಪರಾಧವನ್ನ ತ್ಯಜಿಸುವಂತಹ ವಿಷಯಗಳನ್ನ ಇಲ್ಲಿ ತಿಳಿಸ್ತಾರೆ. ಸೊ ಅವುಗಳ ಕುರಿತಾಗಿ ನಾವು ನೋಡೋಣ. ಈಗಾಗಲೇ ಓದ್ಕೊಂಡಿರ್ಬೋದು ನೀವು, ನಾನು ವಿಷಯ ಹೇಳ್ತೇನೆ. ಸಂತಂ ನಿಂದ ನಾಮ್ನಹ ಅಂತ ಹೇಳ್ತಾರೆ. ಪವಿತ್ರ ನಾಮದ ಪ್ರಚಾರಕರಾದಂತಹ ಸದ್ಭಕ್ತರನ್ನ ನಿಂದಿಸಬಾರದು ಅಂತ ಹೇಳಿ. ಸೊ ಇಲ್ಲಿ ಪೂರ್ಣ ಇದೆ, ಸ್ವಲ್ಪ ದೊಡ್ಡದಾಗಿ ಇದೆ, ವಿವರಣೆಯುಕ್ತವಾಗಿದೆ, ಸಂಕ್ಷಿಪ್ತವಾಗಿ. ಅದನ್ನ ನಾವು ಚಿಕ್ಕದಾಗಿ ಮಾಡ್ಕೊಳ್ಬಹುದು. ಸೊ ಮೊದಲೇದೇನಿದೆ? ಪ್ರಭುವಿನ ಪವಿತ್ರ ನಾಮ ಸಂಕೀರ್ತನೆಗೆಂದೇ ಬದುಕನ್ನು ಮುಡಿಪಾಗಿಟ್ಟ ಭಕ್ತರನ್ನು ನಿಂದಿಸುವುದು. ಇಲ್ಲಿ ಪವಿತ್ರ ನಾಮ ಪ್ರಚಾರಕರಾದಂತಹ ಸದ್ಭಕ್ತರನ್ನ ನಿಂದಿಸುವುದು ಕೂಡದು. ಸಂತಂ ನಿಂದ ನಾಮ್ನ ಅಂತ ಕರೀತಾರೆ. ಸೊ ನೆಕ್ಸ್ಟ್ 2ನೇದಿರುವಂತದ್ದು ಶಿವಸ್ಯ ಶ್ರೀ ವಿಷ್ಣುರ್ಯ ಇವ ಗುಣನಾಮಾದಿ ಸಕಲಂ ಅಂತ. ಮತ್ತೆ ಅಂದ್ರೆ ಇದರರ್ಥ ಈ ದೇವತೆಗಳನ್ನ ಈ ಭಗವಂತನ ನಾಮಕ್ಕೆ ಸರಿಸಮ ಅಂತ ಹೇಳಿ ಪರಿಗಣಿಸುವಂತದ್ದು. ಹೀಗೆ ಇದರ ದೇವತೆಗಳನ್ನ ಮತ್ತೆ ಕೃಷ್ಣನ ನಾಮವನ್ನ ಸಮನಾಗಿ ಕಾಣುವಂಥದ್ದು ಕೂಡ ತಪ್ಪಾಗತ್ತೆ ಅನ್ನೋದನ್ನ ಹೇಳ್ತಾರೆ. ಅಂದ್ರೆ ಕೃಷ್ಣನ ನಾಮದಿಂದ ಏನು ನಮ್ಗೆ ಪಾಪ ವಿಮೋಚನೆ ಆಗುತ್ತೋ ಹಾಗೆ ಇತರ ನಾಮಗಳಿಂದನೂ ಕೂಡ ಆಗತ್ತೆ. ಅಥವಾ ಅದರ ಫಲದ ಅಪೇಕ್ಷೆ ಆಗಿರುವಂತದ್ದು, ಫಲಪ್ರದ ಅಪೇಕ್ಷೆ ಆಗಿರುವಂತದ್ದು. ಹೀಗೆ ಈ 2 ದೇವತೆಗಳ ಒಂದು ನಾಮ ಮತ್ತೆ ಕೃಷ್ಣನ ನಾಮ ಸರಿಸಮವಾಗಿ ಪರಿಗಣಿಸಕೂಡದು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಗುರೋರ್ ಅವಜ್ಞ ಅಂತ ಅಂದ್ರೆ ಗುರುವಿನ ಏನು ಆದೇಶಗಳಿದೆಯೋ ಅವುಗಳನ್ನ ಉಲ್ಲಂಘಿಸುವುದು ಅಂತ. ಆಧ್ಯಾತ್ಮಿಕ ಗುರುವಿನ ಆದೇಶಗಳನ್ನ ಉಲ್ಲಂಘಿಸುವುದು. ಇಲ್ಲಿ 2ನೇದಾಗಿ ಹೇಳೋದಾದ್ರೆ ಒಂದು ಉದಾಹರಣೆನ ಕೊಟ್ಟಿದ್ದಾರೆ. ಈಗ
ಕಾಳಿ ಕಾಳಿ ಎಂದು ದುರ್ಗಾ ದುರ್ಗಾ ಎಂದು ಜಪಿಸಿದರೆ ಆ ಜಪವು ಹರೇ ಕೃಷ್ಣ ನಾಮ ಸಂಕೀರ್ತನೆಗೆ ಸಮವೆಂದೆನಿಸಿದರೆ ಅದು ಅತ್ಯಂತ ಗುರುತಮವಾದ ಅಪರಾಧ ಅನ್ನೋದನ್ನ ಹೇಳ್ತಾರೆ. ಈ ಗುರುವರ ಅವಜ್ಞೆ ಅಂತಂದ್ರೆ ಆಧ್ಯಾತ್ಮಿಕ ಗುರುವಿನ ಆದೇಶಗಳನ್ನ ಉಲ್ಲಂಘಿಸುವಂಥದ್ದು ಅಥವಾ ಅವಿಧೇಯತೆ ತೋರುವಂಥದ್ದು ಅವರಿಗೆ. ಶ್ರುತಿಶಾಸ್ತ್ರ ನಿಂದನಂ, ಏನೋ ವೈದಿಕ ಸಾಹಿತ್ಯ ಇದೆಯೋ ಅದರ ಕುರಿತಾಗಿ ನಡೆಯುವ ಸಾಹಿತ್ಯವನ್ನ ನಿಂದಿಸುವುದು, ವೈದಿಕ ಸಾಹಿತ್ಯವನ್ನ ನಿಂದಿಸುವುದು ಅನ್ನೋದನ್ನ ಹೇಳ್ತಾರೆ. ವೈದಿಕ ಸಾಹಿತ್ಯವನ್ನ ನಿಂದಿಸುವುದು ಅಂದ್ರೆ ದೂಷಿಸೋದು, ಇಲ್ಲಿ ದೂಷಣೆ ಮಾಡೋದು, ಅದ್ರಲ್ಲಿ ಇರೋದೆಲ್ಲ ತಪ್ಪು ಕರ್ಮಕಾಂಡ ಅಂತ ಹೇಳಿ. ಸೊ ಹೇಗೆ ವೈದಿಕ ಸಾಹಿತ್ಯವನ್ನ ಈ ಕೆಲವೊಂದು ರಿಲಿಜನ್ಗಳು ಈ ದೂಷಿಸ್ತಾವಲ್ಲ ಆ ತರ, ಹಾಗೆ ನಾವು ಭಕ್ತಿಯಲ್ಲಿ ಇದ್ರೂ ಕೂಡ ಅದನ್ನ ಓದ್ತಾ ಇದ್ರು ಕೂಡ ಆ ವೈದಿಕ ಸಾಹಿತ್ಯವನ್ನ ದೂಷಣೆ ಮಾಡುವಂಥದ್ದು. ಸೊ ಅದು ಮಾಡಬಾರ್ದು. ಹರಿನಾಮ್ನಿ ಕಲ್ಪನಂ, ಎಷ್ಟನೇದು? 5ನೇದು. ಹರಿನಾಮ್ನಿ ಕಲ್ಪನಂ ಅಂತಂದ್ರೆ ಪವಿತ್ರ ನಾಮದ ಮಹಿಮೆಯನ್ನ ಒಂದು ಕಲ್ಪನೆಯಾಗಿ ನಾವು ಪರಿಗಣಿಸಿಕೊಳ್ಳುವಂಥದ್ದು. ಸೊ ಕೇವಲ ಅದೊಂದು ಊಹಾಪೋಹ ಅಂತ ಹೇಳಿ. ಸೊ ಕೇವಲ ಇದು ಮನೋಕಲ್ಪನೆ ಅನ್ನೋದು ಅಂತ ಹೇಳಿ ನಾವು ಎಣಿಸುವಂಥದ್ದು. ಮತ್ತೆ ತದರ್ಥವಾದ ಅಂತ 6ನೇದ್ದು ನಾವು ಕಾಣ್ತೀವಿ. ತದರ್ಥವಾದ ಅಂದ್ರೆ ಸೊ ಪವಿತ್ರ ನಾಮ ಕುರಿತು ತಾತ್ವಿಕ ವ್ಯಾಖ್ಯಾನವನ್ನ ನೀಡುವಂಥದ್ದು. ತಾತ್ವಿಕ ವ್ಯಾಖ್ಯಾನ ಅಂತಂದ್ರೆ ಏನು? ಊಹಾಪೋಹ, ನನಗೆ ಏನ್ ತಿಳಿದಿದ್ಯೋ ಅದನ್ನ ಹೇಳುವಂಥದ್ದು. ನಾನು ಗುರು ಪರಂಪರೆಯಲ್ಲಿ ಬಂದಿರೋದನ್ನ ನಾನು ಹೇಳ್ತಾ ಇಲ್ಲ, ಆದ್ರೆ ನನ್ನ ಒಂದು ಬುದ್ಧಿಯ ಪ್ರಕಾರ, ಜ್ಞಾನದ ಪ್ರಕಾರ ನಾನು ಅದಕ್ಕೆ ಒಂದು ವ್ಯಾಖ್ಯಾನ ಕೊಡ್ತಾ ಇದ್ದೇನೆ. ಸೊ ಹೀಗೆ ತದರ್ಥವಾದ ಅಂತ ಕರೀತಾರೆ. ಸೊ ತಾನೇ ಸ್ವತಃವಾಗಿ ವ್ಯಾಖ್ಯಾನವನ್ನ ನೀಡುವಂಥದ್ದು ಕೂಡದು. ಸೊ ನಾಮ್ನೋ ಬಲಾದ್ಯಸ್ಯ ಹಿ ಪಾಪ ಬುದ್ಧಿ, ಇದು 7ನೇದು. ಅಂದ್ರೆ ಪವಿತ್ರ ನಾಮದ ಬಲದ ಮೇಲೆ ಈ ಪಾಪ ಕರ್ಮಗಳನ್ನ, ಪಾಪ ಕಾರ್ಯಗಳಲ್ಲಿ ನಾವು ತೊಡಗುವಂಥದ್ದು ಅಂತ. ಅಂದ್ರೆ ಪವಿತ್ರ ನಾಮ, ನಾನು ಅಂದ್ರೆ ಪವಿತ್ರ ನಾಮ ಅನ್ನುವಂಥದ್ದು ಪಾಪವನ್ನ ಕಡಿಮೆ ಮಾಡುವಂಥದ್ದು. ಹಾಗಾಗಿ ನನ್ನ ಪಾಪ ಕಡಿಮೆ ಆಗಿದೆ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಮತ್ತೆ ಅದೇ ಪಾಪಯುಕ್ತ ಕಾರ್ಯಗಳನ್ನ ಮಾಡುವಂಥದ್ದು. ಸೊ ತಪ್ಪು ಕಾರ್ಯಗಳನ್ನ ಮಾಡುವಂಥದ್ದು. ಅದು ಯಾವುದು? ನನಗೆ ಪಾಪ ಕಾರ್ಯಗಳು ಕಡಿಮೆ ಆಯ್ತು ಅಂತ ಹೇಳಿ ಮತ್ತೆ ನಾನು ಅದೇ ತಪ್ಪನ್ನ ಮಾಡುವಂಥದ್ದು. ಹೀಗೆ ಆ ನಾಮಬಲದ ಮೇಲೆ ಪಾಪ ಕಾರ್ಯಗಳನ್ನ ಮಾಡಬಾರ್ದು. ಧರ್ಮ ವ್ರತ ತ್ಯಾಗ ಹುತಾದಿ ಸರ್ವ ಶುಭ ಕ್ರಿಯಾ ನಾಮ್ಯಾಪಿ ಪ್ರಮಾದ ಅಂತ. ಅಂದ್ರೆ ನಾಮವನ್ನು ವೇದಗಳಲ್ಲಿ ಸೂಚಿಸಿರುವ ಶುಭ ಫಲದ ಆಚರಣೆಗಾಗಿ ನಾವು ಬಳಸುವಂಥದ್ದು. ಅಂದ್ರೆ ಇದಕ್ಕೆ ಕರ್ಮಕಾಂಡ ಅಂತ ಕರೀತಾರೆ. ಕರ್ಮಕಾಂಡದಲ್ಲಿ ನಮ್ಗೆ ಕೆಲವೊಂದು ಶುಭದ ಆಚರಣೆ ಇರುತ್ತೆ. ಆ ಶುಭದ ಆಚರಣೆ, ಶುಭದ ಪ್ರತಿಫಲಕ್ಕಾಗಿ ಮಾತ್ರ ನಾವು ಆ ನಾಮವನ್ನ ಬಳಸುವಂಥದ್ದು. ನನಗೆ ಇವತ್ತು ಒಂದು ಒಳ್ಳೆ ಕಾರ್ಯ ಇದೆ, ನಾನು ಇಂಟರ್ವ್ಯೂ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ, ನಂಗೆ ಜಾಬ್ ಸಿಗೋದಿದೆ, ನಾನು ನಾಮವನ್ನ ಜಪಿಸ್ತೇನೆ. ಹೀಗೆ ಶುಭ ಫಲದ ಆಚರಣೆಗಾಗಿ ಮಾತ್ರ ಬಳಸುವಂಥದ್ದು ಅದನ್ನ. ಹಾಗೆ ಮಾಡಬಾರ್ದು. ಆಮೇಲೆ 9ನೇದಾಗಿರುವಂಥದ್ದು ಅಶುದ್ಧಾನ್ವಯ ವಿಮುಖೆ ಅಪಿ ಅಶ್ರುವಂತಿ ಯಶೋಪದೇಶ ಅಂತ. ಅಂದ್ರೆ ಇಲ್ಲಿ ಪವಿತ್ರ ನಾಮದ ಮಹಿಮೆಗಳನ್ನು ನಂಬಿಕೆ ಇಲ್ಲದ ವ್ಯಕ್ತಿಗಳಿಗೆ ವರ್ಣಿಸೋದು ಅಂತ. ಅಂದ್ರೆ ಯಾವ ವ್ಯಕ್ತಿಗೆ, ಈಗ ನಮ್ಗೆ ಬಹಳಷ್ಟು ಜನರು ನಮ್ಮ ಸುತ್ತಮುತ್ತಲು ಇರ್ತಾರೆ, ನಮ್ಗೆ ಏನೋ ಪ್ರಚಾರ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿ ನಾವು ಯಾರೋ ವ್ಯಕ್ತಿಗೆ ಪ್ರಚಾರ ಮಾಡ್ಲಿಕ್ಕೆ ಹೋದ್ರೆ ಆ ವ್ಯಕ್ತಿಗೆ ಆ ನಾಮದ ಮೇಲೆ ನಂಬಿಕೆನೇ ಇಲ್ಲ, ಅಂತ ವ್ಯಕ್ತಿಗೆ ನಾವು ಪ್ರಚಾರ ಮಾಡುವಂಥದ್ದು ಅಥವಾ ಅವನಿಗೆ ವರ್ಣಿಸ್ಲಿಕ್ಕೆ ತಿಳಿಸ್ಲಿಕ್ಕೆ ಹೋಗುವಂಥದ್ದು ಕೂಡ ತಪ್ಪು ಅಂತ. ಸೊ ನಾವು ಅಲ್ಲಿ ನೋಡ್ಬೇಕು, ಅವನು ತಿಳ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾನ ಅಂತ ತಿಳ್ಕೊಳ್ಳಿಕ್ಕೆ ಬಯಸಿದ್ರೆ ಮಾತ್ರ ನಾವು ಅದನ್ನ ಹೇಳುವಂಥದ್ದು, ಇಲ್ಲಾಂದ್ರೆ ಅದನ್ನ ಹೇಳ್ಬಾರ್ದು. ದೆನ್ ಶ್ರುತ್ವಾಪಿ ನಾಮ ಮಹಾತ್ಮ್ಯ ಪ್ರಿಯ ರಹಿತೋ ಅಧಮ ಅಂತ ಕರೀತಾರೆ. ಅಂದ್ರೆ ಪವಿತ್ರ ನಾಮದ ಮಹಿಮೆ ಕೇಳಿಯೂ ಕೂಡ ನಾಮದಲ್ಲಿ ಆಸಕ್ತಿಯನ್ನ ತೋರದೆ ಭೌತಿಕ ಬಾಂಧವ್ಯದಲ್ಲಿಯೇ ಉಳಿದಿರುವಂಥದ್ದು ಅಂತ. ಎಲ್ಲ ಕೇಳ್ತಾನೆ, ಎಲ್ಲರೂ ಹೇಳ್ತಾರೆ, ಗುರುಗಳು ಅವ್ರಿಗೆ ಪವಿತ್ರ ನಾಮದ ಮಹಿಮೆಯನ್ನ ತಿಳಿಸ್ತಾರೆ, ನಮ್ಗೆ ಹೇಗೆ ಚೈತನ್ಯ ಮಹಾಪ್ರಭುಗಳು ತಿಳಿಸಿದ್ದಾರೆ. ಮತ್ತೆ ನಾಮದಲ್ಲಿ ಇದನ್ನೆಲ್ಲ ಕೇಳಿಯೂ ಕೂಡ ಆ ಪವಿತ್ರ ನಾಮದಲ್ಲಿ ಆಸಕ್ತಿಯನ್ನ ತೋರದೆ ಅವನೇನ್ ಮಾಡ್ತಾನೆ, ಭೌತಿಕ ವಿಷಯಗಳಿಗೆ ಬಾಂಧವ್ಯವನ್ನ ಬೆಳೆಸ್ಕೊಳ್ತಾನೆ ಅಂತ ಹೇಳಿ. ಹಾಗಾದ್ರೆ ಈಗ ಹೇಗೆ ಲಿಪ್ತತೆ ಅನ್ನುವಂಥದ್ದು ನಾವು ಹೇಳ್ತೇವೆ, ಲಿಪ್ತರಾಗಿರ್ಬಾರ್ದು ಅಥವಾ ನಾವು ಬೇರೆ ಆಲೋಚನೆಯಲ್ಲಿ ತೊಡಗಬಾರ್ದು, ಭೌತಿಕ ವಿಷಯ ಆಲೋಚನೆಗಳನ್ನು, ಇದನ್ನೆಲ್ಲ ನಮ್ಗೆ ಹೇಳ್ತಾರೆ. ಆದ್ರೂ ಕೇಳಿಯೂ ಕೂಡ ನಾವು ಮತ್ತೆ ಅದೇ ಕಾರ್ಯವನ್ನ ಮಾಡುವಂಥದ್ದು. ಕೃತ್ವಾಪಿ ಅಂದ್ರೆ ನಾವು ಕೇಳಿಯೂ ಕೂಡ ಅದೇ ಕಾರ್ಯದಲ್ಲಿ ತೊಡಗುವಂಥದ್ದು, ಅದು ಕೂಡ ಅಪರಾಧ. ಸೊ ಇನ್ನೊಂದು ಅಪರಾಧ ಇದೆ, 11ನೇ ಅಪರಾಧ, ಅದಕ್ಕೆ ಇನ್ಅಟೆಂಟಿವ್ ಚಾಂಟಿಂಗ್ ಅಂತ ಕರೀತಾರೆ. ಅಂದ್ರೆ ನಾವು ಮಹಾಮಂತ್ರದ ಜಪವನ್ನ ಮಾಡುವಾಗ ಈ ಗಮನ ಹರಿಸದೇ ಇರುವಂಥದ್ದು, ಜಪದಲ್ಲಿ ಗಮನ ಹರಿಸದೇ ಇರುವಂಥದ್ದು. ನಾನ್ ಬಾಯಿ ಹೇಳ್ತಾ ಇರುತ್ತೆ, ಆದ್ರೆ ನನ್ನ ಗಮನ ಬೇರೆ ಕಡೆಗೆ ಇದೆ.
ಬೇರೆ ಕಡೆಗೆ ಅಂದ್ರೆ ನೀವು ಮೊಬೈಲ್ ನೋಡುವಂಥದ್ದು ಅಥವಾ ಸೋಷಿಯಲ್ ಮೀಡಿಯಾನಲ್ಲಿ ನೀವು ನಿರತರಾಗಿರುವಂಥದ್ದು ಅಥವಾ ಬೇರೆ ಕಾರ್ಯದಲ್ಲಿ ತೊಡಗಿರುವಂಥದ್ದು. ಸೊ ಹೀಗೆ ಸೊ ನೀವು ಜಪದಲ್ಲಿ ಗಮನ ಹರಿಸದೇ ಇರುವಂಥದ್ದು ಕೂಡ ಅಪರಾಧ ಅನ್ನೋದನ್ನ ತಿಳಿಸ್ತಾರೆ. ಹೀಗೆ ನಾವು 10 ನಾಮಾಪರಾಧಗಳನ್ನ ನೋಡ್ತೇವೆ. ಇವು ಎಲ್ಲವೂ ಕೂಡ ಸೀರಿಯಲ್ಲಿ ಹೀಗೆ ಇರಬೇಕು ಅನ್ನುವಂಥದ್ದು ಇಲ್ಲಿ ತಿಳಿಸಲಾಗಿದೆ. ಸೊ ಇನ್ನು ಮುಂದೆ ಇರುವಂತದ್ದು ಸೇವಾಪರಾಧಗಳನ್ನ ಯಾರಾದ್ರೂ ಓದಿ ಇದನ್ನ. ಹರೇ ಕೃಷ್ಣ ಮಾತಾಜಿ. ಓದಿ. ಭಕ್ತಿ ಸೇವೆಯಲ್ಲಾಗುವ 32 ಅಪರಾಧಗಳನ್ನು ಪೂರಕ ವೈದಿಕ ಸಾಹಿತ್ಯ ಕೃತಿಗಳು ಪಟ್ಟಿ ಮಾಡಿ ಹೇಳುತ್ತವೆ. ಅಂತಹ ಅಪರಾಧಗಳ ವಿವರ ಹೀಗಿದೆ. 1. ರಥದಲ್ಲಾಗಲಿ ಇಲ್ಲವೇ ಪಲ್ಲಕ್ಕಿಯಲ್ಲಾಗಲಿ ಕುಳಿತು ಪಾದರಕ್ಷೆಗಳನ್ನು ಧರಿಸಬಾರದು. 2. ದೇವೋತ್ತಮ ಪರಮ ಪುರುಷನ ಇವುಗಳನ್ನೆಲ್ಲರೂ ಕೂಡ ಗಮನವಿಟ್ಟು ಕೇಳಿ. ಈಗಾಗಲೇ ಓದ್ಕೊಂಡಿರ್ಬೋದು. ಇವುಗಳನ್ನ ಮತ್ತೆ ವಿವರಣೆ ಅವಶ್ಯಕತೆ ಇಲ್ಲ, ಅಲ್ಲಿ ವಿವರವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಗಮನ ಹರಿಸಿ. ನಾನು ಮತ್ತೆ ಅವುಗಳನ್ನ ರಿಪೀಟ್ ಮಾಡಲ್ಲ. ಹೇಳಿ ಮಾತಾಜಿ. ಪರಮ ಪುರುಷನ ತೃಪ್ತವಾಗಿ ಮಾಡುವ ಜನ್ಮಾಷ್ಟಮಿ, ರಥಯಾತ್ರೆಗಳಂತಹ ಹಬ್ಬಗಳನ್ನು ತಪ್ಪದೆ ಆಚರಿಸಬೇಕು. 3. ಅರ್ಚಾ ವಿಗ್ರಹಗಳಿಗೆ ಬಾಗಿ ನಮಸ್ಕರಿಸುವುದನ್ನು ತಪ್ಪಿಸಬಾರದು. 4. ಆಹಾರ ತಿಂದ ಮೇಲೆ ಕೈ ಕಾಲುಗಳನ್ನು ತೊಳೆಯದೆ ದೇವರನ್ನು ಪೂಜಿಸಲು ಮಂದಿರ ಪ್ರವೇಶಿಸಬಾರದು. 5. ಮೈಲಿಗೆಯಲ್ಲಿರುವಾಗ ದೇಗುಲವನ್ನು ಪ್ರವೇಶಿಸಬಾರದು. ವೇದ ಶಾಸ್ತ್ರಗಳ ಪ್ರಕಾರ ಮನೆಯಲ್ಲಿ ಯಾರಾದರೂ ಮೃತಪಟ್ಟಾಗ ಮನೆಯ ಎಲ್ಲ ಮಂದಿಗೂ ಕೆಲ ಕಾಲ ಮೈಲಿಗೆ ತಟ್ಟಿರುತ್ತದೆ. ಮೈಲಿಗೆಯ ಅವಧಿ ಆ ಕುಟುಂಬದವರು ಯಾವ ವರ್ಣಕ್ಕೆ ಸೇರಿದವರು ಎಂಬುದನ್ನನುಸರಿಸುತ್ತದೆ. ಉದಾಹರಣೆಗೆ ಮೃತ ವ್ಯಕ್ತಿಯ ಕುಟುಂಬವು ಬ್ರಾಹ್ಮಣ ವರ್ಗಕ್ಕೆ ಸೇರಿದ್ದಲ್ಲಿ ಮೈಲಿಗೆಯ ಅವಧಿ 12 ದಿನಗಳು. ಕ್ಷತ್ರಿಯ ಇಲ್ಲವೇ ವೈಶ್ಯರ ವರ್ಗಕ್ಕೆ ಸೇರಿದ್ದಲ್ಲಿ ಮೈಲಿಗೆ 15 ದಿನಗಳು. ಶೂದ್ರರ ವರ್ಗಕ್ಕೆ 30 ದಿನಗಳು. 6. ಒಂದು ಕೈಯನ್ನು ಬಳಸಿ ಪ್ರದಕ್ಷಿಣೆ ಮಾಡಬಾರದು. ವಿಗ್ರಹದ ಬಲಭಾಗದಿಂದ ಪ್ರದಕ್ಷಿಣೆಯನ್ನು ಆರಂಭಿಸಬೇಕು. ಇಂತಹ ಪ್ರದಕ್ಷಿಣೆಯನ್ನು ದಿನಕ್ಕೆ ಕನಿಷ್ಠ 3 ಸಲವಾದರೂ ಮಾಡಬೇಕು ಮತ್ತು ಈ ಕ್ರಿಯೆ ದೇವಸ್ಥಾನದ ಕಟ್ಟಡದ ಹೊರಗಡೆ ನಡೆಯಬೇಕು. 8. ದೇವರ ಎದುರಿನಲ್ಲಿ ಕಾಲುಗಳನ್ನು ಚಾಚಬಾರದು. 9. ಪಾದದ ಕೀಲುಗಳನ್ನು ಮೊಳಕೈಗಳು ಅಥವಾ ಮೊಳಕಾಳುಗಳು ಹಿಡಿದುಕೊಂಡು ದೇವರ ಮುಂದೆ ಕುಳಿತುಕೊಳ್ಳಬಾರದು. 10. ಕೃಷ್ಣನ ಮೂರ್ತಿಯ ಎದುರು ಮಲಗಿಕೊಳ್ಳಬಾರದು. 11. ಶ್ರೀ ವಿಗ್ರಹದೆದುರು ಪ್ರಸಾದವನ್ನು ಸ್ವೀಕರಿಸಬಾರದು. 12. ವಿಗ್ರಹದ ಎದುರು ಎಂದು ಸುಳ್ಳಾಡಬಾರದು. 13. ದೇವರ ಎದುರಿನಲ್ಲಿ ತುಂಬಾ ಗಟ್ಟಿಯಾಗಿ ಮಾತನಾಡಬಾರದು. 14. ದೇವರ ಎದುರಿನಲ್ಲಿ ಇತರರೊಂದಿಗೆ ಸಂಭಾಷಣೆ ನಡೆಸಕೂಡದು. 15. ದೇವರ ಎದುರಿನಲ್ಲಿ ಅಳುವುದಾಗಲಿ ಕಿರುಚಿಕೊಳ್ಳುವುದಾಗಲಿ ಕೂಡದು. 16. ದೇವರ ಎದುರಿನಲ್ಲಿ ಜಗಳವಾಡುವುದಾಗಲಿ ಬಡದಾಡುವುದಾಗಲಿ ಕೂಡದು. 17. ದೇವರೆದುರಿನಲ್ಲಿ ಯಾರನ್ನು ದಂಡಿಸಬಾರದು. 18. ದೇವರ ಎದುರಿನಲ್ಲಿ ತಿರುಕರಿಗೆ ದಾನ ಕೊಡುವುದು ನಿಷಿದ್ಧ. 19. ದೇವತಾ ವಿಗ್ರಹದ ಎದುರು ಇತರರಿಗೆ ಬಿರುನುಡಿಗಳನ್ನಾಡಬಾರದು. 20. ದೇವರೆದುರಿನಲ್ಲಿ ತುಪ್ಪಳ ಹೊದಿಕೆಯನ್ನು ಹೊಂದಿರಬಾರದು. 21. ಹರೇ ಕೃಷ್ಣ. ಧನ್ಯವಾದಗಳು. ಇನ್ನ ಉಳಿದದ್ದು ಯಾರಾದ್ರೂ ಓದಿ 21. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಭಗವದ್ ವಿಗ್ರಹದ ಎದುರು ಬೇರೆ ಯಾರನ್ನು ಸ್ತುತಿಸಬಾರದು ಇಲ್ಲವೇ ಪ್ರಶಂಸಿಸಬಾರದು. 22. ದೇವರ ವಿಗ್ರಹದ ಎದುರು ದುರ್ವಾಚರಗಳನ್ನು ಆಡಬಾರದು. 23. ದೇವರೆದುರು ಅಪಾನವಾಯು ಸಡಲಿಸಬಾರದು. 24. ತನಗಿರುವಷ್ಟರಲ್ಲಿ ದೈವ ಪೂಜೆ ಮಾಡುವುದನ್ನು ತಪ್ಪಿಸಬಾರದು. ಒಂದು ಪಾತ್ರೆಯನ್ನು ಇಲ್ಲವೇ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ಅವನು ತೃಪ್ತನಾಗುತ್ತಾನೆಂಬುದು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ. ಭಗವಂತನೇ ಸೂಚಿಸಿರುವ ಈ ನಡವಳಿಕೆಯು ಕಡು ಬಡವನನ್ನು ಸೇರಿಸಿಕೊಂಡಂತೆ ಇಡೀ ಜಗತ್ತಿಗೆ ಅನ್ವಯಿಸುತ್ತದೆ. ಭಗವತ್ ಪೂಜೆಯನ್ನು ಅದ್ದೂರಿಯಾಗಿ ಮಾಡಲು ಸಾಕಷ್ಟು ಉಪಪತ್ತಿ ಇರುವವರು ಕೂಡ ಒಂದು ಪತ್ರವನ್ನು ಒಂದಿಷ್ಟು ನೀರನ್ನು ಅರ್ಪಿಸಿ ಬಿಟ್ಟರೆ ಸಾಕೆಂಬುದು ಭಗವದ್ ವಾಕ್ಯದ ಅರ್ಥವಲ್ಲ. ವ್ಯಕ್ತಿಯು ಸಾಕಷ್ಟು ಅನುಕೂಲವಂತನಾಗಿದ್ದಲ್ಲಿ ದೇವರನ್ನು ಚೆನ್ನಾಗಿ ಅಲಂಕರಿಸಬಹುದು, ಹೂಗಳ ಏರಿಸಬಹುದು ಮತ್ತು ನೈವೇದ್ಯಕ್ಕೆ
ಚಂದುಳ್ಳ ಖಾದ್ಯ ಪದಾರ್ಥಗಳನ್ನು ಅರ್ಪಿಸಬಹುದು. ಎಲ್ಲಾ ಶಾಸ್ತ್ರ ವಿಧಿಗಳನ್ನು ಪಾಲಿಸಬಹುದು. ಪರಮಪ್ರಭುವಿಗೆ ಒಂದು ಪತ್ರೆಯನ್ನು ಒಂದಿಷ್ಟು ನೀರನ್ನು ಅರ್ಪಿಸಿ ಸ್ವಂತದ ಇಂದ್ರಿಯ ತೃಪ್ತಿಗೆ ತನ್ನೆಲ್ಲ ಹಣವನ್ನು ವ್ಯಯಿಸುವುದು ಎಂದಲ್ಲ. 25 ಕೃಷ್ಣನಿಗೆ ಮೊದಲು ಅರ್ಪಿತವಾಗಿಲ್ಲದ ಯಾವುದನ್ನು ತಿನ್ನಬಾರದು. 26 ಆಯಾ ಕಾಲದಲ್ಲಿ ಬರುವ ಹಣ್ಣುಗಳನ್ನು ಹಾಗೂ ಧಾನ್ಯಗಳನ್ನು ಕೃಷ್ಣನಿಗೆ ಅರ್ಪಿಸುವುದನ್ನು ತಪ್ಪಿಸಬಾರದು. 27 ಅಡಿಗೆ ಸಿದ್ಧವಾದ ಬಳಿಕ ಅದನ್ನು ಮೊದಲು ಕೃಷ್ಣನಿಗೆ ನೈವೇದ್ಯ ತೋರಿಸಿದಲ್ಲದೆ ಇತರರಿಗೆ ಉಣಬಡಿಸಬಾರದು. 28 ದೇವರತ್ತ ಬೆನ್ನು ಮಾಡಿ ಕೂರಬಾರದು. 29 ಗುರುವಿಗೆ ಮೌನದ ನಮಸ್ಕಾರ ಕೂಡದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಗುರುವಿಗೆ ನಮಸ್ಕರಿಸುವಾಗ ಪ್ರಾರ್ಥನಾ ವಾಕ್ಯಗಳನ್ನು ಗಟ್ಟಿಯಾಗಿ ಉಚ್ಚರಿಸಬೇಕು. 30 ಗುರುವನ್ನು ಕುರಿತಂತೆ ಪ್ರಶಂಸಾ ವಾಕ್ಯಗಳನ್ನಾಡುವುದನ್ನು ತಪ್ಪಿಸಬಾರದು. 31 ಗುರುವಿನ ಎದುರಿನಲ್ಲಿ ಸ್ವಪ್ರಶಂಸೆ ಮಾಡಿಕೊಳ್ಳುವುದು. 32 ದೇವರ ಎದುರಿನಲ್ಲಿ ದೇವತೆಗಳನ್ನು ತೆಗಳಬಾರದು. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಆಶ್ರಯ ಮಾತಾಜಿ ಓದ್ತೀರಾ? ಮುಂದೆ ಕಂಟಿನ್ಯೂ ಮಾಡ್ಲಾ ಮಾತಾಜಿ? ಆಶ್ರಯ ಮಾತಾಜಿ ಹೇಳ್ತೀರಾ? ಹೇಳ್ತೇನೆ ಮತ್ತೆ. ವರಾಹ ಪುರಾಣದಲ್ಲಿ ಇರುವಂತ ಪಟ್ಟಿ ಹೇಳಿ. ಹರೇ ಕೃಷ್ಣ. ಅವ್ರು ಮೊದ್ಲೇ ಹ್ಯಾಂಡ್ ರೈಸ್ ಮಾಡಿದ್ರು ಮತ್ತೆ ಯಾವಾಗ್ಲೇ ಓದೋದಕ್ಕೆ. ಹೌದು, ಅವ್ರು ಹ್ಯಾಂಡ್ ರೈಸ್ ಮಾಡಿದ್ರು. ಹೇಳಿ ಆಶ್ರಯ ಮಾತಾಜಿ ಹೇಳ್ತೀರಾ? ಇದ್ದದಲ್ಲ ಮಾತಾಜಿ. ಮಾತಾಜಿ ನಾನ್ ಹೇಳ ಮಾತಾಜಿ. ಇಲ್ಲ, ಅವ್ರು ಹ್ಯಾಂಡ್ ರೈಟ್ ಮುಂದ್ ಮಾಡಿದ್ರಾ? ಓಕೆ, ಸೊ ಓದ್ರಿ, ಯಾರಾದ್ರೂ ಓದಿ. 32 ಬಗೆಯ ಅಪಚಾರಗಳ ಪಟ್ಟಿಕೆಯನ್ನು ನೀಡಿದ್ದಾಯಿತು. ಇವಿಷ್ಟೇ ಅಲ್ಲದೆ ಇನ್ನೂ ಕೆಲವು ಅಪರಾಧಗಳನ್ನು ವರಾಹ ಪುರಾಣವು ಪಟ್ಟಿ ಮಾಡುತ್ತದೆ. ಅವುಗಳು ಯಾವುವೆಂದರೆ, ಕತ್ತಲಿನಲ್ಲಿ ದೇವರ ವಿಗ್ರಹವನ್ನು ಸ್ಪರ್ಶಿಸಬಾರದು. ದೇವತಾ ಪೂಜೆಯ ಹೊತ್ತಿನಲ್ಲಿ ವಿಧಿ ನಿಷೇಧಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಮೊದಲು ಒಂದಿಷ್ಟು ಸದ್ದು ಮಾಡದೆ ದೇವರಿರುವ ಸ್ಥಳವನ್ನು ಪ್ರವೇಶಿಸಬಾರದು. ನಾಯಿ ಅಥವಾ ಅದರಂತಹ ಕೀಳು ಪ್ರಾಣಿಗಳ ದೃಷ್ಟಿ ಬಿದ್ದ ಖಾದ್ಯ ವಸ್ತುಗಳನ್ನು ದೇವರ ನೈವೇದ್ಯಕ್ಕೆ ಇಡಬಾರದು. ಪೂಜೆಯ ಸಮಯದಲ್ಲಿ ಮೌನಕ್ಕೆ ಭಂಗ ತಂದುಕೊಳ್ಳಬಾರದು. ಪೂಜಾ ಕಾಲದಲ್ಲಿ ಮೂತ್ರ ವಿಸರ್ಜನೆಗಾಗಲಿ ಶೌಚಕ್ಕಾಗಲಿ ಹೋಗಬಾರದು. ದೇವರಿಗೆ ಮೊದಲು ಒಂದಿಷ್ಟು ಹೂವನ್ನರ್ಪಿಸಿ ಅಲ್ಲದೆ ಗಂಧದ ಕಡ್ಡಿ ಹಚ್ಚಬಾರದು. ಪರಿಮಳವಿಲ್ಲದ ಹೂಗಳನ್ನು ದೇವರಿಗೆ ಅರ್ಪಿಸಬಾರದು. ಪ್ರತಿದಿನ ಜಾಗರೂಕತೆಯಿಂದ ದಂತಧಾವನ ಮಾಡುವುದನ್ನು ತಪ್ಪಿಸಬಾರದು. ಮೈಥುನ ಕ್ರಿಯೆ ಆಚರಿಸಿದ ಕೂಡಲೇ ದೇಗುಲಕ್ಕೆ ಹೋಗಬಾರದು. ಸ್ತ್ರೀಯು ರಜಸ್ವಾಲೆಯ ಆಗಿರುವ ಹೊತ್ತಿನಲ್ಲಿ ಅವಳನ್ನು ಮುಟ್ಟಕೂಡದು. ಶವವನ್ನು ಸ್ಪರ್ಶಿಸಿದ ಬಳಿಕ ದೇಗುಲಕ್ಕೆ ಹೋಗಬಾರದು. ಒಗೆದು ಶುಚಿಗೊಳಿಸದ ಅಥವಾ ಕೆಂಪು ಅಥವಾ ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ದೇವಾಲಯವನ್ನು ಪ್ರವೇಶಿಸಬಾರದು. ಶವವನ್ನು ನೋಡಿ ದೇವಸ್ಥಾನಕ್ಕೆ ಹೋಗಕೂಡದು. ದೇವಸ್ಥಾನದ ಆವರಣದೊಳಗೆ ಅಪಾನವಾಯು ಸಡಿಲಿಸಬಾರದು. ದೇವಾಲಯದೊಳಗೆ ಕ್ರೋಧೋನ್ಮತ್ತನಾಗಿರಬಾರದು. ಸ್ಮಶಾನಕ್ಕೆ ಹೋಗಿ ಬಂದ ಬಳಿಕ ದೇವಸ್ಥಾನವನ್ನು ಪ್ರವೇಶಿಸಬಾರದು. ದೇವರ ಎದುರಿನಲ್ಲಿ ತೇಗಬಾರದು. ಆದ್ದರಿಂದ ಉಂಡ ಆಹಾರವು ಜೀರ್ಣವಾಗುವ ತನಕ ದೇಗುಲಕ್ಕೆ ಹೋಗಬಾರದು. ವ್ಯಕ್ತಿಯು ಮಾರಿವಾಣ, ಗಾಂಜಾ ಮುಂತಾದ ಪದಾರ್ಥಗಳನ್ನು ಸೇವಿಸಬಾರದು. ಅಫೀಮು ಅಥವಾ ಇತರ ಅಮಲು ಬರಿಸುವ ವಸ್ತುಗಳನ್ನು ಸೇವಿಸಬಾರದು. ಮೈಗೆ ಎಣ್ಣೆ ಸವರಿಕೊಂಡಿರುವ ಹೊತ್ತಿನಲ್ಲಿ ದೇವರ ಕೋಣೆಯನ್ನು ಪ್ರವೇಶಿಸಬಾರದು ಅಥವಾ ದೇವತಾ ವಿಗ್ರಹವನ್ನು ಸ್ಪರ್ಶಿಸಬಾರದು. ಭಗವಂತನ ಪಾರಮ್ಯವನ್ನು ಬೋಧಿಸುವ ಧರ್ಮಗ್ರಂಥಗಳನ್ನು ಅಗೌರವಿಸಬಾರದು. ದೈವ ವಿರೋಧವನ್ನು ಬೋಧಿಸುವ ಹೊಸ ಹೊಸ ಧರ್ಮಗ್ರಂಥಗಳನ್ನು ಚಾಲತಿಗೆ ತರಬಾರದು. ದೇವರೆದುರು ಎಲೆ ಅಡಿಕೆ ಮೆಲ್ಲಬಾರದು. ಕೊಳಕು ಸ್ಥಳದಲ್ಲಿಟ್ಟ ಹೂವನ್ನು ದೇವರಿಗೆ ಅರ್ಪಿಸಬಾರದು. ಬರೀ ನೆಲದ ಮೇಲೆ ಕೂತು ದೇವರ ಪೂಜೆ ಮಾಡಬಾರದು. ಸೂಕ್ತ ಆಸನದ ದರ್ಭಾಸನ ಅಥವಾ ಮನೆ ಮೇಲೆ ಕುಳಿತು ಮಾಡಬೇಕು. ಸ್ನಾನ ಮಾಡದೆ ದೇವತಾ ವಿಗ್ರಹವನ್ನು ಸ್ಪರ್ಶಿಸಬಾರದು. 3 ಗೆರೆಗಳ ತಿಲಕವನ್ನು ಹಣೆಯ ಮೇಲೆ ಧರಿಸುವುದು ಕೂಡದು. ಕೈಕಾಲುಗಳನ್ನು ತೊಳೆಯದೆ ದೇಗುಲವನ್ನು ಪ್ರವೇಶಿಸುವುದು ನಿಷಿದ್ಧ. ಹರೇ ಕೃಷ್ಣ ಮಾತಾಜಿ. ಇನ್ನು ಓದ್ದೇ ಇರೋರು ಓದಿ. ಇನ್ನ 8 ಅಪರಾಧಗಳಿವೆ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಓದಿ, ಇದೊಂದು ಪ್ಯಾರಾಗ್ರಾಫ್ ಓದಿ. ಇನ್ನೂ ಕೆಲವು ನಿಯಮಗಳುಂಟು. ವೈಷ್ಣವಲ್ಲದವನು ಮಾಡಿದ ಅಡಿಗೆ ಪದಾರ್ಥಗಳನ್ನು ನೈವೇದ್ಯಕ್ಕೆ ಇಡಬಾರದು. ಭಕ್ತನಲ್ಲದವನ ಎದುರಿನಲ್ಲಿ ವಿಗ್ರಹ ಪೂಜೆ ಸಲ್ಲದು. ಭಕ್ತನಲ್ಲದವನನ್ನು ನೋಡುತ್ತಾ ಮಾಡುವ ಪ್ರಭು ಪೂಜೆ ನಿಷಿದ್ಧ. ಭಕ್ತಿ ಸೇವೆಗೆ ಅಡ್ಡಿಯಾಗಿ ನಿಲ್ಲುವ ಎಲ್ಲಾ ವಿಘ್ನಗಳನ್ನು ನಿವಾರಿಸುವ ಗಣಪತಿಯ ಪೂಜೆಯನ್ನು ವ್ಯಕ್ತಿಯು ಪ್ರಾರಂಭಿಸಬೇಕು. ಗಣಪತಿಯು ನರಸಿಂಹದೇವನ ಪಾದಾರವಿಂದಗಳನ್ನು ಪೂಜಿಸುತ್ತಾನಾದ ಕಾರಣ ಭಕ್ತ ಜನರಿಗೆ ಒದಗುವ ವಿಘ್ನಗಳನ್ನು ನಿವಾರಿಸುತ್ತಾನೆ. ಹೀಗಾಗಿ ಅವನು ಭಕ್ತ ಜನರಿಗೆ ಮಂಗಳದಾಯಕನಾಗಿದ್ದಾನೆಂದು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದೆ. ಆದ್ದರಿಂದ ಎಲ್ಲಾ ಭಕ್ತರು ಗಣಪತಿಯನ್ನು ಪೂಜಿಸಬೇಕು.
ಉಗುರುಗಳು ಅಥವಾ ಬೆರಳುಗಳು ತಾಗಿದ ನೀರನ್ನು ದೇವರ ಪೂಜೆಗೆ ಬಳಸಬಾರದು. ಬೆವರುತ್ತಿರುವ ಹೊತ್ತಿನಲ್ಲಿ ವ್ಯಕ್ತಿಯು ದೇವರ ಪೂಜೆಯನ್ನು ತೊಡಗಬಾರದು. ಹೀಗೆ ಇನ್ನೂ ಹಲವಾರು ನಿಷೇಧಗಳಿವೆ. ಉದಾಹರಣೆಗೆ, ಭಗವದರ್ಪಿತವಾದ ಹೂಗಳನ್ನು ದಾಟುವುದಾಗಲಿ ತುಳಿಯುವುದಾಗಲಿ ಕೂಡದು. ದೇವರ ಹೆಸರಿನಲ್ಲಿ ಪ್ರತಿಜ್ಞೆ ಸ್ವೀಕರಿಸುವುದು ಕೂಡದು. ಇವಿಷ್ಟು ಭಕ್ತಿ ಸೇವೆಯ ನಿರ್ವಹಣೆಯಲ್ಲಿ ಆಗುವ ದೋಷಗಳು. ಆದ್ದರಿಂದ ಇಂತಹ ತಪ್ಪುಗಳಾಗದಂತೆ ಎಚ್ಚರ ವಹಿಸಬೇಕು. ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಒಬ್ಬ ವ್ಯಕ್ತಿಯ ಬದುಕು ಸಂಪೂರ್ಣವಾಗಿ ಹರೇ ಕೃಷ್ಣ. ಆಯ್ತು ಮಾತಾ. ಹರೇ ಕೃಷ್ಣ ಆಗಿದೆ. ಹೀಗೆ ಈ ಪದ್ಮ ಪುರಾಣದಲ್ಲಿ ಹೇಳಿರೋ ಹಾಗೆ ಪೂರಕ ಪದ್ಮಪುರಾಣ ಮತ್ತೆ ವರಾಹ ಪುರಾಣ ಮತ್ತೆ ಇತರೆ ನಿಯಮಗಳು, ಇವುಗಳಲ್ಲಿ ನಿಮ್ಗೆ ವಿವರಣೆ ಅವಶ್ಯಕತೆ ಇಲ್ಲ, ಹಾಗೆ ಅಂಶಗಳ ಮೂಲಕ ಕೊಟ್ಟಿದ್ದಾರೆ. ಅವುಗಳನ್ನ ನೀವು ನೋಡ್ಬಹುದು ಮತ್ತೆ ತಿಳ್ಕೋಬಹುದು. ಹೀಗೆ ಈ ಸೇವಾಪರಾಧ ಅಂತಂದ್ರೆ ಏನು ಅಂದ್ರೆ, ಸೇವೆಯ ವೇಳೆಯಲ್ಲಿ, ಭಗವಂತನ ಸೇವೆಯ ವೇಳೆಯಲ್ಲಿ ನಾವು ಏನು ಅಪರಾಧವನ್ನ ಮಾಡ್ತೀವೋ ಅದಕ್ಕೆ ಸೇವಾ ಅಪರಾಧ ಅಂತ ಕರೀತಾರೆ. ಸೊ ಉದಾಹರಣೆಗೆ, ನಾವು ಭಗವಂತನ ದೇಗುಲಕ್ಕೆ ಹೋದಾಗ, ಸೇವೆ ಕೊಡುವಾಗ ಅಲ್ಲಿ ಮಾಡುವಂತಹ ಒಂದು ಅಪರಾಧ, ದೇಗುಲದಲ್ಲಿ ಇದ್ದಾಗ, ದೇಗುಲದಲ್ಲಿ ಕೀರ್ತನೆಯನ್ನು ಮಾಡುವಾಗ, ಮಂಗಳಾರತಿಯನ್ನು ತೆಗೆದುಕೊಳ್ಳುವಾಗ ಮಾಡುವಂತಹ ಅಪರಾಧಗಳು, ಹೀಗೆ ಸೇವಾಪರಾಧ ಅಂತ ಕರೀತಾರೆ. ಅದಕ್ಕಾಗಿ ನಾವು ಕೃಷ್ಣನನ್ನ ವೈಯಕ್ತಿಕವಾಗಿ ನಾವು ಪ್ರಸ್ತುತವನ್ನ ಪಡಿಸ್ಬೇಕು. ಹಾಗೆ ಅವನು ಕೇವಲ ಕಲ್ಲು ಅಥವಾ ಲೋಹದಿಂದ ಮಾಡಿದಂತಹ ವಸ್ತು ಅಂತ ಹೇಳಿ ನಾವು ತಿಳ್ಕೊಳ್ಬಾರ್ದು. ಇಲ್ಲಿ ಕೃಷ್ಣನು ವೈಯಕ್ತಿಕವಾಗಿ ಪ್ರಸ್ತುತವಾಗಿದ್ದಾನೆ ಅಂತ ಹೇಳಿ, ಅದಕ್ಕೆ ಅರ್ಚಾ ವಿಗ್ರಹ ಅಂತ ಕರೀತಾರೆ. ಪ್ರಸ್ತುತವಾಗಿದ್ದಾನೆ ಅಂತ ಹೇಳಿ ನಾವು ಭಾವಿಸಿ ಅದರ ಭಕ್ತಿಯನ್ನ ಮಾಡ್ಬೇಕು. ಹಾಗೆ ಅವನನ್ನು ಕೂಡ ಪೂಜಿಸ್ಬೇಕು ಮತ್ತೆ ಗೌರವವನ್ನ ನೀಡ್ಬೇಕು ಅಂತ ಹೇಳ್ತಾರೆ. ಸೊ ಇಲ್ಲೇ ಕೃಷ್ಣನ್ ಇದ್ದಾನೆ, ನನ್ನ ಹತ್ರನೇ ಇದ್ದಾನೆ. ಸೊ ಹಾಗಾಗಿ ಯಾವಾಗ ಇದ್ದಾನೆ ಅಂತ ಅನ್ಕೊಳ್ತೇವೆ ಅವಾಗ ನಾವು ತಪ್ಪು ಮಾಡಲ್ಲ, ಯಾವಾಗ ಇಲ್ಲ ಅಂತ ತಿಳ್ಕೊಳ್ತೇವೆ ಆಗ ನಾವು ತಪ್ಪು ಮಾಡ್ತೇವೆ. ಸೊ ಹಾಗಾಗಿ ನಾವು ಆ ತರದ ತಪ್ಪನ್ನು ಮಾಡಬಾರದು ಅನ್ನೋದನ್ನ ತಿಳಿಸ್ತಾರೆ. ಯಾರಾದ್ರೂ ಓದಿ ಮಾತಾಜಿ. ಆದ್ದರಿಂದ ಭಕ್ತಿಯ ರಸದಲ್ಲಿ ಅಪರಾಧಗಳ ಪಟ್ಟಿ ಇದೆ. ನೀವು ಇದನ್ನು ಚರ್ಚಿಸುತ್ತೀರಾ? ನಾವು ಈ ಅಪರಾಧಗಳನ್ನು ತಪ್ಪಿಸಬೇಕು. ಆದರೆ ಇಲ್ಲಿ ಕಲ್ಲಿನ ಪ್ರತಿಮೆ ಇದೆ. ನಾನು ಈ ಅಪರಾಧ ಮಾಡುತ್ತಿರುವುದನ್ನು ಅವನು ನೋಡಲು ಹೋಗುವುದಿಲ್ಲ. ಆಗ ಅದು ತುಂಬಾ ಒಳ್ಳೆಯದಲ್ಲ. ನಾವು ಯಾವಾಗಲೂ ಇಲ್ಲಿ ವೈಯಕ್ತಿಕವಾಗಿ ಇದ್ದಾರೆ, ಇಲ್ಲಿ ಕೃಷ್ಣ ವೈಯಕ್ತಿಕವಾಗಿ ಇದ್ದಾರೆ ಎಂದು ಭಾವಿಸಬೇಕು. ಹರೇ ಕೃಷ್ಣ ಮಾತಾಜಿ. ಹಾಗೆ ನಾವು ಈ ಒಂದು ಅಪರಾಧಗಳನ್ನ ನಾವು ತಪ್ಪಿಸ್ಬೇಕು. ಕೇವಲ ಕಲ್ಲಿನ ಪ್ರತಿಮೆ ಅಂತ ತಿಳ್ಕೊಳ್ಳಾರ್ದೆ ನಾವು ಸ್ವತಃ ಭಗವಂತನೇ ಇದ್ದಾನೆ ಅಂತ ಹೇಳಿ ತಿಳ್ಕೊಂಡಾಗ ಆ ಅಪರಾಧವನ್ನ ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಅದು ತುಂಬಾ ಒಳ್ಳೆಯದಲ್ಲ. ನಾವು ಯಾವಾಗ್ಲೂ ಇಲ್ಲಿ ಕೃಷ್ಣ ವೈಯಕ್ತಿಕವಾಗಿ ಇದ್ದಾರೆ ಅಂತ ಹೇಳಿ ನಾವು ಭಾವಿಸ್ಬೇಕು ಅಂತ ಹೇಳ್ತಾರೆ. ಈಗ ನಾವು ಅಪರಾಧ ಕುರಿತಾಗಿ ಯಾರಾದ್ರೂ ಬೇರೆಯವರು ಓದಿ. ಹರೇ ಕೃಷ್ಣ ಮಾತಾಜಿ. ನಾಮಾಪರಾಧ. ಒಬ್ಬ ವ್ಯಕ್ತಿಯು ಸ್ವತಃ ಪರಮ ಪುರುಷನಿಗೆ ಅಪರಾಧ ಮಾಡಿದಾಗಲೂ ಭಗವಂತನ ಪವಿತ್ರ ನಾಮಗಳ ಆಶ್ರಯವನ್ನು ಪಡೆಯುವ ಮೂಲಕ ಅವನು ಸರಳವಾಗಿ ಮುಕ್ತಿ ಪಡೆಯಬಹುದು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದರಿಂದ ಎಲ್ಲ ಪಾಪ ಕ್ರಿಯೆಗಳಿಂದ ಮುಕ್ತನಾಗಬಹುದು. ಇದು ಪ್ರಯೋಜನಕಾರಿಯಾಗಿದೆ. ಆದರೆ ಒಬ್ಬನು ಭಗವಂತನ ಪವಿತ್ರ ನಾಮಕ್ಕೆ ಅಪರಾಧ ಮಾಡಿದರೆ ಅವನು ಮುಕ್ತನಾಗಲು ಅವಕಾಶವಿಲ್ಲ. ಹರೇ ಕೃಷ್ಣ ಮಾತಾ. ಹರೇ ಕೃಷ್ಣ. ಈಗ ಈ ಸೇವಾಪರಾಧದಲ್ಲಿ ಏನಾದ್ರೂ ಭಗವಂತನಿಗೆ ಸ್ವತಃ ಪರಮಪುರುಷನಿಗೆ ನಾವು ಅಪರಾಧ ಮಾಡಿದಾಗ ನಮ್ಗೇನ್ ಹಾದಿ, ಬೇರೆ ಏನ್ ಆಪ್ಷನ್ ಇದೆ ನಾವು ಪರಿಹಾರವನ್ನ ಮಾಡ್ಕೊಳ್ಳಿಕ್ಕೆ? ಅದೇ ಕೇವಲ ಪವಿತ್ರ ನಾಮಗಳ ಆಶ್ರಯವನ್ನ ಪಡೆದಾಗ ನಾವು ಮಾಡಿರುವಂತಹ ಅಪರಾಧದಿಂದ ಮುಕ್ತಿಯನ್ನ ಪಡಿಬಹುದು ಅಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನಿಗೆ ಅಪರಾಧ ಎಸಗಿದಾಗ, ಈಗ ವಿಗ್ರಹ ಸೇವೆಯಲ್ಲಾಗಿರ್ಬಹುದು ಅಥವಾ ಬೇರೆ ಟೆಂಪಲ್ ನಲ್ಲಾಗಿರ್ಬಹುದು, ಏನೇ ಅಪರಾಧ ಮಾಡಿದ್ರು ಕೂಡ ನಾವು ಈ ಪವಿತ್ರ ನಾಮಗಳ ಜಪದಿಂದ ನಾವೇನ್ ಮಾಡ್ಬಹುದು, ಈ ಒಂದು ಪರಿಹಾರವನ್ನ ಪಡಿಬಹುದು ಆ ಮಾಡಿರೋ ಅಪರಾಧದಿಂದ. ಆದ್ರೆ ಅದೇ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದರಿಂದ ಎಲ್ಲಾ ಪಾಪದ ಪ್ರಕ್ರಿಯೆಗಳಿಂದ ಮುಕ್ತರಾಗಬಹುದಾದ್ರೆ ಅದೇ ಭಗವಂತನ ಪವಿತ್ರ ನಾಮಕ್ಕೇನೆ ನಾವು ಅಪರಾಧ ಮಾಡಿದ್ರೆ ಸೊ ಅವನಿಗೆ ಯಾವುದೇ ಮುಕ್ತಿ ಇಲ್ಲ ಅಂತ ಹೇಳ್ತಾರೆ. ಆ ಅಪರಾಧವನ್ನ ಸರಿಪಡಿಸ್ಲಿಕ್ಕೆ ಯಾವುದೇ ಅವಕಾಶನೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಮ್ಗೆ ಇಲ್ಲಿ ಎಲ್ಲಕ್ಕೂ ಪಾಪ ಮುಕ್ತಿ ಇರುವಂತಹ ಏಕೈಕ ದಾರಿನೇ ನಾಮ. ಆ ನಾಮಕ್ಕೇನೆ ನಾವು ಮೋಸ ಮಾಡಿದ್ರೆ, ಆ ನಾಮಕ್ಕೇನೆ ನಾವು ಅಪರಾಧ ಎಸಗಿದ್ರೆ ಆ ನಾಮ ಕೂಡ ನಮ್ಗೆ
ಯಾವುದೇ ಪಾಪದಿಂದ ಮುಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಶ್ರೀಲ ಪ್ರಭುಪಾದವರು ನಾಮ ಅಪರಾಧಕ್ಕೆ ಒಂದು ಕನ್ಕ್ಲೂಷನ್ ಅನ್ನ ಕೊಡುತ್ತಾರೆ. ಸೊ ಇನ್ನು ಚಟುವಟಿಕೆ ಇದೆ. ಸೊ ಇವತ್ತು ಯಾವ್ದೆಲ್ಲ ಏನನ್ನ ತಿಳ್ಕೊಂಡ್ವಿ ಅನ್ನೋದನ್ನ ನಾವು ನೋಡೋಣ. ಸೊ ಈ ಪಾಠದ 6ನೇ ಅಧ್ಯಾಯದಲ್ಲಿ ನಾವು ಸಾಧನಾ ಭಕ್ತಿ ವಿವಿಧ 64 ಅಂಗಗಳನ್ನ ತಿಳಿದುಕೊಂಡ್ವಿ. ಸೊ ನಿಯಮ ಮತ್ತು ವಿವರಗಳ ನಡುವಿನ ವ್ಯತ್ಯಾಸವನ್ನ ನಾವು ತಿಳಿದುಕೊಂಡ್ವಿ. ಈ ಒಂದು ಇಸ್ಕಾನ್ನ ಭವಿಷ್ಯಕ್ಕಾಗಿದ್ರ ಮಹತ್ವ ಅನ್ನೋದನ್ನ ನಾವು ಹೀಗೆ ಚರ್ಚೆ ಮಾಡ್ತೇವೆ. ಮತ್ತೆ ಸಾಧನಾ ಭಕ್ತಿಯ ಮೊದಲು 20 ಅಂಶಗಳು ಹೇಗೆ ಮಹತ್ವವಾಗಿದೆ ಅನ್ನೋದನ್ನ ತಿಳಿದುಕೊಂಡ್ವಿ. ಸೇವಾಪರಾಧ, ನಾಮಾಪರಾಧಗಳ ಮಹತ್ವವನ್ನ ನಾವು ತಿಳಿದುಕೊಂಡ್ವಿ ಮತ್ತೆ ಓದಿದ್ವಿ. ಈಗ ನಿಮ್ಗೆ ಎಲ್ಲರಿಗೂ ಕೂಡ ಇರುವಂತಹ ಚಟುವಟಿಕೆ, ಇದು ಗುಂಪಿನ ಚಟುವಟಿಕೆ. ಈಗ ಹೇಗೆ ಇಲ್ಲಿ 64 ಗುಂಪಿನ ಚಟುವಟಿಕೆ ನೋಡೋಣ. 20 ಅಂಶಗಳು ಎಲ್ಲವೂ ಕೂಡ ಬಹಳ ಮುಖ್ಯವಾಗಿದೆ. ಇಲ್ಲಿ ನಿಮ್ಗೆ ನಿಯೋಜಿಸಲಾದ ವಿಷಯವನ್ನು ಓದಿ ಮತ್ತೆ ಚರ್ಚಿಸಿ. ನೀವೆಲ್ಲ ಎಷ್ಟು ಜನ ಇದ್ದೀರೋ ಇಲ್ಲಿ ಅವರಿಗೆ ಒಂದೊಂದು ಗುಂಪನ್ನ ನಿಯೋಜಿಸಲಾಗುತ್ತೆ. ಗುಂಪುಗಳನ್ನ ಕೊಡ್ತೇವೆ, 4 ಗುಂಪು. 4 ಗುಂಪು ಅಂದ್ರೆ ಇಷ್ಟಿಷ್ಟು ಅಂಗಗಳು ಅಂತ ಡಿವೈಡ್ ಮಾಡ್ತೇವೆ. ಲೈಕ್ 1ರಿಂದ ಇಲ್ಲಿದೆ ನೋಡಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ 1ರಿಂದ 4 ಅಂಗಗಳು ಗ್ರೂಪ್ 1ಕ್ಕೆ, 5ರಿಂದ 9 ಅಂಗ ಗ್ರೂಪ್ 2ಕ್ಕೆ, 10ರಿಂದ 14 ಗ್ರೂಪ್ 3, 15ರಿಂದ 18 ಮತ್ತೆ 20. ಸೊ ಇದು ಗ್ರೂಪ್ 3ಗೆ. ಹೀಗೆ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಆಗ್ಬೇಕಿಲ್ಲಿ. ಇಲ್ಲಿ ಇದಾಗಿದೆ ಗ್ರೂಪ್ 4. ಹೀಗೆ 4 ಗುಂಪುಗಳನ್ನು ಮಾಡಲಾಗತ್ತೆ. ನಾಲ್ಕು ಗುಂಪುಗಳನ್ನು ಮಾಡಲಾಗತ್ತೆ. ಇದನ್ನ ನಾನು ನಿಮ್ಗೆ ಇನ್ನೊಂದು ಸ್ಲೈಡ್ ತೋರಿಸ್ತೇನೆ. ಹೀಗಾದ್ರೆ ನೀವೇನ್ ಚರ್ಚಿಸ್ಬೇಕು ಇಲ್ಲಿ ಅಂತಂದ್ರೆ ಪ್ರಮುಖ ಅಂಶಗಳನ್ನ ಸಂಕ್ಷಿಪ್ತವಾಗಿ ಪ್ರಸ್ತುತಪಡಿಸಬೇಕು. ಸೊ ಪ್ರತಿಯೊಂದು ಅಂಶಗಳು ನಿಮ್ಗೆ 7ನೇ ಅಧ್ಯಾಯದಲ್ಲಿದೆ. 7ನೇ ಅಧ್ಯಾಯ ಮತ್ತೆ 7ನೇ ಅಧ್ಯಾಯದಲ್ಲಿದೆ. ಹಾಗಾಗಿ 7ನೇ ಅಧ್ಯಾಯವನ್ನ ನೀವು ತಿಳಿದುಕೊಂಡು ಅಲ್ಲಿರುವಂತಹ ಪುರಾವೆಗಳೊಂದಿಗೆ ನೀವು ಚರ್ಚೆಯನ್ನ ಮಾಡ್ಬೇಕು. ಈಗಾಗಲೇ ನಿಮ್ಗೆ ಗುಂಪಿನಲ್ಲಿ ಇದನ್ನ ಕೊಟ್ಟಿತ್ತು, ಮಾಡಿದಿರಾ ಅನ್ಕೊಳ್ತೀನಿ. ಸೊ ನಿಮ್ಗೆ ನಿಯೋಜಿಸಲಾದ ವಿಷಯವನ್ನ ಓದಿ ಚರ್ಚಿಸಿ ಮತ್ತೆ ಪ್ರಮುಖ ಅಂಶಗಳನ್ನು ಸಂಕ್ಷಿಪ್ತವಾಗಿ ಪ್ರಸ್ತುತಪಡಿಸಿ. ಸೊ ನಿಮ್ಗೆ ಇಲ್ಲಿ 5 ನಿಮಿಷವನ್ನ ಕೊಡಲಾಗುತ್ತೆ. ತುಂಬಾ ಸಮಯವನ್ನ ನಾನು ಕೊಡಲ್ಲ, ಯಾಕಂದ್ರೆ ತುಂಬಾ ಸಮಯ ಆಗಿದೆ. ನೀವು ಈಗಾಗಲೇ ಓದಿರ್ತೀರಾ. ಮತ್ತೊಮ್ಮೆ ಚರ್ಚೆ ಮಾಡಿ 5 ನಿಮಿಷದಲ್ಲಿ ನೀವು ಬ್ಯಾಕ್ ಬರ್ಬೇಕು. ಮತ್ತೆ ಯಾರು ಅದನ್ನ ಹೇಳೋರಿದ್ದಾರೋ, ಪ್ರಸ್ತುತಪಡಿಸೋರಿದ್ದಾರೋ ನಿಮ್ಮ ಗುಂಪಿನಲ್ಲಿ ಯಾರಾದ್ರೂ ಈಗ ಯಾರು ವಿವರಣೆ ಕೊಟ್ಟಿಲ್ವೋ ಈ ಹಿಂದೆ ಅವರನ್ನ ಬಿಟ್ಟು ಯಾರು ವಿವರಣೆ ಕೊಟ್ಟಿದಾರೋ ಅವರನ್ನ ಬಿಟ್ಟು ಬೇರೆಯವರು ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿ. ಸೊ ಇದು ಈಗ ನಾನು ಯಾರಿಗೆ ಗುಂಪು ಬರುತ್ತೋ, ಲೈಕ್ ನೀವು ಫಸ್ಟ್ ಗುಂಪಿಗೆ ಜಾಯಿನ್ ಆದ್ರೆ ನಿಮ್ಗೆ 1ರಿಂದ 4 ಅಂಗಗಳು ಬರುತ್ತೆ. 2ನೇ ಗ್ರೂಪಿಗೆ ಹೋದ್ರೆ 5ರಿಂದ 9, 10ನೇ ಗ್ರೂಪಿಗೆ ಹೋದ್ರೆ 10ರಿಂದ 14. ಹಾಗೆ ಬರ್ದಿಟ್ಕೊಳ್ಳಿ. ನೀವು ಯಾವ್ದು ಗುಂಪಿಗೆ ನೀವು ಜಾಯಿನ್ ಆಗ್ತಾ ಇರ್ತೀರೋ, ಯಾವ್ದು ಬ್ರೇಕ್ಔಟ್ ರೂಮ್ ಅಲ್ಲಿ, ಆ ಅಂಗಗಳನ್ನ ನೀವು ಮುಖ್ಯ ಅಂಶಗಳನ್ನ ಪಟ್ಟಿ ಮಾಡ್ಬೇಕು. ಬರ್ದಿಟ್ಕೊಂಡ್ರೆ ಅನ್ಕೊಳ್ತೇನೆ, ಅಥವಾ ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ಹಾಗಿದ್ರೆ ಬ್ರೇಕ್ಔಟ್ ರೂಮ್ ಮಾಡ್ತೀನಿ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ ಈ ಚಟುವಟಿಕೆ ಕುರಿತು? ಹರೇ ಕೃಷ್ಣ. ಮಾತಾಜಿ, ಇವೆಲ್ಲ ಈಗ ಅಧ್ಯಾಯ 7ರಲ್ಲಿ ಬರುವಂತವ ತತ್ವಗಳಿಗೆ ಪ್ರಮಾಣ ಇದೆಯಲ್ಲ ಅದನ್ನ. ಹೌದು, 6ನೇ ಅಧ್ಯಾಯ ಅವಲೋಕನ ಅಲ್ಲ. 6ನೇ ಅಧ್ಯಾಯದಲ್ಲಿ ಇರುವಂತದನ್ನ 7ನೇ ಅಧ್ಯಾಯದಲ್ಲಿ ಸಂಕ್ಷಿಪ್ತ ವಿವರಣೆ ಕೊಟ್ಟಿದ್ದಾರೆ. ಹೌದಲ್ಲ? ಆರನೇ ಅಧ್ಯಾಯದಲ್ಲಿ 64 ಅಂಶಗಳಿದೆ. 7ನೇ ಅಧ್ಯಾಯದಲ್ಲಿ ನಿಮ್ಗೆ ಈ 20 ಅಂಶಗಳನ್ನ ಕೊಟ್ಟಿದ್ದಾರೆ. ಸೊ ಈಗ ಚರ್ಚೆ ಮಾಡ್ತಾ ಇರೋದು ಕೇವಲ 20 ಅಂಶಗಳ ಕುರಿತಾಗಿ ನಾವು. ಓಕೆನಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ ಮಾತಾಜಿ. ಓಕೆ, ಬೇಗ ಹೇಳಿ. ಇದು ನಾನು ಬ್ರೇಕ್ಔಟ್ ರೂಮ್ ಮಾಡ್ತೇನೆ, ಮತ್ತೆ ಸಮಯ ಆಗುತ್ತೆ. ಯಾರಿಗೆ ಪ್ರಶ್ನೆ ಇಲ್ಲಲ್ಲ? ಏಳನೇ ಅಧ್ಯಾಯದಲ್ಲಿ ಬರೋದು 8ನೇ ಅಧ್ಯಾಯ ಅಲ್ಲ, 7ನೇ ಅಧ್ಯಾಯ. ಸೊ ನಿಮ್ಮ ಸಮಯ ಪ್ರಾರಂಭ ಆಗುತ್ತೆ ಈಗ. 17:48 ಆಗಿದೆ. 58 ಒಂದು 5-6 ಮಿನಿಟ್ಸ್ ಕೊಡ್ತೇನೆ ಅಷ್ಟೇ. ಹರೇ ಕೃಷ್ಣ. ನಿಮ್ಮ ಸಮಯ ಈಗ ಶುರು ಆಗುತ್ತೆ. ಹರೇ ಕೃಷ್ಣ.
ಮಾತಾಶಿ ನಮ್ದು ಹೆಸರು ಬರಲಿಲ್ಲ ಮಾತಾಶಿ. ಬರ್ಲಿಲ್ವಾ? ಓಕೆ. ಎಲ್ಲರಿಗೂ ಅಸೈನ್ ಆಗುತ್ತೆ ಅದು. ಇಲ್ಲ ಮಾತಾಶಿ ಬರಲಿಲ್ಲ, ನಮ್ಮ ಹೆಸರು ಬಂದಿಲ್ಲ ಮಾತಾಶಿ. ಒಂದು ನಿಮಿಷ. ಈಗ ಜಾಯ್ನ್ ಆಗಿದ್ದೀರಾ ನೀವು? ಅನಂತ ಕುಲಕರ್ಣಿ ಅಲ್ಲ ನೀವು? ಜಾಯ್ನ್ ಆಗಿಲ್ಲ ನೋಡಿ ನೀವು. ಅಲ್ಲಿ ಒಂದು ಐಕಾನ್ ಇರುತ್ತೆ ನೋಡಿ ನಿಮ್ ಲೆಫ್ಟ್ ಸೈಡ್, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬಂತಾ? ಅನಂತ ಕುಲಕರ್ಣಿ ಪ್ರಪಂಚ ಬಂತಾ? ಹರೇ ಕೃಷ್ಣ. ಲತಾಮಣಿ, CN, ಮಣಿಪಾಲ್ ನಾರಾಯಣ್ ದಾಸ್, ಸ್ವಯಂ ಪ್ರಭಾ, ಯುಗಾವತಾರ್ ದಾಸ್, ಸೃಷ್ಟಿ SJ, ಶ್ರುತಿ SJ. ಜಾಯ್ನ್ ಆಗಿ ನೀವು, ಬ್ರೇಕ್ಔಟ್ ರೂಮ್ಗೆ ಜಾಯ್ನ್ ಆಗಿ.
ಹರೇ ಕೃಷ್ಣ. ಸೊ ಯಾರು ಹೇಳೋರಿದ್ದೀರಾ ಹ್ಯಾಂಡ್ ರೈಸ್ ಮಾಡಿ. ಮತ್ತೆ ಹಾ ಜೊತೆಗೆ ಮಾಡಿದ್ದೀನಿ ನೀವು ಯಾವ ಗ್ರೂಪ್ ನಿಮ್ಮ ನಮ್ದು group ಅಲ್ಲಿ ಯಾರ್ಯಾರು ಇದ್ರು, ಸೊ ಯಾರು ನಿಮ್ಗೆ ಪಾಯಿಂಟ್ಸ್ ಆಡ್ ಮಾಡಿದ್ದಾರೆ ಅನ್ನೋದನ್ನ ಕುರಿತು ಹೇಳ್ಬಿಟ್ಟು ನೀವು ಡಿಸ್ಕಸ್ ಮಾಡಿ. ಹೇಳ್ಬೋದಾ ಮಾತಾಜಿ? ತುಂಬಾನೇ ಹೇಳ್ಬೇಡಿ ವಿವರಣೆ. ಸೊ ಈಗ ಹಾ, ಯಾರು ಇಲ್ಲಿ ರಿಪೀಟ್ ಮಾಡ್ಬೇಡಿ. ಹ್ಮ್ ಪಾಯಿಂಟ್ಸ್ ಮಾತಾಜಿ ನಮ್ದು ರೂಮ್ ನಂಬರ್ 4 ಇದೆ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಾ ಮಾತಾಜಿ ಒಂದ್ ನಿಮಿಷ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ನಾನು ಹೇಳ ಮಾತಾಜಿ. ಇಲ್ಲ ಇಲ್ಲ ಹೇಳ್ತಾ ಹೇಳ್ತಾ ಇದ್ದಾರೆ. ಇದ್ದೀನಿ ಮಾತಾಜಿ. ರೂಮ್ ನಂಬರ್ 4 ಇದೆ ಮಾತಾಜಿ ನಮ್ದು. ನಮ್ದ್ರಲ್ಲಿ ಶ್ರುತಿ ನಾನ್ ಕವಿತಾ ಮಾತಾಜಿ, ಮತ್ತೆ ಗೌರಿ ಮಾತಾಜಿ, ಶ್ರುತಿ ಮಾತಾಜಿ, ವಿನುತಾ ಮಾತಾಜಿ, ಮುನಿಪಾಲ್ ಪ್ರಭುಜಿ ಇದೀವಿ ಮಾತಾಜಿ ನಾವು. ಇದ್ರಲ್ಲಿ ನಮಗೆ 15ರ ಒಂದ್ ನಿಮಿಷ ಮಾತಾಜಿ. ನಮಗೆ ಇದು ಏನ್ ಬಂದಿದೆ ಅಂದ್ರೆ ಮಾತ್ರ 15.18 ಮತ್ತೆ 20ನೇದು ಇದು ಬಂದಿದೆ ಮಾತಾಜಿ. ಇದು 70 ಪೇಜ್ ಇಂದ ಬಂದಿದೆ ಮಾತಾಜಿ ನಮಗೆ. ಯಾವ ಗ್ರೂಪ್ ನೀವು? 4 ಮಾತಾಜಿ. 4th ಗ್ರೂಪ್. ಮಾತಾಜಿ ನಮಗೆ ಇಲ್ಲಿ ಭಕ್ತರಲ್ಲದ ಜನರ ಪರಿತ್ಯಾಗ ಅದ್ರ ಬಗ್ಗೆ ಬಂದಿದೆ ಮಾತಾಜಿ. ಸೊ ನಮಗೆ ಈಗ 1ನೇ ಪಾಯಿಂಟ್ ಭಗವಂತನ ಪಾದ ಕಮಲಗಳಲ್ಲಿ ನಾವು ಶರಣಾಗತಿ ಆಗ್ಬೇಕು. 2ನೇ ಪಾಯಿಂಟ್ ಕೃಷ್ಣನನ್ನು ಪೂಜಿಸಬೇಕು. ಆಮೇಲೆ ಕೃಷ್ಣ ಪೂಜಿಸಬೇಕು. ಮತ್ತೆ ಶಿವ ಬ್ರಹ್ಮ ಅಂತವರು ಕೂಡ ಕೃಷ್ಣನನ್ನು ಪೂಜಿಸುತ್ತಾರೆ. ಮತ್ತೆ ನಾವು ಅನ್ಯ ದೇವತೆಗಳಿಗೆ ಪೂಜಿಸಬಾರದು. 3ನೇ ಪಾಯಿಂಟ್ ವೈಷ್ಣವರು ಎಲ್ಲಾ ಜೀವಿಗಳಿಗೆ ಸಮಾನವಾಗಿ ನೋಡ್ತಾರೆ. ಮತ್ತೆ ಅವರು ಹಿಂಸಾ ಪ್ರವೃತ್ತಿ ಅವರು ಹೊಂದಿರೋದಿಲ್ಲ. ಎಲ್ಲ ಜೀವಿಗಳಿಗೆ ಕೂಡ ಅವರು ಪ್ರೀತಿಯನ್ನು ತೋರಿಸ್ತಾರೆ. 4ನೇ ಪಾಯಿಂಟ್ ನಾಗರಿಕ ವ್ಯಕ್ತಿತ್ವದಲ್ಲಿ ಇರುತ್ತಾರೆ ಅವರು. ಮತ್ತೆ ನಾವು ದೇಗುಲದಲ್ಲಿ ವಿಗ್ರಹಾರಾಧನೆ ಮಾಡುವಾಗ ನಾವು ಗಮನದಲ್ಲಿ ಅಪರಾಧವನ್ನು ತಪ್ಪಿಸಬೇಕು. ಮತ್ತೆ ಇದು ಜಾಗರೂಕವಾಗಿ ಇರಬೇಕು. ಮತ್ತೆ ವೈಷ್ಣವರು ದಯಾ ಕರುಣವನ್ನು ಹೊಂದಿರ್ತಾರೆ. ಮತ್ತೆ ಸಹಿಷ್ಣುತನ್ನು ಹೊಂದಿರುತ್ತಾರೆ. ಅವರು ಭಕ್ತರಲ್ಲ ಜನರನ್ನು ಅಂದ್ರೆ ಈಗ ಯಾರು ಭಕ್ತಿಯಲ್ಲಿ ಇರೋದಿಲ್ಲನೋ ಮತ್ತೆ ಅಂತವರು ಸಂಘವನ್ನು ಮಾಡಬಾರ್ದು. ಮತ್ತೆ ಸಹಿಷ್ಣುವನ್ನು ನಾವು ಸಹಿಷ್ಣುವಾಗಿ ಇರ್ಬೇಕು. ಅಂದ್ರೆ ಇದಕ್ಕೆ ಉದಾಹರಣೆ ಏನಂದ್ರೆ ಮಾತಾಜಿ, ಈಗ ಯಾರು ಭಕ್ತರಲ್ಲದವರಿಗೆ ಅವರು ಅಪೋಸಿಟ್ ಆಗಿ ಭಗವಂತನ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅದನ್ನ ಸಹಿಸಬಾರ್ದು, ಅದಕ್ಕೆ ನಾವು ತ್ಯಜಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ವೈಷ್ಣವರು ಭಕ್ತರಲ್ಲ ಸಂಘವನ್ನು ತ್ಯಜಿಸಿ ಮತ್ತೆ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದ ಪ್ರಕಾರ ಅವರು ಪ್ರತಿಯೊಂದರಲ್ಲಿ ಕೂಡ ಭಗವಂತ ನಿಧಾನ ಜೀವಿನಲ್ಲಿ ಅಂತ ನಾವು ತಿಳ್ಕೊಬೇಕು ಅಂತ ಇಲ್ಲಿ ಹೇಳ್ಬೋದು ಮಾತಾಜಿ. ಮತ್ತೆ ಭಕ್ತರಲ್ಲಿ 2 ವರ್ಗಗಳಿದಾವೆ. ಅದು ಒಂದು ಅನ್ಯ ದೇವತೆಗಳನ್ನು ಪೂಜಿಸುವುದು, ಒಂದು ಕೃಷ್ಣನನ್ನು ಪೂಜಿಸುವವರು. ಮತ್ತೆ ಐಹಿಕ ಭೋಗಾಸಕ್ತಿ ಹೊಂದಿದವರು. ಇನ್ನೊಬ್ಬರು ಭಗವಂತನಲ್ಲಿ ಇಂದ್ರಿಯಗಳನ್ನ ತೊಡಗಿಸ್ಕೊಳ್ಳುವವರು ಮಾತಾಜಿ. ಇದು ಗ್ರೂಪ್ 3 ಅಲ್ಲ ನಿಮ್ದು? 4 ಮಾತಾಜಿ. 4. ಓಕೆ. ಹರೇ ಕೃಷ್ಣ ಮಾತಾಜಿ. ಓಕೆ, ನೀವು ಹೇಳಿರೋದು ಜೀವಿಗಳನ್ನ ಹಿಂಸಿಸಬಾರ್ದು, ನಾವು ಸಹಿಷ್ಣುರಾಗಿರ್ಬೇಕು, ಆಮೇಲೆ ಶೋಕ ಇರಬಾರ್ದು, ದೇವತೆಗಳಿಗೆ ಗೌರವವನ್ನ ಕೊಡ್ಬೇಕು ಅಲ್ಲ? ಎಸ್ ಮಾತಾಜಿ. ಮತ್ತೇನಾದ್ರೂ ಇದೆಯಾ ಇಲ್ಲಿ? ಇಲ್ಲ ಮಾತಾಜಿ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ದು ರೂಮ್ ನಂಬರ್ 2. ಒಂದು ನಿಮಿಷ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದು ನಿಮಿಷ.
ಹೇಳಿ ಮಾತಾಜಿ ನಿಮ್ ಗ್ರೂಪ್ ಯಾವುದು? ಐದು ಐದು ರೂಮ್ ನಂಬರ್ 2 ಹರೇ ಕೃಷ್ಣ ಮಾತಾಜಿ. ಹೇಳಿ. ರೂಮ್ ನಂಬರ್ 2 5ರಿಂದ 9 ನಮ್ದು. ನಮ್ಮ ಗ್ರೂಪ್ ಅಲ್ಲಿ ನಾನು ಮತ್ತೆ ದಾಮೋದರ್ ದಾಸ್ ಪ್ರಭುಜಿ, ಮತ್ತೆ ಲಕ್ಷ್ಮೀ ಆಂಬ್ಳೆ ಮಾತಾಜಿ, ನಿತ್ಯ ಗೇಹಿನಿ ಮಾತಾಜಿ, ಮತ್ತೆ ಕಾಶ್ಮೀರಿ ಡಿ ಮಾತಾಜಿ, ರಾಜು ತಂಬಟ್ಟಿ, ಇವರ ನಾವೆಲ್ಲ ಇದ್ದೆವು. ಮಾತಾಜಿ ನಮ್ಗೆ ಬಂದಿದ್ದಂದ್ರೆ ಶಾಶ್ವತ ಧರ್ಮ ತತ್ವಗಳ ಬಗೆಗಿನ ಜಿಜ್ಞಾಸೆ ಅಂದ್ರೆ ಅದ್ರಲ್ಲಿ ಭಕ್ತಿ ಸೇವೆಯ ವಿಷಯದ ಬಗ್ಗೆ ಹೇಳಿದ್ರೆ, ನಾವು ಎಷ್ಟು ಗಂಭೀರವಾಗಿ ನಾವು ಭಕ್ತಿ ಸೇವೆಯಲ್ಲಿ ನಾವು ತೊಡಗಿಸ್ಕೊಂಡಾಗ ನಮ್ಮ ಏನು ಉದ್ದೇಶಗಳು ಏನಿದೆ ಅಲ್ಲ ಅದು ನೆರವೇರ್ಲಿಕ್ಕೆ ವಿಳಂಬ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ 7ನೇದು ಕೃಷ್ಣನ ತೃಪ್ತ್ಯರ್ಥವಾಗಿ ಲೌಕಿಕವಾದದ್ದೆಲ್ಲದರ ತ್ಯಾಗ ಅಂತ ಹೇಳ್ತಾ ಇದ್ದಾರೆ. ತ್ಯಾಗ ಮಾಡ್ಬೇಕು ನಾವು. ಏನ್ ತ್ಯಾಗ ಮಾಡ್ಬೇಕು? ಕೃಷ್ಣಗೋಸ್ಕರ ನಾವ್ ಏನ್ ತ್ಯಾಗ ಮಾಡ್ಬೇಕು ಅಂದ್ರೆ ಕೃಷ್ಣನಿಗೆ ಯಾವುದು ಹೇಗೆ ತ್ಯಾಗ ಮಾಡ್ತೇವೆ ಅಂದ್ರೆ ಅವ್ರಿಗೆ ಯಾವುದು ಬೇಡ ಇದ್ರೆ ನಾವು 4 ತತ್ವಗಳನ್ನು ಪಾಲಿಸ್ತೇವೆ. ಅದು ಕೃಷ್ಣನಿಗೆ ಇಷ್ಟ ಇಲ್ಲ, ಅದನ್ನ ನಾವು ಆ ರೀತಿ ನಾವು ತ್ಯಾಗ ಮಾಡ್ತಿದ್ದೇವೆ. ಇದಂದ್ರೆ ಭಕ್ತಿ ಸೇವೆಯನ್ನ ನಾವು ತುಂಬಾ ಇಂದ್ರಿಯ ತುಷ್ಟಿಗ ಈ ಪದ್ಮ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ನಾವು ಇಂದ್ರಿಯ ಸುಖಕ್ಕೋಸ್ಕರ ನಾವು ಭಕ್ತಿ ಅದನ್ನು ತ್ಯಜಿಸಿ, ಇಂದ್ರಿಯ ಸುಖವನ್ನು ತ್ಯಜಿಸಿ ಭಕ್ತಿ ಸೇವೆಯನ್ನು ನಾವು ಒಪ್ಪಿಕೊಂಡಾಗ ಅಲ್ಲಿ ಭಗವಂತನ ವೈಭವ ಕಾಣ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಪದ್ಮ ಪುರಾಣದಲ್ಲಿ. ಇದು ಪವಿತ್ರ 8 ಪವಿತ್ರ ಕ್ಷೇತ್ರ ವಾಸ ಅಂತ ಬಂದಿದೆ. ಪವಿತ್ರ ಕ್ಷೇತ್ರ ವಾಸ ಅಂದ್ರೆ ನಾವು ಇಲ್ಲಿ ಸ್ಕಂದ ಪುರಾಣದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ದ್ವಾರಕಾ ಪಟ್ಟಣದಲ್ಲಿ ನಾವು 6 ತಿಂಗಳಾದ್ರೂ ನಾವು ಇದನ್ನ ಕಾಲ ಕಳಿಬೇಕು ಅಂತ ಹೇಳ್ತಿದ್ದಾರೆ. ಕನಿಷ್ಠ ಮತ್ತೆ ಅದು ಆಗಿಲ್ಲ ಅಂದ್ರೆ 1 ತಿಂಗಳಾದ್ರೂ ಕಳಿಬೇಕು, ಇಲ್ಲ ಕಡೆ ಪಕ್ಷ 1 ಪಕ್ಷದ ಕಾಲವಾಸ ಆದ್ರೂ ಕಳಿಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಅಲ್ಲಿ ಮತ್ತು ವೈಕುಂಠ ಲೋಕಗಳಿಗೆ ಪದೋನ್ನತಿಯ ಮತ್ತು ಸಾರೂಪ್ಯ ವ್ಯಕ್ತಿ ಅಂದ್ರೆ ನಾರಾಯಣನಂತ ಚತುರ್ಬಾಹ ರೂಪದಲ್ಲಿ ಕಾಣ್ಬಹುದು ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಸ್ಕಾಂದ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ. ಮತ್ತೆ ಅಗತ್ಯವಿದ್ದಷ್ಟನ್ನೇ ಸ್ವೀಕರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇದರಲ್ಲಿ ಜಗನ್ನಾಥಪುರಿಯಲ್ಲಿ ಅವರ ಅಲ್ಲಿಯ ನಿವಾಸಿಗಳು ಹೇಗೆ ಅವರ ದೇಹ ಲಕ್ಷಣಗಳು ವೈಕುಂಠ ಲೋಕದ ನಿವಾಸಿಗಳ ದೇಹ ಲಕ್ಷಣಗಳಂತೆ ಅಲ್ಲಿ ಕಾಣ್ತದೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಅವರ ದೇಹ ಲಕ್ಷಣಗಳು ವೈಕುಂಠ ಲೋಕದ ನಿವಾಸಿಗಳ ತರ ಇರ್ತದೆ. ಅವರು ಜಗನ್ನಾಥಪುರಿಯ ನಿವಾಸಿಗಳಿಗೆ ಚತುರ್ಬಾಹು ರೂಪವಿರುವುದಾಗಿ ಅಂತ ದೇವತೆಗಳು ಆ ರೂಪಗಳನ್ನು ದೇವತೆಗಳು ಕಾಣ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಮಾತಾಜಿ. ಅಗತ್ಯವಿದ್ದಷ್ಟನ್ನೇ ಸ್ವೀಕರಿಸಬೇಕು ಇದೆ. ಅದಂದ್ರೆ ನಾವು ಹೇಗೆ ನಮ್ಗೆ ಇಲ್ಲಿ ನಾರದೀಯ ಪುರಾಣದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದೇ ನಾವು ಅಗತ್ಯವಿದ್ದಷ್ಟನ್ನೇ ಸ್ವೀಕರಿಸಬೇಕು ಅಂದ್ರೆ ಹೆಚ್ಚಿನದನ್ನೇ ಯಾವ್ದು ಸ್ವೀಕರಿಸಬಾರ್ದು. ಅಂದ್ರೆ ಯಾವ್ದು ಸಹ ಆಗಿ ಈಗ ನಾವು ಪ್ರಸಾದ ಕೂಡ ಹಾಗೆ ಹೆಚ್ಚು ಸ್ವೀಕರಿಸಬಾರ್ದಂತ ಇದೆ ನಮ್ಮ ಇದರಲ್ಲೇ. ಈಗ ಉದಾಹರಣೆಗೆ ಇಲ್ಲಿ ಕೊಟ್ಟಿದ್ದಾರೆ ಏನಂದ್ರೆ ನಾವು ದಿನಾಂಕ 1,00,000 ಆದ್ರೂ ಜಪ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ 1,00,000 ಜಪವನ್ನು ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಅದನ್ನ ಹಾಗೆ ನಾವು ಅದನ್ನು ನಮ್ಗೆ ಎಷ್ಟು ಸಾಧ್ಯ 16 ಸುತ್ತು ಅಂತ ಹೇಳಿ ಪ್ರಭುಪಾದರು ನಮ್ಗೆ ಹೇಳಿದ್ದಾರೆ. ಅದನ್ನೇ ನಾವು ಮಾಡ್ತಾ ಇದ್ದೇವೆ. ಹಾಗೆ ಮತ್ತೆ ಈಗ ಏಕಾದಶಿಯ ಉಪವಾಸನ ಕೊಟ್ಟಿದ್ದಾರೆ. ಏಕಾದಶಿಯ ಉಪವಾಸ ಅಂದ್ರೆ ನಮ್ಗೆ ಅದರಿಂದ ನಮ್ಗೆ ದೇವರ ಹತ್ರ ನಾವು ಹಾಕ್ತೇವೆ. ಏಕಾದಶಿಯ ಉಪವಾಸದಿಂದ ನಾವು ದೇವರಿಗೆ ಹತ್ರ ಆಗ್ತೇವೆ. ಗೋವಿಂದ ಮತ್ತೆ ಅಥವಾ ಕೃಷ್ಣನಲ್ಲಿ ನಮ್ಗೆ ಶ್ರದ್ಧೆ ಪ್ರೇಮ ಬೆಳೆಸಿಕೊಳ್ಳುವುದು ಏಕಾದಶಿ ಉಪವಾಸದಿಂದ ನಮ್ಗೆ ನಾವು ಅದೇ ದೇವರಿಗೆ ಹತ್ರ ಆಗ್ತೇವೆ ಅಂತ ಹೇಳಿ ಮಾತಾಜಿ. ಅದೇ ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇದು ನಿಮ್ದು ಗ್ರೂಪ್ 2 ಅಲ್ಲ? ಹೌದು ಮಾತಾಜಿ. ನೆಕ್ಸ್ಟ್ ಯಾರಿದ್ದೀರಾ? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಕೇಳಿಸ್ತದೆ ಅಲ್ವಾ? ಕೇಳಿಸ್ತಾ ಇದೆ, ಹೇಳಿ. ಮಾತಾಜಿ ನಮ್ದು ರೂಮ್ 3 ಆಗಿತ್ತು. ನಾವು 5 ಜನ ಇದ್ವಿ ಮಾತಾಜಿ. ನಾನು ಭವ್ಯ,
ಆಮೇಲೆ ಶೋಭಾ ಎನ್ ಮಾತಾಜಿ, ಮಾಲಾಶ್ರೀ ಮಾತಾಜಿ, ಆಮೇಲೆ ಆಶ್ರಯ ಮಾತಾಜಿ, ಮತ್ತೆ ಮುನಿಪಾಲ್ ದಾಸ್, ನಾರಾಯಣ ದಾಸ್ ಪ್ರಭುಗಳು, ನಾವು 5 ಜನ ಇದ್ವಿ. ಸೊ ಪಾಯಿಂಟ್ಸ್ ಕೊಟ್ಟು ಮಾತಾಜಿ ಎಲ್ರೂನು. ಸೊ ಇಲ್ಲಿ ನಮ್ಗೆ 10ನೇ ಒಂದು ಪಾಯಿಂಟ್ ಇಂದ 14ನೇವರೆಗೂ ಬಂದಿತ್ತು. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಅಶ್ವತ್ಥ ವೃಕ್ಷಕ್ಕೆ ಗೌರವ ಸಮರ್ಪಣೆ ಅಂತ ಹೇಳಿದ್ರೆ, ಸ್ಕಾಂದ ಪುರಾಣದಲ್ಲೇ ಹೇಳಿದರೆ, ಒಬ್ಬ ಭಕ್ತನಾದವನು ತುಳಸಿ ಗಿಡಕ್ಕೆ ಆಗ್ಲಿ, ನೆಲ್ಲಿ ವೃಕ್ಷಕ್ಕೆ ಆಗ್ಲಿ, ಅಥವಾ ಈ ಒಂದು ಅಶ್ವತ್ಥ ವೃಕ್ಷಕ್ಕೆ, ಇದಕ್ಕೆಲ್ಲ ಸಹ ನೀರಿರಿದು ಅವುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು, ಅದೇ ರೀತಿ ಗೋವುಗಳಿಗೆ, ಬ್ರಾಹ್ಮಣರಿಗೆ ಯಾವ ರೀತಿ ಪ್ರಾರ್ಥನೆ ತೋರಿಸ್ತೀವಿ, ಗೌರವ ತೋರಿಸ್ತೀವಿ, ಅದೇ ರೀತಿ ತೋರಿಸ್ಬೇಕು ಅಂತ ಹೇಳಿದರೆ, ಏನಕ್ಕಪ್ಪ ಅಂತ ಹೇಳಿದ್ರೆ ನಾವ್ ಅದನ್ನ ಮಾಡ್ಬೇಕು ಅಂತ ಹೇಳಿದ್ರೆ, ಒಬ್ಬ ಭಕ್ತನನ್ನ ಎಲ್ಲಾ ಪಾಪದ ಪ್ರಕ್ರಿಯೆಗಳಿಂದ, ಪಾಪದ ಪ್ರಕ್ರಿಯೆಗಳ ಪ್ರತಿಫಲಗಳಿಂದ ದೂರ ಆಗೋದಕ್ಕೆ ಇದು ನಮ್ಗೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪಾಯಿಂಟ್ ಅಲ್ಲಿ ಹೇಳ್ತಿದ್ರೆ. ನೆಕ್ಸ್ಟ್ ಅದಾದ್ಮೇಲೆ ಭಕ್ತರಲ್ಲದ ಜನರ ಸಂಘವನ್ನ ಪರಿತ್ಯಾಗ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದು ನೆಕ್ಸ್ಟ್ ಪಾಯಿಂಟ್ ಇದೆ, 11ನೇ ಪಾಯಿಂಟ್. ಇದು ಏನಕ್ಕಪ್ಪ ಅಂತ ಹೇಳಿದ್ರೆ ಇದು ಬಹಳನೇ ಮುಖ್ಯವಾದಂತದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳಿದ್ರೆ ನಮ್ಗೆ ಅವೈಷ್ಣವ ಅಥವಾ ಅಭಕ್ತರ ಸಂಘ ಅದನ್ನ ಬಿಟ್ರೆ ಮಾತ್ರ ನಮ್ಗೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ನಾವು ಯಾವಾಗ ಬೇಕಾದ್ರೂ ಸಹ ಪತನ ಹೊಂದೋ ಒಂದು ಚಾನ್ಸಸ್ ಇರುತ್ತೆ. ಅದರಿಂದ ನಾವ್ ಏನಪ್ಪಾ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಐಹಿಕ ಸುಖವನ್ನ ಯಾರು ಅಂದ್ರೆ ಹುಡುಕ್ತಾ ಇರ್ತಾರೆ, ಅದರಲ್ಲೇ ಮುಳುಗಿರ್ತಾರೆ, ಮತ್ತೆ ಭಗವಂತನ ಶ್ರೇಷ್ಠತೆಯನ್ನ ವಿರೋಧಿಸ್ತಾ ಇರ್ತಾರೆ, ಅಂತ ಜನರನ್ನ ಅವೈಷ್ಣವರು ಅಂತ ಕರಿತೀವಿ. ಸೊ ಅವರಿಂದ ಆದಷ್ಟು ನಾವು ದೂರ ಇರಬೇಕು, ಅವರ ಸಂಘವನ್ನ ಆದಷ್ಟು ತಪ್ಪಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪಾಯಿಂಟ್ ಅಲ್ಲಿ ಹೇಳ್ತಿದ್ರೆ. ಅದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ, ನಾವು ದೇವತೆಗಳನ್ನ ಪೂಜೆ ಮಾಡೋರ್ನು ಸಹ ಅಭಕ್ತರು ಅಂತ ಹೇಳ್ಬಿಟ್ಟು ಕರಿತೀವಿ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಆ ದೇವತೆಗಳನ್ನ ಪೂಜೆ ಮಾಡೋದು ನಮ್ಮ ಒಂದು ಪ್ರಾಪಂಚಿಕ ಅಪೇಕ್ಷೆಗಳಿಗೆ. ನಾವು ಅದರಿಂದ ಆ ದೇವತೆಗಳನ್ನ ಪೂಜೆ ಮಾಡಿದಾಗ್ಲೂ ಸಹ ಅದನ್ನು ಸಹ ಭಕ್ತರು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಯಾಕಂದ್ರೆ ಭಗವದ್ಗೀತೆ ಒಂದು ಶ್ಲೋಕದಲ್ಲಿ ನಾವು ನೋಡ್ಬೋದು, ದೇವತೆಗಳನ್ನ ಪೂಜೆ ಮಾಡಿದ್ರೆ ದೇವತೆಗಳ ಲೋಕಕ್ಕೆ ಹೋಗ್ತೀವಿ, ಪಿತೃಗಳನ್ನ ಪೂಜೆ ಮಾಡಿದ್ರೆ ಪಿತೃಗಳ ಲೋಕಕ್ಕೆ ಹೋಗ್ತೀವಿ, ಅದೇ ರೀತಿ ನಾವು ಭಗವಂತನನ್ನ ಪೂಜೆ ಮಾಡಿದ್ರೆ ಭಗವದ್ ಧಾಮಕ್ಕೆ ಹೋಗ್ತೀವಿ ಅಂತ. ನಾವ್ ಇವಾಗ ದೇವತೆಗಳನ್ನ ಪೂಜೆ ಮಾಡದೆ ನಮ್ಮ ಒಂದು ಅಪೇಕ್ಷೆಗಳು, ಬಯಕೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ. ಸೊ ಅದರಲ್ಲಿ ನಮ್ಮ ಫಲಾಪೇಕ್ಷೆ ಇರುತ್ತೆ. ಅದರಿಂದ ನಾವು ಯಾವುದೇ ಕಾರಣಕ್ಕೂ ದೇವತೆಗಳನ್ನ ಪೂಜೆ ಮಾಡ್ಬೇಕು, ಆದ್ರೆ ಆ ಪ್ರತಿಫಲ ಅಪೇಕ್ಷೆಯನ್ನ ಇಟ್ಕೊಳ್ಬಾರ್ದು. ಇಟ್ಕೊಂಡಿದೆ ಆದ್ರೆ ಅದು ಸಹ ಅಭಕ್ತರ ಸಾಂಗತ್ಯನೇ ಆಗುತ್ತೆ, ಅಭಕ್ತರೇ ಆಗ್ತೀವಿ ನಾವು ಮತ್ತೆ ಅಂತ ಹೇಳ್ಬಿಟ್ಟು ಆ ಪಾಯಿಂಟ್ ಅಲ್ಲಿ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಹಲವಾರು ಗ್ರಂಥಗಳ ಅಧ್ಯಯನ. ಈ ಒಂದು ಗ್ರಂಥಗಳು ಅಂತ ಹೇಳಿದ್ರೆ ನಾವು ಯಾವ್ಯಾವ್ದೋ ಗ್ರಂಥಗಳನ್ನ ಅಧ್ಯಯನ ಮಾಡೋದಿಲ್ಲ. ಭಗವದ್ಗೀತೆ, ಭಾಗವತಂ, ಭಕ್ತಿ ರಸಾಮೃತ ಸಿಂಧು, ಚೈತನ್ಯ ಚರಿತಾಮೃತ, ಇಂತಹ ಒಂದು ಗ್ರಂಥಗಳನ್ನ ಅಧ್ಯಯನ ಮಾಡಿ ನಾವು ಕೃಷ್ಣ ಪ್ರಜ್ಞೆಯ ವಿಜ್ಞಾನ ಏನಿದೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದನ್ನ ನಾವು ಮುಖ್ಯವಾಗಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಅದಾದ್ಮೇಲೆ ನೆಕ್ಸ್ಟ್ ಅಯೋಗ್ಯ ಶಿಷ್ಯರ ಅಸ್ವೀಕಾರ. ಅಂದ್ರೆ ನಾವ್ ಯಾವಂದ್ರೆ ಅಂತ ಶಿಷ್ಯರನ್ನ ಸ್ವೀಕಾರ ಮಾಡಬಾರ್ದು. ಒಬ್ಬ ಶಿಷ್ಯ ಆದವನಿಗೆ ನಿಜವಾಗ್ಲೂ ಕೃಷ್ಣ ಪ್ರಜ್ಞೆಯಲ್ಲಿ ತನ್ನನ್ನ ತಾನು ತೊಡಗಿಸ್ಕೊಳ್ಬೇಕು ಅನ್ನೋ ಆಸಕ್ತಿ ಇದೆಯಾ ಅಂತ ಹೇಳ್ಬಿಟ್ಟು ನಾವು ಮೊದಲು ನೋಡ್ಬೇಕು. ಅದಾದ ನಂತರ ಮಾತ್ರ ನಾವು ಅವರನ್ನ ಶಿಷ್ಯರನ್ನಾಗಿ ಸ್ವೀಕರಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದಾದ್ಮೇಲೆ ಕೊನೆಯ ಪಾಯಿಂಟ್ ಬಂದ್ಬಿಟ್ಟು ದೇಗುಲಗಳ ನಿರ್ಮಾಣಕ್ಕೆ ನಾವು ಹೆಚ್ಚು ಆಸಕ್ತಿಯನ್ನ ಕೊಡಬಾರ್ದು. ಅಂದ್ರೆ ಯಾಕೆ ಅಂತ ಹೇಳಿದ್ರೆ, ಬಹು ದೇಗುಲ ನಿರ್ಮಾಣದ ಕೆಲಸ ಯಾರತ್ರ ಇವಾಗ ತುಂಬಾ ಹಣಕಾಸು ಇರುತ್ತೆ, ಅವ್ರ ಹತ್ರ ಸಂಪತ್ತಿರುತ್ತೆ, ಅವರು ಅದರಲ್ಲಿ ತೊಡಗಿಸ್ಕೊಬಹುದು. ಫಾರ್ ಎಕ್ಸಾಂಪಲ್ ರೂಪ ಗೋಸ್ವಾಮಿ ಅವರಂತಹ ಆಚಾರ್ಯರು ಅವರ ಹಣವನ್ನ ಸಂಪೂರ್ಣವಾಗಿ ಪ್ರಭುವಿನ ಸೇವೆಗೆ ತೊಡಗಿಸ್ಕೊಂಡ್ರು. ಬೇರೆ ಮಾತುಗಳಲ್ಲಿ ಹೇಳೋದಾದ್ರೆ, ಇವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ, ನಮ್ಮ ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ಧರ್ಮದ ಪ್ರಚಾರ ಕಾರ್ಯ ಆಗಿರುತ್ತೆ. ನಮ್ಮ ಹತ್ರ ದುಡ್ಡಿದೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಆ ಧರ್ಮ ಗ್ರಂಥಗಳನ್ನ ಪ್ರಿಂಟ್ ಮಾಡಿ ಎಲ್ಲರಿಗೂ ಹಂಚೋ ಕೆಲಸ ಮಾಡ್ಬೇಕು. ನಮ್ಮ ಹತ್ರ ಇರೋ ಸ್ವಲ್ಪ ದುಡ್ಡಲ್ಲಿ ನಾವು ದೇಗುಲ ನಿರ್ಮಾಣಕ್ಕೆ ಹೋಗಿ ಅಲ್ಲಿ ನಮ್ಮ ಸಮಯವನ್ನ, ನಮ್ಮ ದುಡ್ಡನ್ನ ವ್ಯರ್ಥ ಮಾಡ್ಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಅದಕ್ಕೆ ಅಂತಾನೆ ಯಾರು ಹೆಚ್ಚು ಸಂಪತ್ತನ್ನ ಹೊಂದಿರ್ತಾರೆ ಅವರು ಮುಂದೆ ಬಂದು ಆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬಹುದು. ಆದ್ರೆ ಒಬ್ಬ ಗುರು ಆಗಿರೋರು ಅವರ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, ಮೊದಲು ಪ್ರಚಾರ ಮಾಡುವಂತದ್ದು ಅಥವಾ ಬುಕ್ ಪ್ರಿಂಟ್ ಮಾಡಿ ಅದನ್ನ ಎಲ್ಲರಿಗೂ ಹಂಚಿ ಕೃಷ್ಣ ಪ್ರಜ್ಞೆ ಕರ್ಕೊಂಬರುವಂತದ್ದೇ ಅವನ ಮೊದಲನೇ ಆದ್ಯತೆ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ರೆ. ಅಷ್ಟೇ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಓಕೆ, ಧನ್ಯವಾದಗಳು ಮಾತಾಜಿ. ಸೊ ನೆಕ್ಸ್ಟ್ ಯಾರಿದ್ದೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಗ್ರೂಪ್ 1 ಅಲ್ಲ ಮಾತಾಜಿ ನಿಮ್ದು? ಮಾತಾಜಿ ಗ್ರೂಪ್ 1. ಅದರಲ್ಲಿ ನಾನು, BN ಮಂಜುಳಾ, ಪದ್ಮಿನಿ ಮೂರ್ತಿ, ಸುನೀತಾ ಜೆ, ಅನಂತ್ ಕುಲಕರ್ಣಿ ಪ್ರಭುಜಿ, ಲತಾಮಣಿ CN, 6 ಜನ ಇದ್ವಿ ಮಾತಾಜಿ. ನಮಗೆ ಬಂದಿದ್ದು 1 ರಿಂದ 4. ಅಂದ್ರೆ ಮೊದಲನೆಯದು ಸದ್ಗುರುಗಳೆಲ್ಲ ಆಶ್ರಯವನ್ನ ಪಡೆಯುವಂತಹುದು. ಸದ್ಗುರುಗಳನ್ನ ಆಶ್ರಯ ಪಡಿಬೇಕು. ಆದ್ರೆ ಎಂತಹ ಸದ್ಗುರುಗಳನ್ನ ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಸಹ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಅಂದ್ರೆ ಅವರು ಧರ್ಮ ಗ್ರಂಥಗಳನ್ನ ಓದಿರ್ಬೇಕು, ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು, ಆಮೇಲೆ ಗುರು ಪರಂಪರೆಯಿಂದ ಬಂದಿದ್ದಂತಹ ಗುರುಗಳಾಗಿರ್ಬೇಕು, ಅವರಿಗೆ ಚಿಂತನೆಗಳ ಮೂಲಕ ಅವರು ಸಾಕ್ಷಾತ್ಕಾರ ಮಾಡ್ಕೊಂಡಿರ್ಬೇಕು. ಅಂತಹ ಗುರುಗಳನ್ನ ನಾವು ಅಂದ್ರೆ ಆಯ್ಕೆಯನ್ನ ಮಾಡ್ಕೊಳ್ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಮೊದಲನೇ ಇದಕ್ಕೆ ಇದು ನಮಗೆ 3ನೇ ಅಧ್ಯಾಯದಲ್ಲಿ ಶ್ರೀಮದ್ ಭಾಗವತ 11.3.21 ಪ್ರಬುದ್ಧ ಮಹಾರಾಜ ನಿಮಿಯನ್ನು ಉದ್ದೇಶಿಸಿ ಹೇಳುವಂತಹ ಒಂದು ಸಂಭಾಷಣೆ ಆಗಿದೆ ಇದು.
ಆಮೇಲೆ ಎರಡನೇದು ಸದ್ಗುರುವಿನಿಂದ ದೀಕ್ಷಾ ಸ್ವೀಕಾರ ಮತ್ತು ಅವರಿಂದ ಗುರುಗಳೊಬ್ಬರಿಂದ ದೀಕ್ಷೆ ಪಡೆದು ಭಕ್ತಿ ಸೇವೆಯನ್ನು ಹೇಗೆ ಸಲ್ಲಿಸಬೇಕೆಂಬುದರ ಬಗ್ಗೆ ಅವರಿಂದ ತಿಳಿದುಕೊಳ್ಳಬೇಕು. ಎರಡನೇದು ಅವರಿಂದ ನಾವು ಸದ್ಗುರುವನ್ನ ಅವರಿಂದ ಯಾವ ರೀತಿ ಸದ್ಗುರುವಿನಿಂದ ದೀಕ್ಷಾ ಸ್ವೀಕಾರ ಮಾಡೋದು ಮತ್ತು ಅವರಿಂದ ಬೋಧನೆಯನ್ನ ಯಾವ ರೀತಿ ಪಡಿಬೇಕು ಅನ್ನೋದನ್ನ ಅವರು ನಿಮಿರಾಜನನ್ನು ಉದ್ದೇಶಿಸಿ ಹರಿಪ್ರಭುದ ಮುನಿಗಳು ಮತ್ತೆ ಮುಂದುವರಿಸ್ತಾ ಅವರಿಗೆ ಒಂದು ಡೈರೆಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಹೇಗೆ ನಾವು ಸದ್ಗುರುಗಳನ್ನ ಯಾವ ರೀತಿ ಕಾಣ್ಬೇಕು ಅಂದ್ರೆ ಶಿಷ್ಯನು ಗುರುಗಳನ್ನ ಭಗವಂತನಂತೆನೆ ಅವನು ಕಾಣ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇವರು ಯಾಕೆಂದ್ರೆ ಅವರು ಗುರುಗಳು ಭಗವಂತನೊಂದಿಗೆ ಮತ್ತೆ ಶಿಷ್ಯನಿಗೆ ಮತ್ತು ಭಗವಂತನಿಗೆ ಒಂದು ಕನೆಕ್ಷನ್ ಅನ್ನ ಕೊಡ್ತಾರೆ, ಸಂಪರ್ಕವನ್ನ ಕೊಡ್ತಾರೆ ಅಂತ. ಹಾಗಾಗಿ ಅವರಿಗೆ ನಾವು ಗೌರವ ಭಕ್ತಿಗಳನ್ನ ಇಟ್ಟು ಅವರಿಂದ ನಾವು ಕಲಿಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನ ಮೂರನೇದಾಗಿ ಶ್ರದ್ಧೆ ಮತ್ತು ವಿಶ್ವಾಸಗಳಿಂದ ಸದ್ಗುರುಗಳ ಸೇವೆ. ಅದಕ್ಕೆ 11.17.27 ಶ್ರೀಮದ್ ಭಾಗವತದಲ್ಲಿ ಅದರಲ್ಲಿ ಉದ್ಧವನಿಗೆ ಭಗವಂತನೇ ಹೇಳ್ತಾ ಇರುವಂತಹ ಒಂದು ಸನ್ನಿವೇಶ. ಅವರು ಸದ್ಗುರುವನ್ನ ಅವರು ಅಂದ್ರೆ ಗುರುಗಳನ್ನ ಯಾವ ರೀತಿ ಕಾಣ್ಬೇಕು ಅನ್ನುವಂತ. ಹೇಳಿ ಮಾತಾಜಿ, ನೆಕ್ಸ್ಟ್ ಪಾಯಿಂಟ್ ಹೇಳಿ. ಸಾಮಾನ್ಯವಾಗಿ ನಾವು ಗುರುಗಳನ್ನ ಸಾಮಾನ್ಯ ಮನುಷ್ಯ ಅಂತ ನಾವು ಪರಿಗಣಿಸಬಾರದು. ವೆರಿ ಗುಡ್. ಅವರಲ್ಲಿ ಮತ್ಸರ ಮತ್ತೆ ಅವರಲ್ಲಿ ಅಂದ್ರೆ ನಾವು ಜಲಾಸಿಯನ್ನ ತೋರಿಸಬಾರ್ದು ಗುರುಗಳಿಗೆ. ಹಾಗಂತ ಅದು ಎರಡನೇದು ಶ್ರದ್ಧೆ ಮತ್ತು ವಿಶ್ವಾಸಗಳಿಂದ. ಇನ್ನ ಮೂರನೇದು ಸಂತ ಪುರುಷರ ವರ್ಗಾನುಸರಣೆ. ಇದು ಸ್ಕಂದ ಪುರಾಣದಲ್ಲಿ ಹೇಳಿರುವಂತಹದ್ದು. ಅಂದ್ರೆ ಪೂರ್ವದ ಆಚಾರ್ಯರನ್ನ ಸಂತರನ್ನ ಅನುಸರಿಸಿ ನಡೆಯಬೇಕು ಅಂತ ಈ ಸ್ಕಂದ ಪುರಾಣದಲ್ಲಿ ಕೊಟ್ಟಿರುವಂತಹದ್ದು. ಪೂರ್ವದ ಆಚಾರ್ಯರನ್ನು ಮತ್ತೆ ಸಂತರನ್ನ ಅದಕ್ಕೆ ಇಲ್ಲಿ ಆ ತರ ನಡ್ಕೊಳ್ಳದೆ ಇದ್ರೆ ತಪ್ಪಾಗುತ್ತೆ ಅಂತ ಇಲ್ಲಿ ಅದಕ್ಕೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಬುದ್ಧನ ಮತ್ತು ಅಶೋಕ ಮತ್ತು ಬುದ್ಧನದನ್ನ. ಅಶೋಕ ಅವರು ಅತಿ ಶ್ರೇಷ್ಠ ಕ್ಷತ್ರಿಯ ಕುಟುಂಬದಲ್ಲಿ ಜನಿಸಿದಂತವರು. ಅವರ ತತ್ವಗಳು ವೇದಕ್ಕೆ ವಿರೋಧವಾಗಿದ್ವು ಅಂತ ಆ ಕಾರಣ ತಿರಸ್ಕೃತನೂ ಆಯ್ತು. ಆಗ ಅಶೋಕ ಅವರ ಒಂದು ತತ್ವಗಳನ್ನ ಭರತಖಂಡದಲ್ಲಿ ಸುತ್ತಮುತ್ತ ದೇಶಗಳಲ್ಲಿ ಅವನು ಮಾಡದ. ಆದ್ರೂ ಸಹ 4 ಮಾತಾಜಿ ಇರೋದು ನಮ್ಮದು 1ರಿಂದ 4. ಆಯ್ತವಾ ನಿಮ್ಮ ಪಾಯಿಂಟ್ಸ್ ಗಳಾದ್ವಾ? ಆಯ್ತು. ಓಕೆ, ಧನ್ಯವಾದ. ಈಗೆಲ್ಲ ನೀವು ಡಿಸ್ಕಸ್ ಮಾಡಿರುವಂತ ಪಾಯಿಂಟ್ಸ್ ಗಳನ್ನ ನಾನು ಹಾಕಿದ್ದೀನಿ ಚಾಟ್ ಬಾಕ್ಸ್ ಅಲ್ಲಿ. ಸರಿಯಾಗಿದೆ, ಚೆನ್ನಾಗಿ ಎಲ್ಲರೂ ಪಾಯಿಂಟ್ಸ್ ಗಳನ್ನ ಮಾಡಿದೀರಾ. ಆದ್ರೂ ಕೂಡ ಇನ್ನ ಪಾಯಿಂಟ್ಸ್ ಬರ್ಬೇಕಿತ್ತು, ಬಟ್ ಬಂದಿಲ್ಲ. ಬಟ್ ಗುಡ್, ಯಾಕಂದ್ರೆ ಹಿಂದಿನ ಕೆಲವೊಂದು ಚಟುವಟಿಕೆಗಳನ್ನ ನೋಡಿದಾಗ ಸೊ ಈ ಚಟುವಟಿಕೆಯನ್ನ ನೀವು ತುಂಬಾನೇ ಅನುಸರಿಸಿದಿರಾ ಅಂತ ಅನ್ಕೊಂತೇನೆ, ಮಾಡಿದಿರಾ. ಓಕೆ, ಸೊ ಹಾಗಿದ್ರೆ ಇವತ್ತಿನ ತರಗತಿಗೆ ನಾವು ಅಲ್ಪ ವಿರಾಮವನ್ನ ಕೊಡೋಣ. ಈಗಾಗಲೇ ಇದರ ಚರ್ಚೆನೂ ಕೂಡ ಆಗಿದೆ. ನೀವು ಈ ಒಂದು ಚಟುವಟಿಕೆಯ ಮೂಲಕ ಯಾವೆಲ್ಲ ತತ್ವಗಳನ್ನ ನಾವು ತಿಳ್ಕೊಳ್ಬಹುದು ಈ ಒಂದು ಅಂಗಗಳಿಂದ ಅನ್ನೋದನ್ನ ನೀವೇನೇ ಕೂಡ ಚರ್ಚೆ ಮಾಡ್ತೀರಾ. ಮುಂದಿನ ನಾವು ತರಗತಿಯಲ್ಲಿ 20ನೇ ಒಂದು ಅಂಗಗಳಿಂದ ನಾವು ಭಕ್ತಿ ಸೇವೆಗೆ ಇನ್ನೂ ಹೆಚ್ಚುವರಿ ಅಂಶಗಳನ್ನ, ಇನ್ನೂ ಹೆಚ್ಚು ತತ್ವಗಳನ್ನ ನಾವು ತಿಳಿದುಕೊಳ್ತೇವೆ. ಅದ್ರಲ್ಲಿ 42 ಅಂಶ ಮತ್ತೆ 10, 11 ನಾವು ತಿಳ್ಕೊಳ್ತೇವೆ. ತರಗತಿಯ ಕುರಿತಾಗಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ.
ಬೇಕಿತ್ತು ಮಾತಾಜಿ. ಹರೇ ಕೃಷ್ಣ. ಏನ್ ಬೇಕಿತ್ತು? ಅಟೆಂಡೆನ್ಸ್ ಲಿಂಕ್ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ರಲ್ಲ ಮಾತಾಜಿ ಅವರು. ಹಾಗ ನಾವು ಗ್ರೂಪ್ ಅಲ್ಲಿ ಇದ್ವಲ್ಲ ಮಾತಾಜಿ, ಅದು ಹೋಗಿದೆ. ಓಕೆ, ಇನ್ನೊಮ್ಮೆ ಕಳಿಸಿ ಶೋಭಾ ಮಾತಾಜಿ ಅವ್ರಿಗೆ. ಹರೇ ಕೃಷ್ಣ. ಇದ್ದಾರೆ ಅವರು? ನೋಡಿ ಬಂತ? ಬಂದಿದೆ ಮಾತಾಜಿ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಶಾರ್ಟ್ ತಗೊಳ್ತಿದ್ರೆ ತಗೊಳ್ಳಿ ಆ ಭದ್ರಂಗ ಪಾಯಿಂಟ್ ಪ್ರಣಾಮ ಗಳನ್ನ. ಮಾತಾಜಿ. ಹರೇ ಕೃಷ್ಣ ಯಾವ್ದು ಮಾತಾಜಿ. ಆಡ್ ಮಾಡ್ಬೋದಿತ್ತು ಅನ್ನೋದನ್ನ ನೀವೇ ಚರ್ಚೆ ಮಾಡ್ಕೊಳ್ಳಿ ಇನ್ನೊಮ್ಮೆ. ಹಾ ಮಾತಾಜಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದ್ರೆ ನಾನು ಮೀಟಿಂಗ್ ಅನ್ನು ಎಂಡ್ ಮಾಡ್ತೇನೆ. ಹರೇ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಮುಂದಿನ ತರಗತಿ ಮತ್ತೆ ಇದೆ 4 ಗಂಟೆಗೆ ಪ್ರಾರಂಭ ಆಗುತ್ತೆ. ಅಲ್ಲಿ ಮತ್ತೆ ಇನ್ನೂ ಉಳಿದ ಹೆಚ್ಚುವರಿ ಅಂಶಗಳನ್ನ ನಾವು ತಿಳಿದುಕೊಳ್ಳೋಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕಿದೀರಾ? ಮೀಟಿಂಗ್ ಎಂಡ್ ಮಾಡ್ಲಾ? ಹಾಕಿದ್ದೇವೆ ಮಾತಾಜಿ.